ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ದಯಮಾಡಿ ಕ್ಷಮೆ ಇರಲಿ ಒಂದು ವಿಚಾರಕ್ಕೆ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ನಮ್ಮ ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ಕರಾವಳಿ ಭಾಗದಿಂದ ಹುಟ್ಟಿಕೊಂಡು ಕಳೆದ 2 ದಿನಗಳ ಹಿಂದೆ ರಾಜ್ಯಾದ್ಯಂತ ವ್ಯಾಪಕವಾಗಿರುವಂತಹ ರಾಜಕೀಯ ವಲಯದಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳಿಗೆ ಕಾರಣವಾಗಿದ್ದಂತಹ ವಿಚಾರ. ಹೇಳಿಕೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಒಂದು ಕೋಮು ಸೂಕ್ಷ್ಮವಾಗಿರುವಂತಹ ಪ್ರದೇಶ ಅಂತ ಹೇಳ್ತೀವಿ. ಈ ಹಣೆಪಟ್ಟಿಗಳನ್ನ ಬದಿಗಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ದುಷ್ಕರ್ಮಿಗಳಿಂದ ಹತ್ಯೆಗೀಡಾಗಿರುವಂತಹ ಪ್ರವೀಣ್ ನೆಟ್ಟಾರು ಅವರ ಪತ್ನಿಯ ಕೆಲಸಕ್ಕೆ ಹೊಸದಾಗಿ ಬಂದಿರುವಂತಹ ಸರ್ಕಾರ ಕುತ್ತು ತಂದಿರುವಂತಹ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ಒಂದು ವಿಚಾರ ಎಲ್ಲಿಗೆ ಬಂತು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಯಾಕಂತ ಬಂದಾಗ ಆಗ್ಲೇ ಹೇಳಿದಾಗೆ ಹೊಸ ಸರ್ಕಾರ ಬರುತ್ತೆ ಅಂತ ಬಂದಾಗ ಅದರ ಬೆನ್ನಲ್ಲೇ ಪ್ರವೀಣ್ ನೆಟ್ಟಾರು ಅವರ ಪತ್ನಿಯ ಸರ್ಕಾರಿ ಕೆಲಸ ಅಂದ್ರೆ ತಾತ್ಕಾಲಿಕವಾಗಿ ಸಿಕ್ಕಿದಂತಹ ಕೆಲಸ ಏನಿತ್ತು, ಸರ್ಕಾರಿ ಕೆಲಸ ಏನಿತ್ತು, ಆ ಕೆಲಸದಿಂದ ವಜಾ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಏನಿದ್ದು ವ್ಯಾಪಕವಾಗಿರುವಂತಹ ಆಕ್ರೋಶಕ್ಕೆ ಕರಾವಳಿ ಭಾಗದಲ್ಲಿ ಕಾರಣವಾಗಿತ್ತು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡಿದ್ವಿ ಈ ಸರ್ಕಾರ ಬಂದಾಗ ಇದೇ ರೀತಿ ಆಗುತ್ತೆ, ಯಾಕಂದ್ರೆ ಬಿಜೆಪಿ ಅವರ ನೇಮಕ ಮಾಡಿದ್ದು, ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ತೆಗೆದಾಕ್ತಾರೆ ಅನ್ನುವಂತಹ ವಿಚಾರಗಳನ್ನು ಅನ್ಕೊಂಡಿದ್ವಿ ಅನ್ನುವಂತಹ ಆರೋಪವನ್ನ ಮಾಡಿದಾಗ ಅಟ್ ದ ಸೇಮ್ ಟೈಮ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ನೇರವಾಗಿ ಟ್ವೀಟ್ ಅನ್ನ ಮಾಡ್ತಾರೆ. ಅವರ ಆ ಟ್ವೀಟ್ ಏನಿತ್ತು ಅಂತ ಬಂದಾಗ ಎಲ್ಲ ಆರೋಪ ಪ್ರತ್ಯಾರೋಪಗಳು ಸದ್ಯದ ಮಟ್ಟಿಗೆ ತಣ್ಣಗಾಗಿದೆ. ಕಾರಣ ನೆಟ್ಟಾರು ಪತ್ನಿಯವರ ಕೆಲಸಕ್ಕೆ ಮರು ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಅನ್ನುವಂತಹ ಮಾನವೀಯತೆ ನೆಲೆಯಲ್ಲಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡಿದ್ದಾರೆ. ಈ ಸುದ್ದಿ ಏನಿದೆ ಈ ಹಿಂದೆಯೂ ಕೂಡ ಬಹಳಷ್ಟು ಚರ್ಚೆಯಾಗಿತ್ತು. ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರಿಗೆ ಕೆಲಸವನ್ನ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಧನ್ಯವಾದನ ಕೂಡ ಸಲ್ಲಿಸಿ ಆಯ್ತು ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಈಗ ಬಂದಿರುವಂತಹ ಸುದ್ದಿ, ಈಗ ಆಗ್ತಾ ಇರುವಂತಹ ಚರ್ಚೆ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿರುವಂತಹ ಭರವಸೆಯಾಗಿಯೇ ಉಳಿಯುತ್ತಾ ಅಥವಾ ನಿಜವಾಗ್ಲೂ ಕೂಡ ಅದು ಕಾರ್ಯರೂಪಕ್ಕೆ ಬರುತ್ತಾ? ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಉಚಿತ ಗ್ಯಾರಂಟಿಗಳ ಭರವಸೆ ಇದೆ. ಈ ಭರವಸೆಗಳ ನಡುವೆ ಪ್ರವೀಣ್ ನೆಟ್ಟಾರು ಅವರ ಪತ್ನಿಗೆ ಕೆಲಸವನ್ನ ಕೊಡ್ತೀವಿ, ಮರು ನೇಮಕಾತಿ ಮಾಡ್ತೀವಿ ಅನ್ನುವಂತಹ ಭರವಸೆಯಾಗಿ ಉಳಿಯುತ್ತಾ ಅಥವಾ ಮತ್ತೊಂದು ಗ್ಯಾರಂಟಿ ಆಗುತ್ತಾ ಅಥವಾ ನಿಜವಾಗ್ಲೂ ಕೂಡ ಕಾರ್ಯರೂಪಕ್ಕೆ ತರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕರಾವಳಿ ಭಾಗದ ಜನರು ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನೆಟ್ಟಾರು ಜಾಬ್ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಹೇಳಿ ಕೇಳಿ ಈ ಒಂದು ವಿಚಾರದಲ್ಲಿ ನೆಟ್ಟಾರು ಅವರ ಪತ್ನಿ ಅವರ ಕೆಲಸ ಮಾತ್ರ ಹೋಗಿದ್ದಲ್ಲ, ಇದರ ಬದಲಾಗಿ ಬರೋಬ್ಬರಿ 150 ಮಂದಿಯ ಕೆಲಸ ಹೋಗಿತ್ತು. ಹಾಗಾದ್ರೆ ಏನಿದರ ವಿಚಾರ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆ ಈ ತಾತ್ಕಾಲಿಕ ನೇಮಕಾತಿ ರದ್ದಾಯಿತು ಅನ್ನುವಂತಹ ವಿಚಾರ, ಯಾಕೆ ಕೆಲಸಕ್ಕೆ ಕುತ್ತು ಬಂತು ಅಥವಾ ನೇಮಕಾತಿ ಪತ್ರದಲ್ಲಿ ಏನಿತ್ತು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಾಗಿ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು, ನಮ್ಮ ಜನರ ಮುಂದೆ ಇಡಬೇಕು ಎಲ್ಲ ಸತ್ಯಾಂಶಗಳನ್ನ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಷ್ಟಕ್ಕೂ ಕೂಡ ನೇಮಕಾತಿ ಪತ್ರದಲ್ಲೇನಿತ್ತು, ಯಾವ ರೀತಿಯ ಕೆಲಸ ಅದು, ಯಾತಕ್ಕೋಸ್ಕರ ಸರ್ಕಾರ ಬಂದ ಮೇಲೆ ಮತ್ತೊಂದು ಸರ್ಕಾರ ಬಂದ ಮೇಲೆ ಆ ಕೆಲಸದಿಂದ ಅದನ್ನ ವಜಾ ಮಾಡ್ತಾರೆ, ಏನ್ ಕತೆ? ಹಾಗಾದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಿರುವಂತಹ ಕೆಲಸ ಎಂತದ್ದು ಜನರು ಕೇಳ್ತಾ ಇದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹೊಸ ಸರ್ಕಾರ ಅಸ್ತಿತ್ವ ಬೆನ್ನಲ್ಲೇ ಕೆಲಸ ಕಳಕೊಂಡ ಹುತಾತ್ಮ ಬಿಜೆಪಿ ಯುವ ನಾಯಕ ನೆಟ್ಟಾರು ಪತ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ದುಷ್ಕರ್ಮಿಗಳಿಂದ ಹತ್ಯೆಗೀಡಾಗಿದ್ದ ಪ್ರವೀಣ್ ನೆಟ್ಟಾರು ಅವರ ಪತ್ನಿ ಕೆಲಸ ಕಳೆದುಕೊಂಡ ವಿಚಾರವೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ನೂತನ ಕುಮಾರಿ ಅವರನ್ನ ಮರು ನೇಮಕ ಮಾಡಲಾಗುವುದು ಎಂದಿದ್ದು ಸದ್ಯಕ್ಕೆ ಕರಾವಳಿಯಾದ್ಯಂತ ಭುಗಿಲೆದ್ದಿದ್ದ ಆಕ್ರೋಶ ಸದ್ಯ ತಣ್ಣಗಾಗಿದೆ. ಆದ್ರೆ ಪ್ರವೀಣ್ ಪತ್ನಿಯೊಬ್ಬರೇ ಕೆಲಸ ಕಳ್ಕೊಂಡಿದ್ದಿಲ್ಲ, ಕೆಲಸ ಕಳೆಕೊಂಡದ್ದು 150ಕ್ಕೂ ಹೆಚ್ಚು ಮಂದಿ. ಏನಿದರ ವಿಚಾರ? ದುಷ್ಕರ್ಮಿಗಳಿಂದ ಹತ್ಯೆಗೀಡಾಗಿದ್ದ ಪ್ರವೀಣ್ ನೆಟ್ಟಾರು. ಕಳೆದ ವರ್ಷ ದುಷ್ಕರ್ಮಿಗಳಿಂದ ಪುತ್ತೂರು ಸಮೀಪ ಪ್ರವೀಣ್ ನೆಟ್ಟಾರು ಹತ್ಯೆಗೀಡಾದ ನಂತರದ ಬೆಳವಣಿಗೆಗಳಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ತಮ್ಮ ಕಚೇರಿಯಲ್ಲಿ ನೆಟ್ಟಾರು ಪತ್ನಿಗೆ ತಾತ್ಕಾಲಿಕ ನೆಲೆಯಲ್ಲಿ ಉದ್ಯೋಗ ಕೊಡಿಸಿದ್ರು. ಬಳಿಕ ಅವರ ಕೋರಿಕೆಯಂತೆ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ನಿಗದಿಪಡಿಸಲಾಯಿತು. ಇದೀಗ ಸರ್ಕಾರ ಬದಲಾಗಿದೆ.
ಸಹಜವಾಗಿಯೇ ತಾತ್ಕಾಲಿಕ ನೆಲೆಯಲ್ಲಿ ನೇಮಕಗೊಂಡಿದ್ದ 150ಕ್ಕೂ ಅಧಿಕ ಮಂದಿಯಲ್ಲಿ ನೆಟ್ಟಾರು ಪತ್ನಿ ನೂತನ ಕುಮಾರಿಯು ಕೆಲಸ ಕಳೆದುಕೊಂಡಿದ್ದಾರೆ. ಆದರೆ ಇದು ರಾಜಕೀಯ ಪಡಸಾಲೆಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಉದ್ದೇಶಪೂರ್ವಕವಾಗಿ ನೆಟ್ಟಾರು ಪತ್ನಿಯ ಕೆಲಸವನ್ನ ತೆಗೆಯಲಾಗಿದೆ ಎಂಬ ವಿಚಾರ ಬಂತು. ಇದೀಗ ಶನಿವಾರ ರಾತ್ರಿ ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಮರು ನೇಮಕಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ, ಸಿಎಂ ಟ್ವೀಟ್ ಏನು? ಹೊಸ ಸರ್ಕಾರ ಬಂದ ನಂತರ ಹಿಂದಿನ ಸರ್ಕಾರ ನೇಮಕ ಮಾಡಿಕೊಂಡಿದ್ದ ತಾತ್ಕಾಲಿಕ ನೌಕರರನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡುವುದು ಒಂದು ಸಹಜ ಪ್ರಕ್ರಿಯೆ. ಪ್ರವೀಣ್ ನೆಟ್ಟಾರು ಪತ್ನಿ ಮಾತ್ರವಲ್ಲ, ಸುಮಾರು 150ಕ್ಕೂ ಹೆಚ್ಚು ಗುತ್ತಿಗೆ ನೌಕರರನ್ನ ಈಗಾಗಲೇ ಸೇವೆಯಿಂದ ವಜಾ ಮಾಡಲಾಗಿದೆ. ಇದರಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪವಿಲ್ಲ. ಇದನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮಾನವೀಯತೆ ಆಧಾರದಲ್ಲಿ ನೂತನ ಕುಮಾರಿ ಅವರ ಮರು ನೇಮಕ ಮಾಡಲಾಗುವುದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟ್ವಿಟರ್ ಖಾತೆಯಿಂದ ಬಂದ ಸಂದೇಶ. ನೇಮಕಾತಿ ಪತ್ರದಲ್ಲಿ ಹೀಗಿತ್ತು: ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿಗಳ ಸಚಿವಾಲಯಕ್ಕೆ ನೌಕರರನ್ನ ಗುತ್ತಿಗೆ ಆಧಾರದ ಮೇಲೆ ಗ್ರೂಪ್ ಸಿ ಹುದ್ದೆಗೆ ನೇಮಿಸುವ ಆದೇಶ ಪತ್ರವನ್ನ ನೀಡಿತು. 2022ರ ಸೆಪ್ಟೆಂಬರ್ 19ರಂದು ಬೆಳ್ಳಾರಿ ಗ್ರಾಮದ ನೆಟ್ಟರ್ ಹೌಸ್ ನಿವಾಸಿಯಾದ ನೂತನ ಕುಮಾರಿ ಅವರಿಗೆ ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಹಿರಿಯ ಸಹಾಯಕ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗಿತ್ತು. ನೂತನ ಕುಮಾರಿ ಅವರಿಗೆ ಗ್ರೂಪ್ ಸಿ ಹುದ್ದೆಯನ್ನ ಗುತ್ತಿಗೆ ಆಧಾರದ ಮೇಲೆ ಮುಖ್ಯಮಂತ್ರಿಯವರ ಪದಾವಧಿವರೆಗೆ ಅಥವಾ ಮುಂದಿನ ಆದೇಶದವರೆಗೆ ನೇಮಿಸಲು ಸರ್ಕಾರ ತೀರ್ಮಾನಿಸಿ ಆದೇಶ ಹೊರಡಿಸಿತು. ಇದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಅಧಿಕಾರಾವಧಿ ಮುಗಿಯುವವರೆಗೆ ಎಂದು ಉಲ್ಲೇಖಿಸಲಾಗಿತ್ತು. ಸಮಸ್ಯೆ ಏನು? ಆಗಲೇ ನೂತನ ಕುಮಾರಿಯವರಿಗೆ ಖಾಯಂ ಹುದ್ದೆಯನ್ನ ಒದಗಿಸಿದ್ರೆ ಸಮಸ್ಯೆ ಇರಲಿಲ್ಲ. ಆದರೆ ಇದನ್ನು ಸ್ಪಷ್ಟವಾಗಿ ತಿಳಿಸಿದಂತೆ ಸಿಎಂ ಸಚಿವಾಲಯದ ವಿಭಾಗದಲ್ಲಿ ನೇಮಿಸಿದ ಕಾರಣ ಅವರು ಇರುವವರೆಗಷ್ಟೇ ನೌಕರಿ ಎಂಬುದು ಖಾತ್ರಿಯಾಗಿತ್ತು. ಅಲ್ಲದೆ ನೂತನ ಕುಮಾರಿಯವರ ಕೋರಿಕೆಯಂತೆ ಮಂಗಳೂರು ಡಿಸಿ ಕಚೇರಿಯಲ್ಲಿ ಅವರಿಗೆ ನೌಕರಿ ನೀಡಲಾಗಿತ್ತು. ಸಿಎಂ ಬದಲಾದ ಕೂಡಲೇ ವಿಧಾನಸೌಧದ ಸಿಎಂ ಸಚಿವಾಲಯದಲ್ಲಿರುವ ಎಲ್ಲಾ ತಾತ್ಕಾಲಿಕ ನೌಕರರು ಕೆಲಸ ಕಳೆದುಕೊಂಡರು. ಇದೆಲ್ಲವೂ ನಿರೀಕ್ಷಿತ ವಿದ್ಯಮಾನವೇ ಆಗಿದ್ವು. ಆದರೆ ಇದನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಸಂಸದ ನಳಿನ್ ಕುಮಾರ್ ಕಟೀಲ್ ಸಹಿತ ಬಿಜೆಪಿ ಮುಖಂಡರು ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಬಿಜೆಪಿಗೆ ಇದು ಮೊದಲೇ ಗೊತ್ತಿರಲಿಲ್ವೇ ಎಂದು ಹೇಳಿತು. ಒಂದು ಹಂತದಲ್ಲಿ ಮಂಗಳೂರಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಕಾಂಗ್ರೆಸ್ ನಾಯಕಿ ಹಾಗೂ ಪ್ರವೀಣ್ ಸಮುದಾಯದ ಬಿಲ್ಲವ ಮುಖಂಡೆ ಪ್ರತಿಭಾ ಕುಳಾಯಿ ನಳಿನ್ ಮನೆಗೆ ಹೋಗಲಿ ಅಂತ ಟೀಕಿಸಿದ್ದಾರೆ. ಸಿಎಂ ಭರವಸೆ ಈಡೇರುತ್ತಾ ಅಥವಾ ಮತ್ತೊಂದು ಗ್ಯಾರಂಟಿಗೆ ಸೇರ್ಪಡೆಯಾಗುತ್ತಾ? ಇದೀಗ ಬೀಸುವ ದೊಣ್ಣೆಯಿಂದ ಸರ್ಕಾರವು ತಪ್ಪಿಸಿಕೊಂಡಿದೆ. ನೂತನ ಕುಮಾರಿಯವರಿಗೆ ಹುದ್ದೆಯನ್ನ ಮತ್ತೆ ನೀಡುವ ಮೂಲಕ ಭಿನ್ನ ಧ್ವನಿ ಶಮನ ಮಾಡುವ ಕೆಲಸ ಮಾಡಿದೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿರುವ ಬಿಲ್ಲವ ಸಮುದಾಯವನ್ನ ಸೆಳೆಯುವ ದೂರದೃಷ್ಟಿಯೂ ಇದೆ ಎಂಬ ಲೆಕ್ಕಾಚಾರ ಇದೆ. ಸದ್ಯ ಇದು ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಅನ್ನು ನೋಡ್ಕೊಂಡು ಬಂದ್ವಿ. ನೇಮಕಾತಿ ಪತ್ರದಲ್ಲಿ ಏನಿತ್ತು, ಈ ಗ್ರೂಪ್ ಸಿ ಅನ್ನುವಂತಹ ಹುದ್ದೆ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ಅಲ್ಲಿ ನೇರವಾಗಿ ನಮೂದಿಸಲಾಗಿತ್ತು. ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಹಿರಿಯ ಸಹಾಯಕ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಈ ಕೆಲಸವನ್ನ ಮಾಡಲಾಗುವುದು. ಜೊತೆಗೆ ಮುಖ್ಯಮಂತ್ರಿಯವರ ಪದಾವಧಿವರೆಗೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಈ ಹುದ್ದೆ ಇರುತ್ತೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಹೊಸ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯವರು ಬಂದಿದ್ದಾರೆ, ಬೊಮ್ಮಾಯಿ ಅವರು ಹೋಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರು ಬಂದಾಗ ಈ ಕೆಲಸಕ್ಕೆ ಕುತ್ತು ಬಂದಿದೆ ಅನ್ನುವಂತಹ ಪ್ರಶ್ನೆ. ಆದ್ರೆ ಸಿದ್ದರಾಮಯ್ಯವರು ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ 150 ಜನರ ಕೆಲಸ ಹೋಗಿದೆ ಇದರಲ್ಲಿ. ಆದ್ರೆ ನೂತನ ಕುಮಾರಿ ಅವರ ಕೆಲಸ ಏನಿದೆ ಇದನ್ನ ಮಾನವೀಯತೆಯ ನೆಲೆಯಲ್ಲಿ ನಾವುಗಳು ಮರುಪರಿಶೀಲನೆ ಮಾಡ್ತೀವಿ, ಮರು ನೇಮಕಾತಿ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಒಳ್ಳೆಯ ಸ್ಟ್ಯಾಂಡ್, ಸ್ವಾಗತ ಮಾಡಬೇಕಾಗಿರುವಂತಹ ಸ್ಟ್ಯಾಂಡ್. ಯಾಕಂದ್ರೆ ಇದನ್ನ ಬಹಳಷ್ಟು ಜನರು ಅನ್ಕೊಂಡಿರಲಿಲ್ಲ ಸಿದ್ದರಾಮಯ್ಯನವರು ಇಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಇಂತಹ ಸ್ಟೇಟ್ಮೆಂಟ್ ಬರುತ್ತೆ, ಬಹಳಷ್ಟು ಜನರು ಅನ್ಕೊಂಡಿರಲಿಲ್ಲ. ಆದ್ರೆ ಬಂದಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಚರ್ಚೆನ ಮಾಡ್ತೇನೆ. ಈಗಾಗಲೇ ಟೈಮ್ ಆಗಿದೆ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದೆ. ಮೊದಲಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಅಶೋಕ್ ಡಿಕೆ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಪ್ರಶ್ನೆ, ತಮ್ಗಳ ಅಭಿಪ್ರಾಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ ಮುಂದಕ್ಕೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಬಿಜೆಪಿ ವಕ್ತಾರಲ್ಲಿ. ಯಾಕಂದ್ರೆ ಈ ಒಂದು ವಿಚಾರ ತಮ್ಮ ಸರ್ಕಾರದಿಂದ ತಾವು ಆಶ್ವಾಸನೆ ಕೊಟ್ಟಿರುವಂತದ್ದು, ಭರವಸೆ ಕೊಟ್ಟಿರುವಂತದ್ದು, ಇದೀಗ ಈ ಹಂತಕ್ಕೆ ಬಂದು ತಲುಪಿರುವಂತದ್ದು. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ಏನಂತ ಕೇಳಿದ್ರೆ, ಮಾನವೀಯ ದೃಷ್ಟಿಯಲ್ಲಿ ನಮ್ಮ ಸಂಸದರು
ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆ, ಅವರಿಗೊಂದು ಹುದ್ದೆಯನ್ನು ತೆಗೆಸಿಕೊಡ್ಬೇಕು ಅಂತ ಹೇಳುವಾಗ ಅವರು ಸ್ಪಂದಿಸಿ ಅವರಿಗೊಂದು ಹುದ್ದೆಯನ್ನು, ಆದರೆ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಒಂದು ಹುದ್ದೆಗಳನ್ನು ಕೊಡಬೇಕಾದ್ರೆ ಅದನ್ನು ತಾತ್ಕಾಲಿಕ ಮಟ್ಟದಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಹೊರತು ಇಮಿಡಿಯೇಟ್, ಯಾಕಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಸರ್ಕಾರದಲ್ಲಿ ಒಂದು ಸಿಸ್ಟಮ್ ಉಂಟು. ಒಂದು ಅವರು ಪೇಪರ್ನಲ್ಲಿ ಜಾಹೀರಾತನ್ನು ಕೊಟ್ಟು ಅಥವಾ ಜನರನ್ನು ಕರೆದು ಅದರ ನಂತರ ಇಂಟರ್ವ್ಯೂಗಳನ್ನೆಲ್ಲ ಮಾಡಿ ಮತ್ತೆ ಏಜ್ ಲಿಮಿಟ್ ಸಮೇತ ಇರ್ತದೆ, ನಿಮ್ಗೆ ಗೊತ್ತಿರ್ಬೋದು, ಅದೆಲ್ಲದ ಮೇಲೆ ಕೊಡಬೇಕಾಗ್ತದೆ. ಆದರೆ ಇಂಥ ಹುದ್ದೆ ಏನಂದ್ರೆ ಮಾನವೀಯ ದೃಷ್ಟಿಯಲ್ಲಿ ಅವರಿಗೆ ನಮ್ಮ SR ಬೊಮ್ಮಾಯಿ ಇವರು, ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಹುದ್ದೆಯನ್ನು ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಕೋರಿಕೆ ಮೇರೆಗೆ ಕೊಡ್ತಾರೆ. ಕೊಟ್ಟಾಗ ನಿಮ್ಗೆ ಗೊತ್ತಿರ್ಬೋದು ಅದನ್ನು ಪರ್ಮನೆಂಟ್ ಹುದ್ದೆ ಅಂತ ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 150 ಜನ ಇದ್ದಾರೆ ಹೇಳಿದ್ರಿ ಅಲ್ಲ ನೀವು, ಆ 150ರಲ್ಲಿ ಇವರು ಸಹ ಒಬ್ಬರಾಗ್ತಾರೆ. ಅವರಿಗೆ ಈ ಹುದ್ದೆಯನ್ನು ಕೊಡುವಾಗ ಆರ್ಡರ್ ಸಮೇತ ನಿಮಗೆ ಪರ್ಮನೆಂಟ್ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ಕಾರದಿಂದ. ಅದಕ್ಕೆ ಮುಖ್ಯಮಂತ್ರಿಗಳು ತಾನು ಇರುವವರೆಗೆ ನಿಮಗೆ ಇದು ತಾತ್ಕಾಲಿಕ ಹುದ್ದೆ ಅಂತ ಹೇಳಿ ಆರ್ಡರ್ ಸಿಗ್ತದೆ, ನಿಮ್ಮ ಹತ್ರ ಉಂಟಲ್ಲಿ ಆರ್ಡರ್ ಅಲ್ಲಿ. ಅದರ ನಂತರ ಅವರೊಂದು ಮಾನವೀಯ ದೃಷ್ಟಿಯಲ್ಲಿ ಅವರಿಗೆ ಮಂಗಳೂರು ಬೆಂಗಳೂರು ತುಂಬ ದೂರ ಆಗ್ತದೆ ಅಂತ ಹೇಳಿ ಮಂಗಳೂರಿನಲ್ಲಿ DC ಕಚೇರಿಯಲ್ಲಿ ಅವರಿಗೆ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಕ್ಕಿದ ಮೇಲೆ ನಿಮಗೆ ಸರ್ಕಾರ ಚೇಂಜ್ ಆದಮೇಲೆ ಏನು ಬಂತಂತ ನಿಮ್ಗೆ ಗೊತ್ತಿರ್ಬೋದು. ಆದರೆ ಸಹ ಅದು ಬೇಕಂತಲೇ ಮಾಡಿದ್ದಂತ ನಾವು ಸಹ ಹೇಳುದಿಲ್ಲ. 150 ಜನರದ್ದು ಕೆಲಸ ತಾತ್ಕಾಲಿಕ ತೆಗೆಯುವಾಗ ಇವರನ್ನು ಒಬ್ಬರನ್ನೇ ಇಮಿಡಿಯೇಟ್ ಸಪರೇಟ್ ಇಡ್ಲಿಕ್ಕೆ ಸಿದ್ದರಾಮಯ್ಯರಿಗೆ ಸಹ ಇಲ್ಲಿಂದ ಮೆಸೇಜ್ ಹೋದ ಮೇಲೆ ಇವರ ಮಾನವೀಯ ದೃಷ್ಟಿಯನ್ನು ನೋಡಿಕೊಂಡು ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ಲಿ ಅವರ ಕೆಲಸವನ್ನು ನಾನು ಇಟ್ಕೊಳ್ತೇನೆ, ಅವರಿಗೊಂದು ಮರು ನೇಮಕ ಮಾಡ್ತೇನೆ ಹೇಳಿದ್ದಾರೆ. ಅದಕ್ಕೆ ನಾವು ಸ್ವಾಗತವನ್ನು ಸಹ ಕೋರ್ತೇವೆ. ಅದರ ಬಗ್ಗೆ ಏನು ಇದು ಇಲ್ಲ, ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ನಾವು ಏನು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು, ಆದರೆ ಒಂದು ಇಮಿಡಿಯೇಟ್ ಆದರೆ ಒಳ್ಳೇದು. ಯಾಕಂದ್ರೆ ನೀವು ಪುನಃ ಅದನ್ನೇ ಹೇಳ್ತಾ ಇದ್ರಿ, ಗ್ಯಾರಂಟಿ ಭರವಸೆಗಳನ್ನೆಲ್ಲ ಹೇಳ್ತಾ ಇದ್ರಿ. ಆ ಭರವಸೆ ಒಂದು 100ಕ್ಕೆ 100 ಅವರು ಮಾಡ್ಬೋದು, ಯಾಕಂತ ಕೇಳಿದ್ರೆ ಮಾಡದೆ ಇರ್ಲಿಕ್ಕಿಲ್ಲ. ನಮ್ಮ ಮಿತ್ರ ಅಶೋಕ್ ಅವರು ಇಲ್ಲೇ ಇದ್ದಾರೆ, ಆಗ್ತದೆ ಅದು ಅಂತ ನಾನೊಂದು ಹೇಳ್ತೇನೆ. ಓಕೆ, ರೈಟ್ ಸರ್. ಇದು ಫಸ್ಟ್ ರಿಯಾಕ್ಷನ್. ಬಿಜೆಪಿ ವಕ್ತಾರರಿಂದ ಸ್ವಾಗತ ಮಾಡ್ತೀರಿ ಸಿದ್ದರಾಮಯ್ಯವರ ನಡೆ. ಅನ್ಕೊಂಡಿದ್ರಾ ಇಂತ ಒಂದು ಸ್ಟೇಟ್ಮೆಂಟ್ ಗಳು ಬರುತ್ತೆ, ಇಂತ ಒಂದು ನಡೆ ಬರುತ್ತೆ? ಅಲ್ಲ, ಬರ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಅವರಿಗೆ ಗೊತ್ತು ಕರಾವಳಿಯಲ್ಲಿ ಒಂದು ಸೀಟ್ ಅವರಿಗೆ ಗೆಲ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ. ಕರಾವಳಿಯಲ್ಲಿ ಇರುವವರನ್ನು ಮುಟ್ಟಿದ್ರೆ ಏನಾಗ್ತದೆ ಅಂತ ಹೇಳುದನ್ನು ಅವರಿಗೆ ಅನುಭವ. ಅವರಿಗೆ 136 ಸೀಟ್ ಬಂದಿರಬಹುದು, ಭಯ ಅಂತ ಹೇಳಿ ಹಾಗೆಲ್ಲ ನಾವು ಮಾತಾಡುದಿಲ್ಲ. ಭಯ ಅಂತಲ್ಲ, ಅವರಿಗೆ ವಿಷಯ ಗೊತ್ತಿರಲಿಲ್ಲ. ಇಲ್ಲಿಂದ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು, ನಿಮ್ಗೆ ಗೊತ್ತಿರಬಹುದು, ಅವರದೊಂದು ಕೆಲಸ ಆಗಬೇಕು ಅಂತ ಹೇಳಿದ್ರು. ಎಲ್ಲ ಇವರು ಕಾಂಗ್ರೆಸ್ನವರು ಸಮೇತ ಹೇಳಿರ್ಬೋದು ಅದನ್ನೊಂದು ಮಾಡಿ ಅಂತ, ನನ್ನ ಲೆಕ್ಕ ಪ್ರಕಾರ ಇವರು ಹೇಳಿರ್ಬೋದು. ಆ ರೀತಿ ಅವರು ಮಾಡಿದ್ದಾರೆ. ಅವರು ಟ್ವಿಟ್ ಮಾಡಿದ್ದು ಪುನಃ ನೀವು ಕೇಳಿದ್ರೆ ನಂಗೆ ಕೆಲಸ ಆಯ್ತೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಟ್ವಿಟ್ ಮಾಡಿದ ಮೇಲೆ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಂತ ನಮ್ದೊಂದು ಆಲೋಚನೆ. ಓಕೆ, ಕೆಲಸ ಸಿಗಬಹುದು ಅಲ್ಲ, ಅದು ಇನ್ನು ನೀವು ಹೇಳಬೇಕು, ಇವರು ಅಶೋಕ್ ಅವರು ಹೇಳಬೇಕು. ಸರಿ, ಓಕೆ, ನಾನು ಬರ್ತೇನೆ. ಫಸ್ಟ್ ರಿಯಾಕ್ಷನ್ ಸರ್, ಅಶೋಕ್ DK ಅವರು ಒಂದು ಸ್ವಾಗತವಾಗಿರುವಂತಹ ಒಂದು ನಡೆ ಸಿದ್ದರಾಮಯ್ಯ ಅವರ ಕಡೆಯಿಂದ. ಕಾಂಗ್ರೆಸ್ ಅಂದ್ರೆ ಬಡ ಜನರಿಗೆ ಒಂದು ಭರವಸೆ, ಆ ಭರವಸೆಯನ್ನು ಈಡೇರುವ ಪಕ್ಷವೇ ಕಾಂಗ್ರೆಸ್. ಅದಕ್ಕಾಗಿ ಇವತ್ತು ಬಿಜೆಪಿ ಅವರು ಕೂಡ ಕಾಂಗ್ರೆಸ್ನ ಮೇಲೆ ಭರವಸೆ ಇಟ್ಟು ಸಿದ್ದರಾಮಯ್ಯ ನಂಬಿ ಇವತ್ತು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದಾರೆ. ಈಗ ಇವತ್ತು ನಿಜವಾದ ಕಾಳಜಿ ಇದ್ರೆ ಭಾರತೀಯ ಜನತಾ ಪಕ್ಷಕ್ಕೆ, ಕರ್ನಾಟಕದಲ್ಲಿ ಮೊನ್ನೆ ತನಕ ಬಿಜೆಪಿ ಆಡಳಿತ ಇತ್ತು. ಇವರು ಕರ್ನಾಟಕ ಸರ್ಕಾರಕ್ಕೆ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯನ್ನು ನೇಮಕ ಮಾಡಿಸಿಲ್ಲ. ಅವರು ಮುಖ್ಯಮಂತ್ರಿಯವರ ಕಚೇರಿಗೆ, ಮುಖ್ಯಮಂತ್ರಿಯ ಕಚೇರಿ ಅಂತ ಹೇಳಿದ್ರೆ ಈ ಹಿಂದೆ ತಮ್ಗೆ ಗೊತ್ತಿದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮುಖ್ಯಮಂತ್ರಿ ಅವರ ವಿಶೇಷ ಅಧಿಕಾರಿಗಳಿದ್ದರು. ಬೇರೆ ಬೇರೆ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಕೂಡ ಮುಖ್ಯಮಂತ್ರಿ ವಿಶೇಷ ಅಧಿಕಾರಿಗಳಿರ್ತಾರೆ. ಅವರನ್ನು ಬೇರೆ ಬೇರೆ ಇಲಾಖೆಯಿಂದ ಡೆಪ್ಯುಟೇಷನ್ ಕೂಡ ಮಾಡಿರ್ತಾರೆ. ಅದೇ ರೀತಿ ಆ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ನೇಮಕ ಮಾಡಿದ್ದಾರೆ ಹೊರತು ಇದು ಒಂದು ಆ ಕಾಲಘಟ್ಟದಲ್ಲಿ ಏನು ಪ್ರವೀಣ್ ನೆಟ್ಟಾರ್ ಅವರ ನೆತ್ತರು ಚಿಲ್ಲಿತು, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲಿ ನಾವು ಸ್ಥಾನವನ್ನು ಕಳೆದುಕೊಂಡು ಹೋಗ್ತೇವೆ, ತಾತ್ಕಾಲಿಕ ಉಪಶಮನ ಮಾಡುವ ಒಂದು ಗೋಜಿಗೆ ಹೋಗಿ ಇವತ್ತು ಆ ಅಡಿಕೆ ಕತ್ತರೆಯಲ್ಲಿ ಅವರೇ ಸಿಕ್ಕಿ ಬಿದ್ದಿದ್ದಾರೆ. ಏನಂದ್ರೆ ಅವರು ನೇಮಕ ಮಾಡಿಸಿದ್ದು ಇಷ್ಟೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಮಂದಿ ಶಾಸಕರಿದ್ದು, ಸಂಸದರಿದ್ದು, ಅದು ಕೂಡ ರಾಜ್ಯದ ಅಧ್ಯಕ್ಷರಾಗಿದ್ದುಕೊಂಡು, ಕೇಂದ್ರ ರಾಜ್ಯದಲ್ಲಿ ಸರ್ಕಾರಗಳಿದ್ದು, ಒಂದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಂತೆ ಯಾವುದೇ ಒಂದು ಕಚೇರಿಗೆ ಅವರನ್ನು ಸೇರಿಸಲಿಕ್ಕೆ ಆಗಿಲ್ಲ. ಬದಲಾಗಿ ಒಂದು ಮುಖ್ಯಮಂತ್ರಿಗಳ ಕಚೇರಿಗೆ ತಾತ್ಕಾಲಿಕ ಹುದ್ದೆಗೆ, ಅದು ಕೂಡ ಹೊರಗುತ್ತಿಗೆ ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಆದ್ರಿಂದ ಮೊನ್ನೆ ಮುಖ್ಯಮಂತ್ರಿಯವರ ಪದನಿಮಿತ್ತವಾಗಿ ಅವರು ಅವಧಿ ಮುಗಿಯಿತು, ಹೋದ್ರು. ನಮ್ಮ ಪ್ರಕ್ರಿಯೆ ಪ್ರಕಾರ ಅದು ರದ್ದಾಯಿತು 150 ಮಂದಿಗೆ. ಆಮೇಲೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ ವಿಚಾರ ತಮಗೂ ನಿಮಗೂ ಇಡೀ ಜಗಜಾಹಿರವಾಯಿತು. ಇದು ಒಂದು ಲೆಕ್ಕದಲ್ಲಿ ಬಿಜೆಪಿಯವರು ಯಾವ ರೀತಿ ಅವರ ಕಾರ್ಯಕರ್ತರಿಗೆ ಭರವಸೆಯನ್ನು ಕೊಡ್ತಾರೆ ಮತ್ತು ಎಲ್ಲಿ ಕೈ ಜಾರ್ತಾರೆ ಎನ್ನುವುದು ಇವತ್ತು ಬೆಳಕಿಗೆ ಬಂದದ್ದು ಇವತ್ತು ಬಹುಶಃ ತಮಗೆಲ್ಲರಿಗೂ ಗೊತ್ತಾಯಿತು. ಓಕೆ, ಎಸ್ ಸರ್, ಬರ್ತೇನೆ.
ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೀನಿ. ನಾನು ಮುಂದಕ್ಕೆ ಜನರ ಅಭಿಪ್ರಾಯ, ಜನರ ಪ್ರಶ್ನೆಗಳು, ಯಾಕಂದ್ರೆ ಗೊಂದಲಗಳಿವೆ ಜನರಲ್ಲಿ ಬಹಳಷ್ಟು. ನಾನು ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿವಿಧವಾದಂಥ ಕಮೆಂಟ್ಸ್ಗಳು ಹೋಗ್ತಾ ಇದೆ. ಇವನ್ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಮೆಂಟ್ಸ್ಗಳು ಬರ್ತಾ ಇದೆ. ನಾನು ಮಾತಾಡ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಬಂಟ್ವಾಳದಿಂದ ಶೇಖರ್ ಪೂಜಾರಿ. ಎಸ್ ಸರ್, ಮಾತಾಡಿ ಸರ್. ಹಲೋ ಸರ್, ನೋಡಿ ಅವ್ರನ್ನು ಇದು ಗುತ್ತಿಗೆಗಾರನ್ನ ಇಟ್ಟಿದ್ದವು, ಅದನ್ನು ಅವ್ರು ತೆಗಿಲಿಲ್ಲ. ತೆಗಿದ್ರನ್ನು ಅದನ್ನು ನೇಮಕಾತಿ ಮಾಡ್ಲಿ, ಪರ್ಮನೆಂಟ್ ಮಾಡ್ಲಿ. ಅವ್ರನ್ನು 150 ಜನ ಯಾರಿಗೆ ಒಂದು ಹೆಣ್ಮಕ್ಳಾಗಿ ಜನರಾಗ್ಲಿ ಕೆಲಸದವ್ರದ್ದು ತಾಪ ಬೇಡ, ಅದು ಅವ್ರು ಮಾಡ್ಲೇಬೇಕು. ಕಣ್ಣೀರು ಹಾಕ್ತಾರೆ ಬೇಡ. ಮತ್ತೆ ಇನ್ನೊಂದು ವಿಷಯ ಉಂಟು ಸರ್, ನೋಡಿ ಅದು 5 ಅಂಶಗಳು ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಅಲ್ಲಿ. ಅದರಲ್ಲಿ ಅದು 2 ಅಂಶವನ್ನು ರದ್ದು ಮಾಡ್ಬೇಕು. ಯಾವ್ದು ಒಂದು ಕರೆಂಟ್ ಮತ್ತೆ ಒಂದು ಬಸ್ ಇದು. ಮತ್ತೆ ಅವರು ಅದು ನೋಡಿ 2000 ಕೊಡ್ತಾರಂತೆ, ಅದು ಪ್ರೀತಿಯಿಂದ ಕೊಡಬಹುದು. ಮತ್ತೆ ಇದು ಮಕ್ಕಳಿಗೆ ಕೊಡುದು, ಅದು 2000 3000 ಕೊಡ್ತಾರಂತೆ, ಅದು ಕೊಡ್ಲಿ. ಅದರ ಕರೆಂಟ್ ಬಿಲ್ ಮತ್ತೆ ಬಸ್ ಪಾಸ್ ಅದನ್ನು ರದ್ದು ಮಾಡ್ಬೇಕು. ಅದು ಎಲ್ಲರಿಗೆ ಬೇಕಂತೆ. ಯಾವುದೇ ಪಕ್ಷವನ್ನು ಮಾಡುವಾಗ ಅದನ್ನು ಮಾಡಬಾರ್ದು, ಯಾವಾಗ ಘೋಷಣೆ ಮಾಡಬಾರ್ದು. ಅದು ವ್ಯಾಪಾರದ ವಹಿವಾಟಿಗೆ ಕೈ ಹಾಕಬಾರ್ದು, ಉಚಿತ ಯಾರಾದ್ರೂ. ಓಕೆ ಸರಿ ಸರ್. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇಲ್ಲ. ಹಲೋ. ಎಸ್ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸೌಂಡ್ ಕೇಳ್ತಾ ಇಲ್ಲ ನಿಮ್ದು. ಓಕೆ, ಇನ್ನು ಮುಂದಕ್ಕೆ ಬಹಳಷ್ಟು ಚರ್ಚೆಗಳು ಬರ್ತಾ ಇದೆ. ಯಾವ ರೀತಿ ಅಂತ ಬಂದಾಗ ಹಿಂದೂ ವಿರೋಧಿ ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡಿ, ಬಾಯ್ಕಾಟ್ ಮಾಡಿ ಅನ್ನುವಂತಹ ಕಮೆಂಟ್ಸ್ಗಳು ಇಲ್ಲಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಿಂದೂ ವಿರೋಧಿ ಕಾಂಗ್ರೆಸ್ ಪಾರ್ಟೀಸ್ ಬ್ಯಾನ್ ಮಾಡಿ, ಬಾಯ್ಕಾಟ್ ಮಾಡಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದೆ. ಏನ್ ಹೇಳ್ತೀರಿ ಸರ್? ನೋಡಿ, ಇವತ್ತು ಈ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಳುವಾಗ ಪ್ರವೀಣ್ ನೆಟ್ಟಾರ್ ಅವರ ಒಂದು ಪತ್ನಿಗೆ ಏನು ಒಂದು ಅನುಕಂಪದ ಆಧಾರದಲ್ಲಿ ಮಾನವೀಯತೆ ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದು ಇಂದು ವಿರೋಧಿಯೇ? ಇವತ್ತು ಅಲ್ಪಸಂಖ್ಯಾತರ ವಿರೋಧಿ ಎಂಬುದನ್ನ ಬಿಜೆಪಿ ತೋರಿಸುತ್ತೆ. ಇವತ್ತು ಪ್ರವೀಣ್ ನೆಟ್ಟಾರ್ ಒಬ್ಬರೇ ಸತ್ತದಲ್ಲ ಆ ಸಂದರ್ಭಗಳಲ್ಲಿ. ಇವತ್ತು ಅಪ್ರಸ್ತುತ, ಆದರೆ ಇಂದು ವಿರೋಧಿ ಹೇಳಿದಕ್ಕೆ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನು ಕೂಡ ತರಬೇಕಾಗ್ತದೆ ತಮ್ಮ ಗಮನಕ್ಕೆ. ಆ ಸಂದರ್ಭದಲ್ಲಿ ಜಲೀಲ್ ಮೃತರಾದ್ರು, ಜಲೀಲನ್ನು ಕೊಲೆ ಆಯ್ತು, ಮಸೂದ್ ಕೊಲೆ ಆಯ್ತು, ಆಮೇಲೆ ಫಾಜಿಲ್ 3 ಮಂದಿ ಕೊಲೆ ಆಯ್ತು. ಒಬ್ಬ ಮುಖ್ಯಮಂತ್ರಿಯಾಗಿ ಅವರ ಜವಾಬ್ದಾರಿ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಸಿಟ್ ಮಾಡಿದಾಗ ನೇರವಾಗಿ ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಹೋಗ್ತಾರೆ. ಇಲ್ಲಿ ಏರ್ಪೋರ್ಟ್ ಪಕ್ಕದಲ್ಲಿ ಕೊಲೆ ಆಯ್ತು ಅಂತ ಗೊತ್ತಿದ್ದು ಕೂಡ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿ ಹೋಗುವುದಿಲ್ಲ. ತದನಂತರ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಗೆ ಕೆಲಸವನ್ನು ಅವರು ಈಗ ತಾವೇ ಈಗ ಕೊಟ್ಟಾಗೆ ನೂತನ್ ರವರಿಗೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೊಡ್ತಾರೆ. ಆ 3 ಮಂದಿಗೆ ಯಾರು ಕುಟುಂಬಸ್ಥರಿಲ್ವಾ? ಅವರಿಗೆ ಹೊರ ಹುಟ್ಟಿದವರಿಲ್ಲವೇ? ಆ 3 ಮಂದಿ ಏನ್ ಮಾಡಿದ್ದಾರೆ? ಇವತ್ತು ಕೊಲೆ ಸಾಂದರ್ಭಿಕವಾಗಿ ಚುನಾವಣಾ ಪೂರ್ವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಹೇಳಿದ್ರಲ್ಲ, ಕರಾವಳಿಯಲ್ಲಿ ಏನಾಗ್ತದೆ, ಅವರಿಗೆ ಭಯ ಇರಬಹುದು, ಮುಟ್ಟಿದ್ರೆ ಏನಾಗ್ತದೆ ಅಂತ. ಚುನಾವಣೆ ಪೂರ್ವದಲ್ಲಿ ಏನೇನು ನಡೀತದೆ ಅಂತ ಮಾಧ್ಯಮಗಳಿಗೆ ಅದರ ಚುನಾವಣಾ ಪೂರ್ವ ಹೇಳಿಕೆಯನ್ನು ಕೊಟ್ಟಿದೆ. ಇವತ್ತು ಒಂದು ಹಿಂದೂ ಮುಸ್ಲಿಂ ಗಲಭೆ ನಡ್ತದೆ ಅಂತ ಚುನಾವಣೆ ಪೂರ್ವ ನಾನೇ ಕೂಡ ಹೇಳಿದ್ದೇನೆ. ಅದು ಇಲ್ಲಿದು ಕಳೆದ ಒಂದು 3 ದಶಕಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಬೆಳವಣಿಗೆಯ ಒಂದು ಅಡಿಪಾಯವೇ ಅದು. ಆದ್ರಿಂದ ಈ 3 ಕೊಲೆಗಳಿಗೆ ಅನುಕಂಪ ಇಲ್ಲವೇ? ಯಾಕೆ ಹರ್ಷ ಕೊಲೆ ಆದ್ರಲ್ಲ ಶಿವಮೊಗ್ಗದಲ್ಲಿ, ಅವರಿಗೆ ಅನುಕಂಪ ಇಲ್ಲವೇ? ಶರತ್ ಮಡಿವಾಳ 5 ವರ್ಷಗಳಿಂದ ಆದ್ರಲ್ಲ, ಅವರಿಗೆ ಹೊರ ಹುಟ್ಟಿದವರಿಲ್ಲವೇ? ಅವಾಗ ಮಾನವೀಯತೆ ಇಲ್ಲವೇ? ಇದೇ ಬಿಜೆಪಿ ಸರ್ಕಾರ ಮೊನ್ನೆ ಈಶ್ವರಪ್ಪರವರ ಶಿವಮೊಗ್ಗದಲ್ಲಿ ಆದಾಗ ಅದೇ ಅವರ ಗೃಹ ಸಚಿವರು, ಅದೇ ಜಿಲ್ಲೆಯವರು, ಅವರಿಗೇನು ಮಾನವೀಯತೆ ಇಲ್ಲವೇ? ಹಾಗಾದ್ರೆ ಇವತ್ತು ಪ್ರವೀಣ್ ನೆಟ್ಟಾರ್ ಒಬ್ಬರೇ, ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯನ್ನು ಉತ್ತರ ಕೊಡಬೇಕಾದ್ರೆ ಹೇಳುವಲ್ಲಿ ನಾನು ಮೊದಲಿಗನೇ. ಆದ್ರೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗ್ಲಿ ಅಥವಾ ಅಲ್ಲಿಯ ಸಂಸದರಾಗ್ಲಿ ಅಥವಾ ಶಿವಮೊಗ್ಗದ ಜಿಲ್ಲೆಯ ಶಾಸಕರಾಗ್ಲಿ ಯಾಕೆ ಹರ್ಷರ್ ಅವರ ಕೊಲೆಯ ಬಗ್ಗೆ ಮಾತಾಡಿಲ್ಲ? ಅವರ ಮನೆಯವರಿಗೆ ಅನುಕಂಪದ ಆಧಾರದಲ್ಲಿ ಮಾನವೀಯತೆಯಲ್ಲಿ ಕೊಡ್ಬೇಕಂತ ಕೇಳಲಿಲ್ಲ? ಅಥವಾ 7-8 ವರ್ಷಗಳ ಹಿಂದೆ ಹಿಂದೂ ಕಾರ್ಯಕರ್ತ ವಿನಾಯಕ್ ಬಾಳಿಗೆ ಹತ್ಯೆ ಆದ್ರು, ಅವರೊಬ್ರು ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡ್ತಿದ್ದವರು, ಭಾರತೀಯ ಜನತಾ ಪಕ್ಷದ ಒಬ್ಬರು ಪೋಲಿಂಗ್ ಏಜೆಂಟ್ ಆಗಿ ದುಡಿತಿದ್ದವರು, ಅವರ ಕೊಲೆ ಆದಾಗ ಇವರಿಗೆ ಅನುಕಂಪ ಬರಲೇ ಇಲ್ಲಲ್ಲ? ಇದು ಪ್ರವೀಣ್ ನೆಟ್ಟಾರ್ ಅವರ ನೆತ್ತರು ಚೆಲ್ಲಿದಾಗ ರಾಜ್ಯದ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕಲ್ಲು
ಆಚೆ ಚೆಲ್ಲಾಡಿತು. ಅದರ ಭಯದಿಂದ ಇವರು ಸೇರಿಸಿದ್ರೆ ಹೊರತು ಇದು ಅನುಕಂಪ ಮಾನವೀಯತೆ ಯಾವುದೂ ಅಲ್ಲ. ಅನುಕಂಪ ಮಾನವೀಯತೆ ಇದ್ದಿದ್ರೆ ಇವರು ಕೇಂದ್ರ ಸರ್ಕಾರದ ಸ್ವಾಮ್ಯತೆ ಯಾವುದಾದ್ರೂ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡಿಕೊಡ್ತಿದ್ರು, ಅಥವಾ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರು ಕಾಯಂ ಹುದ್ದೆಯನ್ನು. ಇದು ಖಾಸಗಿ ಹೊರ ಗುತ್ತಿಗೆಯಲ್ಲಿ ಮಾಡಿದ್ರು. ಸಂಜಯ್ ಪ್ರಭು ಅವರು ತಾವೇ ಉತ್ತರವನ್ನ ಕೊಡ್ಬೇಕು ಸರ್. ಹಾಗಲ್ಲ, ಅಶೋಕ್ ಅವರು ಜನಪ್ರತಿನಿಧಿಯಾಗಿದ್ದರು. ಜನಪ್ರತಿನಿಧಿಯಾದವರಿಗೆ ಕೆಲವೆಲ್ಲ ವಿಷಯಗಳು ಗೊತ್ತಿರ್ತದೆ. ಯಾರೇ ಆಗ್ಲಿ, ಯಾರಾದ್ರೂ ಒಬ್ರದ್ದು ವರ್ಕಿಂಗ್ ನಲ್ಲಿ ಇರುವಾಗ ಅವರ ಹಸ್ಬೆಂಡ್ ತೀರಿದ್ರೆ ಆ ಮಹಿಳೆಗೆ ಕೂಡಲೇ ಸರ್ಕಾರ ಅದನ್ನು ಕಂಟಿನ್ಯೂಷನ್ ಕೊಡ್ತದೆ. ಅವ್ರಿಗೆ ಗೊತ್ತಿರಬಹುದು. ಯಾರೇ ಒಬ್ರು ವರ್ಕಿಂಗ್ ನಲ್ಲಿ ಇರ್ಬೇಕು, ಅವರ ಹಸ್ಬೆಂಡ್ ಹೆಂಡತಿಗೆ ಕೆಲಸ ಕೊಡ್ತಾರೆ, ಅಥವಾ 18 ವರ್ಷ ಆದ ಮಗಳಿಗೆ ಕೊಡುವುದು ಅಂತ ಒಂದು ಕ್ರಮ ಉಂಟು. ಇದ್ರಲ್ಲಿ ಒಂದು ಮಾನವೀಯ ದೃಷ್ಟಿಗಳು ಎಲ್ಲ ಹೌದು, ಆದ್ರೆ ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರಿಗೆ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮಾತಾಡಲಿಲ್ಲ, ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಆಗುದಿಲ್ಲ ಅಂತ ಅವರಿಗೂ ಗೊತ್ತುಂಟು. ಈಗ ಇವರು ನಮಗೆ ಕಾಲರ್ಸ್ ಕೆಲವೆಲ್ಲ ಕ್ವಶನ್ ಕೇಳಬಹುದು. ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಆಗದಿದ್ದದನ್ನು ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿದ್ದರಾಮಯ್ಯರು ಓಕೆ, ಅವ್ರು ಹೇಳಿದ್ರು ಕೆಲಸ ಉಳಿಸ್ತೇನೆ ಅಂತ, ಆಯ್ತು, ಅವರು ಇಮಿಡಿಯೇಟ್ಲಿ ಪರ್ಮನೆಂಟ್ ಮಾಡಿ ಒಂದು ಒಳ್ಳೆ ಇದು ಮಾಡೋದಾದ್ರೆ ಅವರಿಗೂ ನಮ್ದು ಸ್ವಾಗತ. ಯಾಕಂತ ಕೇಳಿದ್ರೆ ಅವರಿಗೂ ಟೆಕ್ನಿಕಲ್ ಪಾಯಿಂಟ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಟೆಕ್ನಿಕಲ್ ಆಗದಿದ್ದದನ್ನು ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಆ ಟೆಕ್ನಿಕಲ್ ಪಾಯಿಂಟಿಗೋಸ್ಕರ ತಾತ್ಕಾಲಿಕ ಹುದ್ದೆಯನ್ನು ಕೊಟ್ಟು ಮುಂದೆ ಯಾವಾಗ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಈಗ ನಮ್ದು ಸರ್ಕಾರ ಹೋಯ್ತು, ಇಲ್ಲದಿದ್ರೆ ಬಂದಾಗ ಯಾವ ರೀತಿ ಮಾಡ್ಬೋದು. ಪುನಃ ನಿಮ್ಗೆ ಹೇಳಿದ್ದೇನೆ, ಏಜ್ ಲಿಮಿಟ್ಗಳು ಇರ್ತದೆ, ಒಂದು ಇದಿರ್ತದೆ, ಜನರು ಕೋರ್ಟಿಗೆ ಹೋಗ್ತಾರೆ. ಅಷ್ಟು ಸುಲಭ ಇಲ್ಲ ಯಾವುದನ್ನು ಸಹ ನಾವು. ಇದನ್ನೆಲ್ಲ ನಾವು ಮಾಡ್ಬೇಕು. ಒಂದು ಮತ್ತೆ ಇವರು ಹೇಳುವಾಗ ಹೇಳಿದ್ರು ಕೇಂದ್ರ ಸರ್ಕಾರದಲ್ಲಿ ಕೊಡ್ಬೋದಲ್ಲಿ, ಎಲ್ಲಿಯೂ ಕೊಡಬಾರ್ದು, ಕೊಡಬೇಕು ಅಂತ ಕ್ವಶನ್ ಅಲ್ಲ. ಎಲ್ಲ ಕಡೆಯೂ ಟೆಕ್ನಿಕಲ್ ಪ್ರಾಬ್ಲಮೇ. ಒಂದು ವೇಳೆ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳು ಅದನ್ನು ನಾನು ಮಾಡ್ತೇನೆ ಹೇಳಿದ್ದಕ್ಕೆ ಮಾತ್ರ ನಮ್ಮ ಸಂಸದರು ಸುಮ್ಮನೆ, ಇಲ್ಲೇ ಇದ್ರೆ ನಾವು ಕುದುರೆಮುಖ ಇರ್ಬೋದು, MRP ಅಲ್ಲಿ ಇರ್ಬೋದು, ಎಲ್ಲಿಯಾದ್ರೂ ಏನಾದ್ರು ಒಂದು ಕೆಲಸ ತೆಗೆಸಿಕೊಡ್ಲಿಕ್ಕೆ ಆಗ್ತದ ಅಂತ ನಾವು ನೋಡ್ತಿದ್ದೆವು. ನೋಡುದಿಲ್ಲ ಅಂತಲ್ಲ, ಆದ್ರೆ ಸ್ವಾಗತಾರ್ಹವಾಗಿ ಅವರು ಹೇಳಿದ್ದಾರೆ, ನಾನು ಅವರ ಕೆಲಸ ಉಳಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ಶೇಖರ್ ಪೂಜಾರಿ ಅವರು ಮಾತಾಡುವಾಗ ಹೇಳಿದ್ರು 150 ಜನರದ್ದು ಸಹ. ಯಾಕಂತ ಕೇಳಿದ್ರೆ ರಾಜಕೀಯದಲ್ಲಿ ಯಾವಾಗ್ಲೂ ಯಾರು ಯಾರಿಗೆ ಓಟ್ ಹಾಕ್ತಾರೆ ಇದಂತಲ್ಲ. ನಮ್ಮ ಬೊಮ್ಮಾಯಿಯವರು 150 ಜನರನ್ನು ನೇಮಕ ಮಾಡಿರ್ಬೋದು. ಇವರು ಇಮಿಡಿಯೇಟ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ 150 ಜನರನ್ನು ತಾತ್ಕಾಲಿಕ ಇದ್ದವರನ್ನು ತೆಗಿಲೇಬೇಕಂತ ಏನಿಲ್ಲ. ಆದ್ರೆ ಒಂದು ರಾಜಕೀಯದಲ್ಲಿ ಅವರವರದೊಂದು ಗುಣ, ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ಬಂದ ಕೂಡಲೇ ಯಡಿಯೂರಪ್ಪನವರು ಎಂದಿಗೂ ಮಾಡಲಿಲ್ಲ. ಎಷ್ಟೋ ಕಡೆ ಕಮಿಟಿಗಳೆಲ್ಲ ಇತ್ತು, ದೇವಸ್ಥಾನಗಳ ಟ್ರಸ್ಟಿಗಳು ಇತ್ತು, ಯೂನಿವರ್ಸಿಟಿಯಲ್ಲಿ ಕೆಲವೆಲ್ಲ, ಒಂದು ನಿಮಿಷ, ಸಿಂಡಿಕೇಟ್ ಮೆಂಬರ್ ಮತ್ತೆ ನಮ್ಮ ಇದು ಎಕನಾಮಿಕ್ ಕೌನ್ಸಿಲರ್ ಮೆಂಬರ್ ಎಲ್ಲ ಇತ್ತು. ಇದನ್ನೆಲ್ಲ ಯಡಿಯೂರಪ್ಪರು ಬಂದ ದಿನ ತೆಗಿಲಿಲ್ಲ. ನೆನಪಿಡಿ, ಅದು ಇವರು ಓದಿದರೆ ಇಲ್ಲ ಅಂತ ತೆಗಿಲೇ ಇಲ್ಲ. ಅದಕ್ಕೊಂದು ಟೈಮ್ ಆದ ಮೇಲೆ ಅವರಿಗೆ 3 ವರ್ಷ ಅವಧಿ ಇದ್ರೆ 3 ವರ್ಷ ಇರಲಿ, ಅದನ್ನೆಲ್ಲ ಏನು ಗಡಿಬಿಡಿ ಮಾಡದೆ ಮಾಡಿದ್ದಾರೆ. ಆದ್ರೆ ಇವರು ಹಾಗಲ್ಲ. ಕಾಂಗ್ರೆಸ್ನವರು ಬಂದ ಕೂಡ ಅವರ ಗುಣ, ಅದು ನಾನು ತಪ್ಪು ಸರಿ ಅಂತ ಹೇಳುದಲ್ಲ, ಅವರು ಬಂದ ದಿನವೇ ಎಲ್ಲವನ್ನು ಸಮೇತ ಅವರು ಇದು ಮಾಡಿದ್ದಾರೆ. ಅದರಲ್ಲಿ 150 ಜನರದ್ದು ಸಹ ಅವರಿಗೆ ತಾತ್ಕಾಲಿಕ ಹುದ್ದೆಗಳನ್ನು ಅವ್ರನ್ನು ಇಟ್ಕೊಳ್ಬಹುದಿತ್ತು. ಏನು ಈಗ ಶೇಖರ್ ಪೂಜೆ ಹೇಳಿದ್ರಲ್ಲ, ಅವರಿಗೆ ಪಾಪ, ಆದ್ರೆ ಅವರು ಮಾಡಿಯೇ ಬಿಡ್ತಾರೆ. ಯಾಕಂದ್ರೆ ಏನು ಮಾಡ್ಲಿಕ್ಕಿಲ್ಲ. ಅದರ ಮಧ್ಯದಲ್ಲಿ ಇದು ಒಂದು ಕರಾವಳಿಯಲ್ಲಿ ಏನಾದ್ರು ತೊಂದರೆ ಮತ್ತೆ ಟೀಕೆಗೆ ಗುರಿಯಾಗ್ತೇನೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು. ಅವರದ್ದು ಕೆಲಸವನ್ನು ನಾನೊಂದು ತಾತ್ಕಾಲಿಕವಾಗಿ ನಾವು ಅದನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ರು. ಅಶೋಕ್ ಅವರು ಹೇಳಿದ್ದು ತುಂಬಾ ಖುಷಿ ಆಯ್ತು. ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನೀವು ಮಾಡಬಹುದಿತ್ತು ಹೇಳಿದ್ರು. ಈಗ ನೀವಾದ್ರೂ ಅವರಿಗೆ ಒಂದು ಪರ್ಮನೆಂಟ್ ಮಾಡಿ ಅಂತ ನಾನೊಂದು ಅವರ ಹತ್ರ ಒಂದು ಕರೆ ಸ್ವೀಕಾರ ಮಾಡಿ ಬರ್ತೇನೆ. ಎಸ್ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರುಲಿಂದ ಸರ್? ಸರ್, ನಾವು ಪಚ್ಚನಾಡಿಂದ ದುರ್ಗಾಪ್ರಸಾದ್ ಅಂತ ಮಾತಾಡೋದು. ಪಚ್ಚನಾಡಿಂದ ದುರ್ಗಾಪ್ರಸಾದ್, ಮಾತಾಡಿ ಸರ್. ಸರ್, ನಮಗೆ ಏನಂದ್ರೆ ಈಗ ನಮ್ಗೆ ಇವರು ಈ ಕಾಂಗ್ರೆಸ್ ಅವರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಮಾತಾಡಲಿಕ್ಕೆ. ಎಸ್ ಸರ್, ಮಾತಾಡಿ ಮಾತಾಡಿ. ಸರ್, ಆ ಗ್ಯಾರಂಟಿ ವಿಷಯದಲ್ಲಿ ನೀವು ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ನಾವೊಂದು ಬಿಜೆಪಿಯ ನಾನು ಕಾರ್ಯಕರ್ತ, ನಾನು ಹೇಳ್ತೇನೆ, ಸತ್ಯ ಹೇಳ್ತೇನೆ. ನಾವು ಇಷ್ಟು ತನಕ ಬಿಜೆಪಿ ಓಟ್ ಹಾಕಿದ್ವಿ. ತುಂಬಾ ಪಾಪದವರಿದ್ದಾರೆ. ನಮ್ಮ ಈಗ 12,000 ದುಡಿಯವರಿದ್ದಾರೆ, 10,000 ದುಡಿಯವರಿದ್ದಾರೆ, 6,000 ದುಡಿಯವರಿದ್ದಾರೆ. ಓಕೆ, ಗ್ಯಾರಂಟಿ ಕೊಡಿ, ಓಕೆ ನಾನು ಹೋಗ್ತೇನೆ, ಗ್ಯಾರಂಟಿ ಕೊಡಿ ನೀವು. ನಮ್ಗೆ ಸ್ವಲ್ಪ ಖುಷಿ, ಯಾಕೆಂದ್ರೆ ತುಂಬಾ ಪಾಪದವರಿಗೆ ಒಂದು ಹೆಲ್ಪ್ ಆಗ್ತದೆ. ನಮ್ಮ ಬಿಜೆಪಿ ಸರ್ಕಾರ ಇತ್ತು, ಇವರಿದೆ ಅಲ್ಲಿ ಹೋರಾಟ, ಇದು ಹಿಂದಿತ್ತು 5 ಅಂತ ಹೇಳಿದ್ರು. ನಮ್ಗೆ ನೋಡಿ ನಮ್ಗೆ ಈಗ ಬೇಜಾರಾಗಿದೆ. ಇವ್ರು ಕೊಟ್ಟಿದಾರಲ್ಲ ಕಾಂಗ್ರೆಸ್ ಅವರು, ಓಕೆ ಕೊಡ್ಲಿ, ನಮ್ಗೆ ಅದು ಒಂದು ಖುಷಿಯಾ, ತುಂಬಾ ಜನರಿಗೆ ಒಂದು ಹೆಲ್ಪ್ ಆಗ್ತದಲ್ಲ ಸರ್. ನಾನು ಅಷ್ಟೇ ಹೇಳಿದ್ದು. ಅದನ್ನು ಇವರು ಬಿಜೆಪಿ ಅವರು ಇದು ಮಾಡುದು, ಅದು ಮಾಡುದು ಬೇರೆ, ಯಾಕೆ ನಾವು ಇದು ಮಾಡುದು? ಅವ್ರು ಕೊಡ್ತಿದ್ದಾರಾ? ಕೊಡ್ಲ, 1 ವರ್ಷ ನೋಡುವ. ಕೊಡ್ಲಿ ಅಲ್ಲ ಇವರು, ಇದನ್ನು ಗ್ಯಾರಂಟಿಗೆ ಕೊಡ್ತಾರೆ, ಅದೇ ಕೊಡ್ತಾರೆ, ಅದೆಲ್ಲ ಸುಮ್ಮನೆ ರಾಂಗ್. ನಾವು ಮಾತಾಡ್ಬಾರ್ದು. 1 ವರ್ಷ ಕಾಯುವ, ಕೊಡ್ತಾರೆ ಅಂತ ನಾನ್ಸ ಈಗ ಬಿಜೆಪಿ ಕಾರ್ಯಕರ್ತನಾಗಿ
ನಾನ್ ಸಹ ಈಗ ಕೇಳಿದ ಕೊಡ್ತಾರ ನಿಲ್ತೇನೆ ಒಂದ್ ವರ್ಷ ನಾನ್ ಸಹ ಈಗ ಬಿಜೆಪಿ ಕಾರ್ಯಕರ್ತನಾ ಏನ್ ಸರ್ ತಾವಾಗಲೇ ಬಿಜೆಪಿಯ ಕಾರ್ಯಕರ್ತ? ಬಿಜೆಪಿ ಕಾರ್ಯಕರ್ತ ಮಾತಾಡುದು ಸರ್. ನಮ್ಗೆ ಬೇಜಾರಾಗಿದೆ. ಇವ್ರು ಎಂತ ಮಾಡಿದ್ದಾರೆ ಹೇಳಿ ನೀವು? ಇವರು ಪಾಪ ಅವರು ಮೋದಿ ಅವರು ಅಷ್ಟು ಕೆಲಸ ಮಾಡಿದ್ದಾರೆ. ಅವ್ರದ್ದೊಂದು ಸ್ಕೀಮ್ ಆದ್ರೆ ಇವ್ರು ತಂದು ಇಲ್ಲಿ ಮನೆ ಮನೆಗೆ ಮುಟ್ಟಿಸಿದಾರ ಹೇಳಿ ನೀವು? ನಮ್ಮ ಉತ್ತರ ಕನ್ನಡ ಸೇರ್ಲಿಕ್ಕೆ ಕಾರಣ ಅವರಿಗೆ ಅಲ್ಲಿ ಒಂದು ಸ್ಕೀಮ್ ಅನ್ನು ತಂದು ಕೊಡ್ಲಿಲ್ಲ. ಇವರು ಯಾರು ಇವರು ಅಲ್ಲಿ ಹೋಗಿ ಭಾಷಣ ಮಾಡಿ ಅಥವಾ ಬೇರೆ ಏನ್ ಮಾಡ್ಲಿಲ್ಲ ಸರ್ ಇವರು. ನಾನು ಒಂದು ವರ್ಷ ನಾನು ಕಾಯುವ ನೋಡುವ ಅವ್ರು ಕೊಡ್ತಾರಂತ ನೋಡುವ, ಮತ್ತೆ ನಾವು ಮಾತಾಡುವ. ಇದು ಸುಮ್ಮನೆ ಈಗ ಮಾತಾಡೋದು ಕೇಳುತ್ತಾ? ಹೇಳಿ ಸರ್. ತಮ್ಗೆ ಮೋದಿ ಅವರಂದ್ರೆ ಇಷ್ಟವಾ? ತುಂಬಾ ಇಷ್ಟ ಸರ್. ನಾನು 2 ಸಲ ಓಟ್ ಹಾಕಿದ್ದೇನೆ ಮೋದಿ ಅವರಿಗೆ. ಈ ಸಲ ಮೋದಿ ಅವರಿಗೆ ಓಟ್ ಹಾಕುದು. ಹಾಗಾದ್ರೆ ಯಾಕೆ ಈಗ ಬಿಜೆಪಿ ಬೇಡ? ಯಾಕೆ? ಎಸ್ ನೋಡಿ ಸರ್, 3 ವರ್ಷ ಇತ್ತು ಈಗ ಸರ್ಕಾರ. 3 ವರ್ಷದಲ್ಲಿ ಎರಡು ಮುಖ್ಯಮಂತ್ರಿಯನ್ನು ಯಾಕೆ ಸರ್ ಚೇಂಜ್ ಮಾಡ್ಬೇಕು? ಆ ಯಡಿಯೂರಪ್ಪನೇ 3 ವರ್ಷ ಅವರು ಇದ್ರೆ ಒಂದು ಚಂದ ಒಂದು ಸರ್ಕಾರ ನಡೀತಿತ್ತು ಸರ್. ನಮ್ಗೆ ಬೇಜಾರಾಗಿದೆ. ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರೆ ಸರ್. ನಮ್ಗೆ ಅವರ ಬಗ್ಗೆ ತುಂಬಾ ಗೌರವ ಉಂಟು. ಓಕೆ, ನಿಮ್ಮ ಇಲ್ಲ, ನೀವು ನಿಜವಾಗ್ಲೂ ಬಿಜೆಪಿ ಕಾರ್ಯಕರ್ತ, ತಮ್ಮ ಮಾತುಗಳನ್ನು ನೋಡುವ ಕೇಳುವಾಗ ಗೊತ್ತಾಗುತ್ತೆ ಇಷ್ಟಪಡ್ತೀರಾ ಅಥವಾ ಯಡಿಯೂರಪ್ಪನವರು ಇಷ್ಟಪಡ್ತೀರಾ ಅಂತ ಬಂದಾಗ. ಎಸ್, ಯಾಕಂದ್ರೆ ಬೇರೆಯವರು ಬೇರೆ ರೀತಿಯಲ್ಲಿ ನಾನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಫೋನ್ ಮಾಡ್ತಾರೆ, ಗೊತ್ತಾಗುತ್ತೆ ಯಾರು ಹೌದಾ ಅಲ್ವಾ ಅಂತ ಹೇಳಿ. ಇವರು ಬಿಜೆಪಿ ಕಾರ್ಯಕರ್ತರೆ, ತಾವು ಉತ್ತರವನ್ನು ಕೊಡಿ. ಒಂದು ವರ್ಷ ನಾವು ನಿಲ್ಲ ಸರ್, ಕೊಡ್ಲಿ ಸರ್ ಇವರು ಮಾತಾಡುದು. ಸರಿ ಹೆಲ್ಪ್ ಆಗ್ಲಿ ಯಾರಿಗೆ ಸಹ. ಓಕೆ, ಎಸ್ ಸರ್. ಸಂಜಯ್ ಪ್ರಭು ಏನ್ ಹೇಳ್ತೀರಾ? ತಮ್ಮ ಕಾರ್ಯಕರ್ತರು ಆ ಕಡೆ ವಾಳ್ತಾ ಇದ್ದಾರೆ. ನಾಟ್ ಓನ್ಲಿ ರಾಜ್ಯ, ಕರಾವಳಿ ಭಾಗದಲ್ಲೂ ಕೂಡ ಇದೇ ರೀತಿ ಆಗ್ತದೆ. ಯಾಕಂದ್ರೆ ತಾವುಗಳು ಏನ್ ಮಾಡಿದ್ರೆ ಅವ್ರುಗಳು ಪ್ರಶ್ನೆಯನ್ನ ಕೇಳ್ತಾರೆ. ಹೇಳಿದ್ದೇನಂತ ಕೇಳಿದ್ರೆ, ಕಾಂಗ್ರೆಸ್ನವರು ಕೊಡುವ ಗ್ಯಾರಂಟಿಗಳಿಗೆ ಸ್ವಲ್ಪ ಕಾಯುವ, ಕೊಟ್ರೆ ಬಾರಿ ಒಳ್ಳೇದು. ಅದರಲ್ಲಿ ಯಾವುದು 1 ವರ್ಷ ಬೇಕಾದ್ರೂ ಕಾಯಿರಿ, ಸ್ವಲ್ಪ ಸೈಲೆಂಟ್ ಆಗಿ ಕಾಯಿರಿ ಅಂತ ಹೇಳಿಲ್ಲ. ಅದನ್ನೊಂದು ಅವರು ಹೇಳಿದ್ದು. ಒಂದು ಎರಡನೇದು ವಿಷಯ ಏನಂತ ಕೇಳಿದ್ರೆ, ಅವರಿಗೆ ಯಡಿಯೂರಪ್ಪರ ಮೇಲೆ ತುಂಬಾ ಒಂದು ಗೌರವ ಇದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ತುಂಬಾ ಗೌರವ ಅವರಿಗಂತಲ್ಲ. ಎಲ್ಲಿಯೂ ಹೋದರೆ ಸಮೇತ ಯಡಿಯೂರಪ್ಪರಿಗೆ ನಮ್ಮ ರಾಜ್ಯದಲ್ಲಿ 40% ಅಲ್ಲಿ ಒಂದು ನಿಮಿಷ ಹೇಳ್ತೇನೆ. ಅಲ್ಲ, ನೀವು 40 ಯಾಕೆ 50 ಹೇಳಿ ಅಥವಾ 30 ಹೇಳಿ. ಅಲ್ಲ, ಇವರು ಹೇಗೆ ಗೊತ್ತುಂಟ, GST ಎಲ್ಲ ಇದ್ದಾಗ ಮಾತಾಡ್ಲಿ, ತೊಂದರೆ ಇಲ್ಲ. 12%, 18% ಎಲ್ಲ ಮಾತಾಡ್ತಾರೆ, ಇರ್ಲಿ. ಅವರು ಏನು ಹೇಳಿದ್ದಂತ ಕೇಳಿದ್ರೆ, ಯಡಿಯೂರಪ್ಪನ ಮೇಲೆ ಗೌರವ ಉಂಟು, ಮತ್ತೆ ಮೋದಿ ಅವರ ಮೇಲೆ ಅವರಿಗೆ ತುಂಬಾ ಗೌರವ ಉಂಟು. ನಾವು ಯಡಿಯೂರಪ್ಪರೇ ಒಂದು ಮುಖ್ಯಮಂತ್ರಿ ಆಗಿದ್ರೆ ತುಂಬಾ ಒಳ್ಳೇದಿತ್ತು ಅಂತ ಅವರ ಅನಿಸಿಕೆಗಳನ್ನು ಅವರು ಹೇಳಿದ್ದು. ಅದ್ರಲ್ಲಿ ಏನ್ ತಪ್ಪಿಲ್ಲ. ಕಾರ್ಯಕರ್ತರಾಗಿ ಅವರು ಹೇಳಿದ್ದನ್ನು ನಾವು ಕೇಳಬೇಕು, ನಾವು ಸ್ವೀಕಾರವೂ ಕೂಡ ಮಾಡಬೇಕು. ಓಕೆ, ಜೊತೆಗೆ ಕಾರ್ಯಕರ್ತರಿಗೆ ಒಂದು ಮಾತನ್ನು ಅವರು ಹೇಳಿದ್ರು ಸರ್, ಇದು ತಮ್ಮ ಸೋಲಿಗೆ ಈ ಬಾರಿ ಇದು ಕೂಡ ಸೂಕ್ಷ್ಮವಾಗಿರುತ್ತೆ. ಕಾರಣ, ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂಥದ್ದು ಬಹಳಷ್ಟು ಪ್ರಭಾವಶಾಲಿಯಾಗಿ ಬಳಕೆ ಮಾಡಿತ್ತು. ಅಂದ್ರೆ ತಾವುಗಳು ಏನ್ ಮಾಡಿಲ್ಲ, ತಾವುಗಳು ನೇರವಾಗಿ ಮೋದಿ ಅವರ ಮುಖವನ್ನ ಇಟ್ಕೊಂಡು ರೋಡ್ ಶೋ ಮಾಡಿದ್ರಿ, ಸಮಾವೇಶ ಮಾಡಿದ್ರಿ, ಅಥವಾ ಏನೇನೋ ಮಾಡಿದ್ರಿ. ಮೋದಿ ಅವರು ಬಂದ್ರೆ ಸಾಕು, ಅಮಿತ್ ಶಾ ಬಂದ್ರೆ ಸಾಕು, ಎಲ್ಲವೂ ಕೂಡ ಜನರು ನೋಡಿ ಮೋಡಿ ಆಗ್ತಾರೆ ಅನ್ನೋಂಥದ್ದು ಯಾರು ಆ ರೀತಿ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಏನೋ ಒಂದು ಅವರು ಭರವಸೆ ಕೊಡ್ತಾರ ಅಥವಾ ಏನಾದ್ರು ಮಾಡ್ತಾರ ಗೊತ್ತಿಲ್ಲ, ಆದ್ರೆ ಕಷ್ಟಪಟ್ಟಿದ್ದಾರೆ. ಏನೋ ಒಂದು ಗ್ಯಾರಂಟಿ ಅನ್ನುವಂಥದ್ದು ಇದೆ ನಮ್ಮಲ್ಲಿ ಅಂತ ತೋರಿಸಿದ್ದಾರೆ. ಅದೇ ತಾವುಗಳು ಬೊಮ್ಮಾಯಿಯವರು ಬಂದ ನಂತರ ಏನನ್ನು ಕೂಡ ತೋರಿಸಲಿಲ್ಲ. ಯಾವುದೇ ರೀತಿಯ ಹೊಸ ಯೋಜನೆಗಳು ಬರಲಿಲ್ಲ, ಯಾವುದೇ ರೀತಿಯ ಒಂದು ಬ್ರಾಂಡೆಡ್ ಆಗಿರುವಂತಹ ಹೇಳಿಕೊಳ್ಳುವಂತಹ ಯೋಜನೆಗಳು ಬೊಮ್ಮಾಯಿ ಸರ್ಕಾರದಿಂದ ಬರಲೇ ಇಲ್ಲ. ಇದರಿಂದ ಜನರು ಬೇಸತ್ತು ಹೋಗಿರುವಂತ, ಇದರಿಂದ ತಮ್ಮ ಕಾರ್ಯಕರ್ತರ ಆ ಕಡೆ ಹೋಗ್ತಾ ಇರುವಂತದ್ದು ಬದುಕಬೇಕು. ಅವರಿಗೆ ಉತ್ತರ ಕೊಡುದಲ್ಲ ನೋಡಿ, ಗ್ಯಾರಂಟಿ ವಿಷಯದಲ್ಲಿ 100ಕ್ಕೆ 100 ಜನ ಕೋಸ್ಟಲ್ ಕರ್ನಾಟಕ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಸಮೇತ ಜನ ಒಪ್ಪಿದ್ದಾರೆ. ಯಾಕಂತ ಕೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ದೆಹಲಿಯಲ್ಲಿ ಚುನಾವಣೆ ಬರುವಾಗ ಆಮ್ ಆದ್ಮಿ ಪಾರ್ಟಿ ಹೇಗೆ ಹೇಳಿತ್ತು, ನಾನು ಅದು ಕೊಡ್ತೇನೆ ಇದು ಕೊಡ್ತೇನೆ, ಜನ ಅದನ್ನು ತಗೊಳ್ತಾರೆ. ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಒಂದು ಮೀನು ಹಿಡಿಯುವುದು ಹೇಗಂತ ಕಲಿಸ್ತದೆ ಬಿಟ್ಟು ಮೀನು ತಂದು ಕೊಡುವುದಿಲ್ಲ. ಅದೊಂದು ನಮ್ಮ ಇದು ಇವತ್ತು ನಮಗೆ ಸೋಲಾಗಬಹುದು. ಅಥವಾ ಇವರೀಗ ಮಧ್ಯಪ್ರದೇಶದಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ರಾಜಸ್ಥಾನದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅದು ಅವರವರ ಸಮಸ್ಯೆ, ಜನರಿಗೆ ಗೊತ್ತಾಗ್ತದೆ. ಆದ್ರೆ ಇವರು ಕೊಟ್ಟ ಗ್ಯಾರಂಟಿಗಳು ಹೇಗುಂಟಂತ ಕೇಳಿದ್ರೆ, ಪುನಃ ಅವರೀಗ ಮಾತಾಡುವಾಗ ನಮ್ಮ ಇವರು ಹೇಳಿದ್ರು 1 ವರ್ಷ ಕಾಯಿರಿ ಅಂತ. ಇವರೇ ಭಾಷಣ ಮಾತಾಡಿದ್ದು, ನಾವೇನಲ್ಲ. ಪಬ್ಲಿಕ್ ಟಿವಿಯಲ್ಲಿ ಮಾತಾಡುವಾಗ ರಂಗನಾಥ್ ಅವರು ಕೇಳಿದ್ರು ಇವರ ಹತ್ರ, ಸಿದ್ದರಾಮಯ್ಯರ ಹತ್ರ, ಯಾರಿಗೆಲ್ಲ ಅಂದ್ರೆ ನನಗೂ ಉಂಟು ನಿಮ್ಗೂ ಉಂಟು ಅಂತ ಸಹ ಹೇಳಿದ್ದಾರೆ ಅವರು. ಇನ್ನು ಯಾರಿಗೆ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ನಮಗೆ. ಮತ್ತೆ ಪ್ರತಿಯೊಂದು ಬಸ್ಸಿನ ವ್ಯವಸ್ಥೆ ಮಾಡುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ನೀವು ಕೊಲ್ಲಾಪುರಕ್ಕೆ ಹೋಗಿ, ಸೊಲ್ಲಾಪುರಕ್ಕೆ ಹೋಗಿ, ಮಾವನ ಮನೆಗೆ ಹೋಗಿ, ಎಲ್ಲಿ ಬೇಕಾದ್ರೆ ಸಹ ಹೋಗಿ ಹೇಳಿದ್ರು. ಆದ್ರೆ ಅದರಲ್ಲಿ ಬೇಸರ ಇಲ್ಲ, ಕೆಂಪು ಬಸ್ಸು ಮಾತ್ರ ಅಂತ ಹೇಳಿದ್ರು, ಹಸಿರು ಅದು ತೊಂದರೆ ಇಲ್ಲ, ಯಾರು AC ಬಸ್ಸಿಗೆ ಇರುವುದಿಲ್ಲ. ಬಟ್ ಈ ಎಲ್ಲಾ ಒಂದು ಗ್ಯಾರಂಟಿಗಳನ್ನು ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿತ್ತು. ಅದು ನೀವು ಇವತ್ತು ನಡೆಯುವುದು
ಜನ ಇವತ್ತು ಅವರು 1 ಜೂನ್ ಇಂದ ಹೇಳಿದ್ದಾರೆ, ಬಾರಿ ಒಳ್ಳೇದು. ಆದ್ರೆ ಅವರು ಫಸ್ಟ್ ಕ್ಯಾಬಿನೆಟ್ ಕೂಡಲೇ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಅದಕ್ಕೆ ಯಾವುದೇ ಕ್ಲಾರಿಟಿ ಸಿಕ್ಲಿಲ್ಲ. ಆದ್ರೆ ತೊಂದರೆ ಇಲ್ಲ, ಜೂನ್ 1ಕ್ಕೆ ಮಾಡ್ತೇನೆ ಅಂತ ಹೇಳಿದ್ರು. ಮಾಡ್ಲಿ, ಅವರು ಮಾಡೋದಕ್ಕೆ ಏನು ನಾವು ಈಗಲೇ 3 ದಿನದಲ್ಲಿ ಮಾಡಿ ಅಂತ ಹೇಳುದಿಲ್ಲ. ನೆಕ್ಸ್ಟ್ ನ್ಯೂಸ್ ನಮಗೆ ಡಿಬೇಟಿಗೆ ಕರಿತೀರಿ. ಯಾಕಂತ ಹೇಳಿದ್ರೆ 3 ತಿಂಗಳಾದ್ರೂ ಕೂಡ ಮಾಡೋದಿಲ್ಲ. ಅಲ್ಲ, ನಾನು ಯಾವುದು ಮಾಡುದಿಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಹೇಗೆ ಮಾಡ್ತಾರಂತ ನಮಗೆ ಕಾಣ್ತದೆ. 10 ರೂಪಾಯಿ ಕಿಸೆಯಲ್ಲಿ ಇಟ್ಕೊಂಡು 100 ರೂಪಾಯಿ ಹೇಗೆ ಆಲೋಚನೆ ಮಾಡ್ತಾರಂತ ಹೇಳುದು ನಮ್ಗೆ ಕಾಣ್ತದೆ, ಅವರಿಗೆ ಕಾಣ್ಬೋದು, ತೊಂದರೆ ಇಲ್ಲ ಅಂತ. ಸಾಲ ಮೂಲ ಆದ್ರೂ ಮಾಡ್ತೇನೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಲೆಕ್ಕಾಚಾರ ಕೊಡ್ಬೋದು ನಾವು, ಅದೆಲ್ಲ ಬೇಡ ಲೆಕ್ಕಾಚಾರ ಈಗ ಮಾತಾಡೋದಲ್ಲ. ಎಷ್ಟಕ್ಕೆ ಯಾವುದಕ್ಕೆ ಎಷ್ಟು ಬೇಕು, ಎಷ್ಟು ಜನರದ್ದು 200 ಯೂನಿಟ್ ಇದ್ದು ಖರ್ಚಾದ್ರೆ. ಯಾಕಂತ ಹೇಳಿದ್ರೆ ಅವರು BPL APL ಏನು ಹೇಳಿಲ್ಲ, ಪ್ರತಿಯೊಬ್ಬರಿಗೆ ಸಹ ಎಷ್ಟೇ ದೊಡ್ಡ ಶ್ರೀಮಂತ ಇರ್ಲಿ ಏನಿರ್ಲಿ 200 ಯೂನಿಟ್ ಅವರಿಗೆ ಫ್ರೀ ಅಂತ ಹೇಳಿದ್ದಾರೆ. ಆ ಎಲ್ಲ ಫ್ರೀ ಬರುವಾಗ ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಈಗೆಲ್ಲ ಹೇಗೆ ಅದನ್ನು ಸರಿದೂಗಿಸ್ತಾರಂತ ನಾವು ಸ್ವಲ್ಪ ಕಾಯ್ಬೇಕಾಗ್ತದೆ. ಆದ್ರೆ ಅವರು ಹೇಳಿದಾಗ ಸ್ವಲ್ಪ ಕಾಯ್ಬೇಕು ನಾವು. ಯಾಕಂತ ಹೇಳಿದ್ರೆ ಈಗಲೇ ನಾವು ಯಾಕೆ ಕೊಡ್ಲಿಲ್ಲ ಹೇಳಿಕ್ಕಿಲ್ಲ. ಜೂನ್ 1ರಿಂದ ಮಾಡ್ತೇನೆ, ಕ್ಲಾರಿಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಕೊಡ್ಲಿ ಅವರು. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಿತಿನ್ ಅವರೇ, ಅವರ ಮಾತಿಗೆ ನಾನು ಸ್ಪಷ್ಟನೆ ಕೊಡಬೇಕಾಗ್ತದೆ. ಪಾಪ ಪ್ರಭುಗಳಿಗೆ ಕೆಲವು ವಿಚಾರಗಳಲ್ಲಿ ತುಂಬಾ ಪ್ರಬುದ್ಧರು ಇರಬಹುದು, ಆದ್ರೆ ಯಡಿಯೂರಪ್ಪರ ಸರ್ಕಾರ ಬಂದ ಕೂಡಲೇ ಏನು ಮಾಡಿಲ್ಲ, 3 ವರ್ಷದ ಅವಧಿಯನ್ನು ತೆಗೆದಿಲ್ಲ ಅಂತ ಹೇಳಿದ್ರು. ಅದು ಸ್ಪಷ್ಟವಾಗಿ ಸೆನೆಟ್ಗೆ 3 ವರ್ಷಗಳವರೆಗೆ ಅಂತ ಆದೇಶ ಇರ್ತದೆ. ದೇವಸ್ಥಾನದ ಎಂಡೋಮೆಂಟ್ ಸರ್ಕಾರಿ ಸ್ವಾಮ್ಯದ ಎ ದರ್ಜೆ ದೇವಸ್ಥಾನ ಆಗಿರ್ಬೋದು, ಇನ್ನಿತರ ದೇವಸ್ಥಾನಗಳಿಗಾಗಿರ್ಬೋದು, ಆಡಳಿತ ಟ್ರಸ್ಟಿಗಳನ್ನು ಆಯ್ಕೆ ಮಾಡುವಾಗ 3 ವರ್ಷಗಳವರೆಗೆ ಅಂತ ಇತ್ತು. ಈ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿದಂಥ ಅವರನ್ನು ಕೂಡ ಇವರು ತೆಗೆದಿಲ್ಲ. ಈಗ ಬಿಜೆಪಿಯವರನ್ನು ನಾವು ಕೂಡ ತೆಗೆದಿಲ್ಲ. ಅದು 3 ವರ್ಷ ಅಂತ ಹೇಳಿದ್ರೆ ಅವಧಿ ಪೂರ್ಣ ತನಕ ಇರ್ತದೆ. ಕೆಲವೊಂದು ಸಂಬಂಧಪಟ್ಟಗಳಿಗೆ ನೇರವಾಗಿ 3 ವರ್ಷ ಇರ್ತದೆ, ಕೆಲವರಿಗೆ ಮುಂದಿನ ಆದೇಶ ಅಂತ ಇರ್ತದೆ. ಆ ಮುಂದಿನ ಆದೇಶ ಅಂದ್ರೆ ಯಾವಾಗ ಮುಖ್ಯಮಂತ್ರಿಗಳು ಬದಲಾವಣೆ ಆದ ಕೂಡಲೇ ಅದು ಅನ್ವಯ ಆಗ್ತದೆ. ನಗರ ಪಾಲಿಕೆಯ ನಾಮನಿರ್ದೇಶನ ಸದಸ್ಯರಿದ್ರು, ಅವ್ರು ಇವ್ರು ಬಂದ ಕೂಡಲೇ ತೆಗ್ದಿರಲ್ಲ, ಅದು ಇವರಿಗೆ ಗೊತ್ತಿಲ್ವಾ? ಯೂನಿವರ್ಸಿಟಿಯಲ್ಲಿ ಅಯ್ಯೋ ಎಲ್ಲದಕ್ಕೂ 3 ವರ್ಷ ತೆಗೆದಿದ್ದೀರಿ. ಈಗ ಮೊನ್ನೆ ಧಾರ್ಮಿಕ ಪರಿಷತ್ತನ್ನು ಸಮೇತ ನೀವು ಹೇಳಿದಿರಿ, ಧಾರ್ಮಿಕ ಪರಿಷತ್ತನ್ನು ಸಹ ಹೇಳಿದಿರಿ, ತೆಗಿಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅದ್ರ ಮೊದಲಿನ ಟೈಮ್ ಅಲ್ಲಿ ನಮ್ಮವರೆಲ್ಲ ಕೋರ್ಟಿಗೆ ಹೊತ್ತು, ಅದೆಲ್ಲ ಅವ್ರಿಗೆ ನೆನ್ಕೊಂಡ ಇಲ್ಲ ಗೊತ್ತಿಲ್ಲ ನಂಗೆ. ಇರ್ಲಿ, ನಿಮ್ಮವರಲ್ಲ ರೀ, ನಮ್ಮವರು ಓದೋದು ಅಲ್ಲ. ನಿಮ್ಮವರು ಹೋಗಿದ್ದಾರೆ, ನಿಮ್ಮವರಲ್ಲ, ನಮ್ಮವರು ಓದೋದು. ನೀವು ಆಡಳಿತ ಮಾಡಿದ್ರೆ 2 ಸರ್ತಿ, ಫಸ್ಟ್ ಟೈಮ್ 3 ಮುಖ್ಯಮಂತ್ರಿ. ಸರಿ ಸರಿ, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರುಲಿಂದ ಸರ್? ಹಲೋ ಸರ್, ಮಂಗಳೂರು ದಿನಪುದಾರೆ ಮನೀಶ್ ಒಂಚೂರು ಜೋರ್ ಪಾತ್ರಲ್ಲ ಸರ್? ಎಸ್ ಪಾತ್ರಲ್ಲ ಸರ್. ಎಂಕ್ಲೆಗೆ ಮಸ್ತ್ ಮುಕ್ಲ ಬಿಜೆಪಿ ತಕ್ಕ నేను ತೂತು ಬೇಜಾರಾದ పోతుండ్రు ముక్ల నాటకన్న. ಏರ ನಾಟಕ? ಬಿಜೆಪಿ ತಕ್ಕ ದಾಗಿ ಸರ್. ಸರ್ ಎಂಚಿನ ಮುಕ್ಲು ಜನಕ್ಲೇನೆ ಮಂಗೆ ಮಂತೊಂದೆ ಬರ್ಪುನು ಓಲು ಜನಕ್ಲೇನೆ ತೆರ್ತು ಕಟ್ಟೋಲಿ ಓಲು ಮುಕ್ಲೆ ರಾಜಕೀಯ ಅನ್ಕೊಳ್ಳಿ ಐನೇ ಮುಕ್ಲು ತೂಪುನತ್ತಂದು ಜನಕ್ಲೇನೆ ಎಟ್ಟೆಗಿಂದ ಮಂತು ಕೊರ್ಪುಜೇರು ಮುಕ್ಲನ್ನೇ ಗೌರ್ಮೆಂಟ್ ಇತ್ತು ಮುಕ್ಲೆ ಒಂಜಿ ಪರ್ಮನೆಂಟ್ ಬೇಲಾರೆ ಕೊಡ್ತೊಲ್ಲಿ ಅತ್ತೆ ಪ್ರವೀಣ್ ನೆಟ್ಟಾರ್ನ ಬೊಟ್ಟಿದ್ದೀವಿ. ಓಕೆ ಓಕೆ. ದಯಕೋಟ್ ಜಿಲ್ಲೆ ಪೊಕ್ಕಡೆ ಆನಿಲ್ಲ ಅಂತೀನಿ MRP ಒಂಜಿ ಉದ್ಯೋಗದ ವಿಷಯ ಬರ್ತಂದು ಐಟೊಂಜಿ ಜನಕ್ಕೂ ಲಕ್ಕನಾಗ ಮುಕ್ಲು ಪೂರ ಮಂಗೆ ಮಲ್ತದು ಸಭೆ ಮಲ್ತ ಅವು ಮಲ್ತ ಬಂತು ಉಂಟೆ 5 ನಿಮಿಷ ತೆಕ್ಕದು ಅವು ಒಂದಿತ್ತು 5 ಸುತ್ತಿರುಳ್ಳೇರ. ಓಕೆ ಓಕೆ ಓಕೆ. ಮುಕ್ಲಿಗೆ ಏತು ಬೇರೆ ದೆಪ್ಪದು ಕೊರತೆ ತುಳುನಾಡು ತಕ್ಲಿಗೆ ಮುಕ್ಲ ಮಾತ್ರ ಟೆಕ್ನಿಕಲ್ ಪ್ರಾಬ್ಲಮ್. ದುರಿತ ವಿಷಯ ಬಂದಾಗ ಐಕ್ಲ ಟೆಕ್ನಿಕಲ್ ಪ್ರಾಬ್ಲಮ್. ನಮ್ಮನ್ನೇ ಸಚಿವರು ಇರ್ತೇವೆ ನಾನ ಮುಕ್ಲ ಇನ್ ಮನ್ಪೇರು ಉಂಡ. ಓಕೆ ಓಕೆ ಓಕೆ. ಮುಕ್ಳು ಪೂರ ಜನಕ್ಲೇನೆ ಎತ್ತಿ ಕಟ್ಟದು ಧರ್ಮ ನಾಡು ಮನ್ಪೇರನೆ ತೂಪನಂತಂದೆ ಮುಕ್ಲಿಗೆ ಒಂದು ಜನಪರ ಕಾಲ ದಿಚ್ಚಿ ಎಂಕ್ಲೆ ಬೇತೆ ಪಕ್ಷ ಎಂಕುಲು ಬಿಜೆಪಿ ಓಟು ಬಾರ್ದಿನ ಅಂತಂದೆ ಎಂಕ್ಲೆ ಪಕ್ಕ ದಾಲ ವಿಧಿಜ್ಜಂದೆ ಓಟು ಬಾರ್ದಿನಿ ಬಿಜೆಪಿ. ಓಕೆ 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 ಓಕೆ. ಎಸ್ ಸರ್ ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು ಇರ್ನ ಪುದರ್ ಸರ್. ಮನೀಶ್ ಎಸ್ ಸರ್. ಓಕೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ಮಾತಾಡಿ. ತಮ್ಮ ಹೆಸರು ಎಲ್ಲಿಂದ? ನಂದು ಸಿರಿಲ್ ಆಲ್ಫ್ರೆಡ್ ಪಿಂಟೋ. ತಮ್ಮ ಹೆಸರು? ಸಿರಿಲ್ ಆಲ್ಫ್ರೆಡ್ ಪಿಂಟೋ. ಎಸ್ ಸರ್, ಪಿಂಟೋ ಅವರೇ, ನಮಸ್ತೆ ಸರ್. ಎಲ್ಲಿಂದ ಸರ್? ನಮಸ್ತೆ, ನಾನು ಗುರುಪುರದಿಂದ ಮಾತಾಡಿ ಸರ್. ನೋಡಿ, ಈಗ ನಿಮ್ಮ ಚರ್ಚೆ ಎಲ್ಲ ಆಗ್ತದೆ. ಈಗ ಸಿದ್ದರಾಮಯ್ಯ ಹೇಳಿದಂತ ಅವರು ಎಲೆಕ್ಷನ್ ಆಗುವ ಮುಂಚೆ ಎಲ್ಲ ಎಂತೆಲ್ಲ ಪ್ರಾಮಿಸ್ ಮಾಡಿದ್ದಾರೆ, ಅದು ಅವರು ಮೊದಲು ಮಾಡ್ಲಿ. ನಿಮ್ಮದು ಚರ್ಚೆಗಿಂತ ಮುಂಚೆ ಈಗ ನಮ್ಮ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಇದ್ದಾರೆ, ಬಿಜೆಪಿ ಇದ್ದಾರೆ, ಸಂಜಯ್ ಪ್ರಭು ಹೇಳಿದ್ರೆ ಅದಕ್ಕಿಂತ ನೀವು ಮೊದಲು ಅದು ಕ್ಲಿಯರ್ ಮಾಡಿ. ಅವರಿಗೆ ಎಲ್ಲ ಮಾತನಾಡಿ ಅವ್ರು ಎಂತ ಹೇಳಿದ್ರು 2 ಹೇಳ್ತಾರೆ ಕ್ಲಿಯರ್ ಆಗಿ.
ಮಾತಾಡಿ ಅವ್ರು ಎಂತ ಹೇಳಿದ್ದು ಯೂನಿಟ್ ಅಂತ ಎಷ್ಟು ಯೂನಿಟ್ ಅಂತ 200 ಯೂನಿಟ್. ಅದು ಯಾಕೆ ಎಲ್ಲ ಕ್ಲಿಯರ್ ಮಾಡಿಲ್ಲ. ಈಗ ನಾನು ಕೇಳಿದ ಪ್ರಕಾರ, ನಾನು ನನ್ನ ಅಭ್ಯಾಸ ಪ್ರಕಾರ ಅದಕ್ಕೆ BPL APL ಅಂತ ಅವ್ರು ಎಂತ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಎಂತೆಲ್ಲ ಹೇಳಿದಾರೆ ಅವರು, ಅದು ಎಂತ ಪ್ರಾಮಿಸ್ ಮಾಡಿಲ್ಲ. APL ಎಂತ BPL ಎಂತ ಹೇಳಿಲ್ಲ. ಅವ್ರೆಂತ ಹೇಳಿದ್ರು ಪ್ರತಿ ಮನೆಗೆ. ಇನ್ನೊಂದು ಗೃಹಲಕ್ಷ್ಮಿ. ಸರಿ ಸರಿ, ಈಗ ನಿಮ್ಮ ಪ್ರಶ್ನೆ ಏನು? ನಿಮ್ಮ ಪ್ರಶ್ನೆ ಅತಿ ಶಾರ್ಟ್ ಆಗಿ ಕೇಳಿ ಸರ್, ಯಾಕಂದ್ರೆ ಸಮಯದ ಅಭಾವ ತುಂಬಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಶಾರ್ಟ್ ಆಗಿ. ಎಸ್ ಹೌದಾ, ಅದು ನೀವು ಚರ್ಚೆ ಮಾಡಿ ಅದು ಕ್ಲಿಯರ್ ಮಾಡಿ, ಅದು ನೋಡಿ ಹಾಕಿ ಅದಕ್ಕೆ ಅಲ್ಲಿ. ಓಕೆ, ನಿಮ್ಮ ಪ್ರಶ್ನೆ ಇರುವಂತದ್ದು 200 ಯೂನಿಟ್ಸ್ 200 ಯೂನಿಟ್ ಅನ್ನುವಂಥದ್ದು ಏನಿದೆ, ಇದು ಎಲ್ಲರಿಗ ಅಥವಾ APL BPL ಕಾರ್ಡ್ಗಳಿಗೆ ಮಾತ್ರ ಅನ್ನುವಂಥ ಪ್ರಶ್ನೆ. ಹೌದು. ಓಕೆ, ಇದು ಗ್ಯಾಸ್ ಯಾಕೆ ಖಾಲಿ ಪಿಕ್ಚರ್ ಅಲ್ಲಿ ನೋಡ್ಲಿಕ್ಕೆ ಮಾತ್ರ ಕೊಟ್ಟದ್ದು ಅವರು? ಯಾವುದು ಗ್ಯಾಸ್ ಅಲ್ಲಿ ಖಾಲಿ ನೋಡ್ಲಿಕ್ಕೆ ಮಾತ್ರ ಕೊಟ್ಟದ್ದು ಅವರು? ಗ್ಯಾಸ್ ಯಾವುದು ನೋಡಿ, ನನ್ನ ಹತ್ರ ಲಿಫ್ಟೆಡ್ ಉಂಟು. ಅವರು ಲಿಫ್ಟ್ಲೆಟ್ ಒಂದು ಲಿಫ್ಟೆಡ್ ಇದು ಮಾಡಿಲ್ಲ, ಲಿಫ್ಟೆಡ್ ಉಂಟು, ನನ್ನ ಪ್ರೂಫ್ ಉಂಟು. ಓಕೆ, ಏನಿದೆ ಅದರಲ್ಲಿ? ಏನಿದೆ ನಿಮ್ಗೆ? ಏನ್ ಬೇಕಾಗಿತ್ತು? ಗೃಹ ಜ್ಯೋತಿ. ಓಕೆ, ಹೌದು, ಎಲ್ಲ ಅದು ಕ್ಲಿಯರ್ ಮಾಡಿ. ನನಗೆ ಬೇಡಪ್ಪ, ಪಬ್ಲಿಕ್ ಹೇಳಿದ್ದಾರೆ ಅವರು, ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಅದಕ್ಕೆ ಕ್ಲಿಯರ್ ಮಾಡಿ. ಸರಿ ಸರಿ, ಅಶೋಕ್ ಮತ್ತೆ ಸಂಜಯ್ ಪ್ರಭು. ಸರಿ ಸರಿ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಎಸ್ ಸರ್, ಓಕೆ. ಜೊತೆಗೆ ನಾನು ಸಂಜಯ್ ಪ್ರಭು ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಸಂಜಯ್ ಪ್ರಭು ಅವರೇ, ಈಗ ಪ್ರಥಮ ಕರೆ, ಒಂದು ಲಾಸ್ಟ್ ಕಾಲ್ಗಿಂತ ಪಿಂಟ್ ಅವ್ರಿಗಿಂತ ಮೊದಲೇ ಕರೆ, ಅವರು ಹೇಳಿರುವಂಥದ್ದು ಇಷ್ಟೇ, ಜನರು ಕೂಡ ಹೇಳ್ತಾ ಇರುವಂಥದ್ದು ಇಷ್ಟೇ. ಕೇಂದ್ರದಲ್ಲಿ ತಮ್ಮ ಸರ್ಕಾರ ಇತ್ತು, ರಾಜ್ಯದಲ್ಲಿ ತಮ್ಮ ಸರ್ಕಾರ ಇತ್ತು, ಬೊಮ್ಮಾಯಿ ಅವರಿದ್ರು, BJP ರಾಜ್ಯಾಧ್ಯಕ್ಷರಿದ್ರು, ಸಂಸದರಿದ್ರು, ಅದು ನಮ್ಮವರೇ. ಅದು ಕೂಡ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ನಡೆದಿತ್ತು. ಆ ಸಂದರ್ಭ ಅವರ ರಾಜ್ಯಾಧ್ಯಕ್ಷರ ಕಾಲನ್ನೇ ಅಲ್ಲಾಡಿಸಿದ್ರು. ಬಹಳಷ್ಟು BJPಗೂ ಸೆಂಟ್ರಲ್ ನಲ್ಲಿ ಸೌಂಡ್ ಮಾಡಿರುವಂತಹ ಈ ಒಂದು ವಿಚಾರ, ಪ್ರವೀಣ್ ನೆಟ್ಟಾರ್ ಅವರ ವಿಚಾರ. ಆದ್ರೆ ತಾವುಗಳು ಯಾಕೆ ಸರ್ಕಾರಿ ಉದ್ಯೋಗವನ್ನ ಕಾಯಮಾಗಿ ಕೊಡ್ಲಿಲ್ಲ, ತಾತ್ಕಾಲಿಕವಾಗಿ ಯಾಕೆ ಕೊಟ್ರಿ ಅನ್ನುವಂತ ವಿಚಾರವನ್ನ ಅವರು ಕೇಳಿರುವಂತದ್ದು. ಏನ್ ಹೇಳ್ತಾರೆ? ಯಾಕೆ ಕೊಡ್ಬಾರ್ದಿತ್ತು? ಪರ್ಮನೆಂಟ್ ಉದ್ಯೋಗ ಕೊಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಯಾರಿಗೆ ನಿಮ್ಗೆ ಗೊತ್ತಿರಬಹುದು, ಸರ್ಕಾರದ್ದು ಪ್ರೈವೇಟ್ ಆಫೀಸ್ ನಲ್ಲಿ ಕೊಡಬಹುದು, ಏನ್ ಬೇಕಾದ್ರೆ ಸಹ ಕೊಡಬಹುದು ಪ್ರೈವೇಟ್ ಅಲ್ಲಿ. ಸರ್ಕಾರದಲ್ಲಿ ಒಂದು ಉದ್ಯೋಗ ಕೊಡಬೇಕಾದ್ರೆ ಮಾನವೀಯ ದೃಷ್ಟಿಯಲ್ಲಿ ಕೊಡುವಾಗ ತಾತ್ಕಾಲಿಕ ಹುದ್ದೆ, ಈಗ 150ರಲ್ಲಿ ಸಮೇತ ಎಲ್ರಿಗೂ ಕೊಟ್ಟದ್ದು ಮಾನವೀಯ ದೃಷ್ಟಿದ್ದೇ ಇರ್ಬೇಕು ಅದರಲ್ಲಿ. ಯಾಕಂತ ಹೇಳಿದ್ರೆ ಬೇರೆ ಎಲ್ಲಿ ಸೇರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಮಾನವೀಯ ದೃಷ್ಟಿಯಲ್ಲಿ ಅವರಿಗೆ ಉದ್ಯೋಗ ಬಂತು. ನೆಕ್ಸ್ಟ್ ಸರ್ಕಾರ ನಮ್ದು ಬಂದದ್ದಿದ್ರೆ ಅದು ಕಂಟಿನ್ಯೂಷನ್ ಆಗ್ತಿತ್ತು. ನೆಕ್ಸ್ಟ್ ನಮ್ಮ ಸರ್ಕಾರ ಬರಲಿಲ್ಲ, ತಾತ್ಕಾಲಿಕವಾಗಿ ಅಲ್ಲಲ್ಲ, ಯಾವ ರೀತಿ ಕಂಟಿನ್ಯೂಷನ್ ಆಗ್ತಿತ್ತು? ತಾತ್ಕಾಲಿಕವಾಗಿ ಅಲ್ಲಲ್ಲ, ತಾತ್ಕಾಲಿಕವಾಗಿ ಬೇರೆ ಅಲ್ಲ. ಇವರೇ ಒಂದು ನಿಮಿಷ, ಗುತ್ತಿಗೆ ಆಧಾರದಲ್ಲಿ ಕೊಡ್ಲಿಕ್ಕೆ ಆಗುದು, ಉದ್ಯೋಗ ಮಾಡೋದ್ರಲ್ಲಿ ಇರ್ಲಿಲ್ಲ, ಮತ್ತೆ ಕೂಡ ತಾತ್ಕಾಲಿಕ ಹೇಳಿ. ಅದರ ನಂತರ ಏನು ಮಾಡಬೇಕು? ಹೌದು, ಆದ್ರೆ ಪರ್ಮನೆಂಟ್ ಮಾಡುವಂತ ನಮ್ಗೆ ಕ್ಲಿಯರ್ ಬೇಕಾಗಿದೆ, ಕ್ಲಿಯರ್ ಬೇಕು, ಜನರಿಗೆ ಕ್ಲಿಯರ್ ಮಾಡಬೇಕು. ಪರ್ಮನೆಂಟ್ ಮಾಡುವಂತದ್ದು ಇಲ್ವಾ ಹಾಗಾದ್ರೆ? ಅಲ್ಲ, ಹಾಗೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಜಾಹೀರಾತು ಒಂದು ಬರ್ತದೆ. ಜಾಹೀರಾತು ಬಂದಾಗ ಈ ತಾತ್ಕಾಲಿಕದವರು ಅಲ್ಲಿ ಅಪ್ಲಿಕೇಶನ್ ಹಾಕಿಕೊಂಡು ಅವರಿಗೊಂದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಸಿಗ್ತದೆ. ಅದನ್ನು ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸಿಸ್ಟಮ್ ಉಂಟು, ಒಂದು ಇದು ಯಾರಿಗೆ ಅಪಾಯಿಂಟ್ಮೆಂಟ್ ಆಗುವಾಗ ಸರ್ಕಾರದಲ್ಲಿ ಒಂದು ಕ್ರಮ ಉಂಟು, ಆ ಕ್ರಮ ಪ್ರಕಾರ ಹೋಗ್ಬೇಕಾಗ್ತದೆ. ಇದನ್ನು ಒಂದು ಬೇರೆ ಸರ್, ಸಚ್ಚ ಒಂದು ಸೆನ್ಸಿಟಿವ್ ಆಗಿರುವಂತಹ ಕೇಸ್. ನಾನು ಆಗ್ಲೇ ಹೇಳಿದಾಗೆ, ಒಂದು ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಕಾರನ್ನ ಅಲುಗಾಡಿಸಿದಂತಹ, ತಮ್ಮ ಪಕ್ಷಕ್ಕೆ ಕುತ್ತು ತಂದಿರುವಂತಹ ಒಂದು ವಿಚಾರ ಇದು. ಆದ್ರೂ ಕೂಡ ತಾವುಗಳು ರಾಜ್ಯದಲ್ಲಿದ್ರೆ, ಕೇಂದ್ರದಲ್ಲಿದ್ರೆ ಯಾಕೆ ಮಾಡಿಲ್ಲ? ಎಲ್ಲ ತಮ್ಮದೇ MLA ಇದ್ರು, MP ಗಳಿದ್ರು, ಇದನ್ನ ಕೇಳ್ತಾರೆ ಜನರು ಅಲ್ವಲ್ಲ? ಇದು ನೀವೊಂದು ಆಲೋಚನೆ ಮಾಡಿ, ಒಂದು ಕ್ರಮ ಅಂತ ಇರ್ತದೆ, ಒಂದು CETಗಳು ಇರ್ತದೆ. ಒಂದು ಮೆಡಿಕಲ್ ಕಾಲೇಜಲ್ಲಿ ನೀಟ್ ಇರುವಾಗ ಅವರ ಮಗನಿಗೆ ಸಹ ಕೊಡ್ಲಿಕ್ಕೆ ಆಗುದಿಲ್ಲ. ನೀಟಲ್ಲಿ ರಿಸಲ್ಟ್ ಬಂದ್ರೆ ಮಾತ್ರ ಕೊಡ್ಲಿಕ್ಕೆ ಆಗುದು. ನಿತಿನ್ ಅವರೇ, ಯಾರು ಕಾಲೇಜ್ ಇಟ್ಟ ಮಗನಿಗೆ ಸಹ ಕೊಡ್ಲಿಕ್ಕೆ ಮ್ಯಾನೇಜ್ಮೆಂಟ್ ಹೇಳ್ತೇನೆ, ಅವನು ನೀಟ್ ಬರೀಲೇಬೇಕು. ಮ್ಯಾನೇಜ್ಮೆಂಟ್ ಇರ್ಲಿ ಏನೇ ಇರ್ಲಿ, ನೀಟ್ ಬರಿಬೇಕವ. ನೀಟ್ ಬರೆಯದಿದ್ರೆ ಸಿಗುದಿಲ್ಲ. ಕೆಲವು ಕ್ರಮಗಳು ಇರ್ತದೆ ಸರ್ಕಾರದಲ್ಲಿ. ಈಗ ಇವರಿಗೆ ಒಂದು ಕೊಟ್ರೆ 149 ಜನ ಸಮೇತ ಕೋರ್ಟಿಗೆ ಹೋಗಿ ಅದನ್ನು ತಗೊಳ್ಬಹುದು. ಅವರಿಗೆ ಹೇಗೆ ಕೊಟ್ರಿ ಅಂತ ಅಲ್ಲಿ ಇದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅವರ ಹೀಗೆ ಹತ್ಯೆ ಆಗಿದೆ, ಇದಾಗಿದೆ ಅಂತ ಎಕ್ಸ್ಪ್ಲನೇಷನ್ ಕೋರ್ಟ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. 149 ಜನ ಯಾರು ತಾತ್ಕಾಲಿಕ ಇದ್ದಾರೆ ಅವರು ಸಮೇತ ಹೋಗ್ತಾರೆ, ಯಾರಿಗಾದ್ರೂ ಒಂದು ಮಾಡಿದ್ರೆ. ಅದನ್ನು ಏನಂದ್ರೆ ಕ್ರಮ ಪ್ರಕಾರವಾಗಿ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಅದು ನಮ್ದು ಸರ್ಕಾರ ಬಂದದಿದ್ರೆ ನಾವು ಒಂದು ಯಾವಾಗ ಅಪಾಯಿಂಟ್ಮೆಂಟ್ ಆಗುವಾಗ ಅವರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಮಾಡಿ ಕೊಡ್ತಿದ್ರು. ಅದರಲ್ಲಿ ಏನೂ ಇಲ್ಲ. ಈಗ ಸಿದ್ದರಾಮಯ್ಯರು ಆಯ್ತು ಹೇಳಿದ್ರು, ಇಲ್ಲದಿದ್ರೆ ನಾವು ಕೇಂದ್ರ ಸರ್ಕಾರದ ಯಾವ್ದಾದ್ರೂ ಒಂದು ಹುದ್ದೆಯಲ್ಲಿ ಅವರಿಗೆ ಮಾಡಿ ಕೊಡುದು ಅಂತ ಹೇಳಿ ನಮ್ಮ ಸಂಸದರಾಗ್ಲಿ ರಾಜ್ಯಾಧ್ಯಕ್ಷರು ಕೂಡಲೇ ಹೇಳಿದ್ದಾರೆ. ನಾವೇನು ಯಾರಿಗೆ ಸಹ ಈಗ ನೀವೇ ಹೇಳಿದಾಗೆ ಸಿದ್ದರಾಮಯ್ಯರಿಗೆ ಕೂಡ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇವರೇ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಒಂದು ಇವರ ಸಂಸದರು ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾರಂತೆ, ಕುದುರೆ ಮುಖ ಅಥವಾ ಇನ್ನಿತರ ಯಾವ್ದ್ರಿಂದ ನಾನು ಮಾಡ್ತೇನೆ ಅಂತ.
ಅಲ್ಲ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಕಾಯಂ ಉದ್ಯೋಗ ಆಗುದಿಲ್ಲ ಅಂತ ಇವರು ಗೊತ್ತಿರುವಾಗ ಯಾಕೆ ಇವರು ಮಾಡುದಿಲ್ಲ? ಹಾಗಾದ್ರೆ ನಾವು ಮಾಡುದಿಲ್ಲ, ಇಲ್ಲಿಲ್ಲ, ಇದುವರೆಗೆ ಆದದ್ದು. ಯಾಕೆ ಮಾಡುದಿಲ್ಲ? ನೀವು ನೋಡಿ, ಇದು ಇದುವರೆಗೆ ಆಗದ ಅಡಿಕೆ ಕೆಲಸ ನಾವು ಮಾಡಿಕೊಡ್ತೇವೆ. ಇದು ಒಂದು ಗೊಂದಲದ ಮಾತು. ಗೊಂದಲ ಇದು ಅಲ್ಲಲ್ಲ. ನಿಮಗೆ ಏನು ಗೊಂದಲ ನಮಗೆ ಇಲ್ಲ. ಗೊಂದಲ ಇಲ್ಲ. ಅವರಿಗೂ ಆಗುದಿಲ್ಲ ಅಂತ ನೋಡಿ, ಅವರ ಅಲ್ಲ, ಸಮೇತ ಇವರೇ ಮಾಡ್ಲಿಕ್ಕೆ ಉಲ್ಲೇಖ ಮಾಡಿದ್ರು. ಕರ್ತವ್ಯ, ಗುತ್ತಿಗೆ ಆಧಾರವನ್ನು ಕಂಟಿನ್ಯೂ ಮಾಡಬಹುದು ಬಿಟ್ರೆ ಇದನ್ನು ಇಮಿಡಿಯೇಟ್ಲಿ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಒಂದು ಆ ಪಾಪ ಪ್ರವೀಣ್ ನೆಟ್ಟರ್ ಅವರ ಕುಟುಂಬಕ್ಕೆ ಹೋದ್ನೀರು ದಾರಿದೀಪ ಆಗ್ಲಿ, ಇವರಿಗೆ ಕುದುರೆಮುಖ ದಾರಿದೀಪ ಆಗ್ಲಿಕ್ಕೆ ನಾವು ಮನೆ ಕಟ್ಟಿ ಕೊಟ್ಟಿದ್ದೇವೆ, ಮನೆ ಇದು ಮಾಡಿ ಕೊಟ್ಟಿದ್ದೇವೆ. ಅಲ್ಲಲ್ಲ. ನೀವು ಹೇಳುದು ಬೇಡ. ಅಲ್ಲಲ್ಲ. ಅಲ್ಲಲ್ಲ, ಈಗ ಅದೆಲ್ಲ ಹೇಳುದು ಬೇಡ. ಮನೆಯಲ್ಲಿ ಗಾಳಿ ದಾರಿ- ಅಲ್ಲಲ್ಲ, ಅಲ್ಲಲ್ಲ, ಅವರಿಗೆ ಜೀವನ ದಾರಿದೀಪ ತಗೊಂಡ್ರೆ ಇಲ್ಲ ಹೇಳಿದ್ರೆ ಅಲ್ಲಲ್ಲ, ನಿತಿನವರೇ, ನೀವೇ ನಾವು ಹೇಳ್ತೀರಿ. 100ಕ್ಕೆ 100 ಮಾಡಿ ಕೊಡ್ತೇವೆ. ಅಲ್ಲ. ನಾವೇನು ಇಲ್ಲ ಅಂತ ಅಲ್ಲ. ಕುದುರೆಮುಖದಲ್ಲಿ ಮಾಡ್ತಿದ್ದೇವೆ ಅಂತ ಮಾಡುತ್ತಿದ್ದೆ, ಅವರು ಮಾಡ್ತಿರ್ಲಿಲ್ಲ. ಓಕೆ ಇದು ಮಾತಿನ ಏನು ನೋಡಿ. ಓಕೆ ಓಕೆ ಸರಿ ಸರ್, ಯಾಕೆ ಮಾಡಿಲ್ಲ? ತಾವು ಹೇಳಿದ್ರಿ ಕುದುರೆಮುಖ ಹೇಳಿದ್ರಿ ಅಥವಾ ಇನ್ನಿತರ ಕಂಪನಿಗಳನ್ನ ಹೇಳಿದ್ರಿ. ಆದಿ ತಪ್ಪಿಸುದು. ಅವರನ್ನು ತಾತ್ಕಾಲಿಕ ಹುದ್ದೆ ಹೋಯ್ತಂತ ಮೊನ್ನೆ ನಾವು ಸಿದ್ದರಾಮಯ್ಯನವರು ಹಾಕಿದ ಮೇಲೆ ಹಾ. ನಾವು ವ್ಯವಸ್ಥೆ ಮಾಡುವಾಗ ಆದ್ರೆ ಅವರು ಅದನ್ನು 48 ಬಿಟ್ಟು ಮಾಡ್ತಾರೆ. ಒಂದು ನಿಮಿಷ. ಈಗ 48 ಒಂದೇ- ಗಂಟೆ ಆದದ್ದು. ಇಲ್ಲ ಇಲ್ಲ ನೋಡಿ, ನೋಡಿ, ಎಷ್ಟು ನಮ್ಮ ನಾಟಕೀಯವಾಗಿ. ಒಂದು ನಿಮಿಷ, ಇದು ಇವರ ನಮ್ಮ ಹುಟ್ಟುಗುಣ. ಸಂಸದರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರು ಕೇಳಿದ್ದಾರೆ ಇಲ್ಲ ಗೊತ್ತಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕ್ಲಿಯರ್ ಕಟ್ ಹೇಳಿದ್ದಾರೆ. ನಾವು ಯಾವುದೇ ಒಂದು ಕೇಂದ್ರ ಸ್ವಾಮ್ಯದ ಎಲ್ಲ ವೇದಿಕೆಯಲ್ಲಿ ಅವರು ನಾಟಕ. ಕೊಡ್ತೇವೆ ಅಂತ. ಅಲ್ಲ, ನಾಟಕವೇ ಮಾಡುದು. ನಿಮ್ಗೆ ಇದು ಪ್ರತಿಯೊಂದು ಬಿಟ್ಟರೆ ನಾಟಕ ಇಲ್ಲ. ಕಾಣಬಹುದು. ಅಲ್ಲಲ್ಲ. ನಿಮ್ಗೆ ರಿಯಾಲಿಟಿ ಅಲ್ಲ, ಕಾಣ್ತದೆ. ರಿಯಾಲಿಟಿ ಸತ್ಯತೆ, ನೀವು ಸತ್ಯತೆಯನ್ನು ಜನರ ಮುಂದೆ ಇಡಿ. ಓಕೆ, ಇದನ್ನು ಓಕೆ. ಸಹಸ್ರಾರು ಮಂದಿ ನೋಡ್ತಾ ಇದ್ದಾರೆ, ಲಕ್ಷಾಂತರ ಮಂದಿ ನೋಡ್ತಾ ಇದ್ದಾರೆ. ಅಲ್ಲ, ನೋಡ್ತೀರಿ, ನೋಡಿದ್ದಕ್ಕೆ ಹೇಳಿದ್ದು ನಾವು Yes. ಕೇಂದ್ರ ಈಗ ಸಂಸದರು ಪತ್ರಿಕಾಗೋಷ್ಠಿ ಮಾಡಿದ್ದು ನಿಮ್ಗೆ Okay, ಗೊತ್ತಿರುವ ಸರಿ, meeting ಅಲ್ಲಿ ಇದ್ರಿ. Okay. ಒಂದು ವೇಳೆ ಇಲ್ಲಿ ಆಗದಿದ್ರೆ ನಾವು ಹಾ. ಕೇಂದ್ರ ಸರ್ಕಾರದ ಸ್ವಾಮ್ಯದ ಯಾವುದರಲ್ಲಿ ಆದ್ರೂ ಅವರಿಗೆ ವರ್ಕ್ ಮಾಡಿ ನಾವು 100ಕ್ಕೆ 100 ಮಾಡಿ ಕೊಡ್ತೇವೆ. ಅಲ್ಲ, ತಾವು ಕೂಡ ಅದನ್ನು ಮಾಡಿ ಅಂತ ಸಂಸದರ ನೇರವಾಗಿ ಅವರು continue- ಸಂಸದರ ನೇರವಾಗಿ ರಿಕ್ವೆಸ್ಟ್ ಮಾಡಿದಾರಲ್ವಾ? ಯಾವುದು ತಾತ್ಕಾಲಿಕ? ಇವರೇ ಹೇಳಿದಾಗೆ, ಇಲ್ಲಿ ಇವರೇ ಉಲ್ಲೇಖ ನೋಡಿ, ಮಾಡಿದಾಗೆ. ಈಗ ಇವರೇ ನಾವು ಇದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಇವರು ಹೊರ ಹಾಕ್ಲಿಕ್ಕೆ ಇವರ ಮಾತಿನ ಮರ್ಮ ನೋಡಿ. ಇವರು ಅಲ್ಲ, ನಿಮ್ಮ ಮಾತಿಂದ ಈಗ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾಡುದು ತಾತ್ಕಾಲಿಕ ಅವಕಾಶ ಇರುವುದಂತ ಇವರೇ ಹೇಳಿದ್ರಾಗ ಇವರ ಬಾಯಲ್ಲೇ ಬಂತು. ಸಿದ್ದರಾಮಯ್ಯರಿಗೆ ಮಾಡ್ಲಿಕ್ಕೆ ಅವಕಾಶ ಇರುವುದಲ್ಲಿ ಅವರಿಗೆ ನೂತನರವರಿಗೆ ಕಾಯಂ ಕೆಲಸ ಕೊಡ್ಲಿಕ್ಕೆ ಅವರಿಗೆ ಆಗುದಿಲ್ಲ, 150 ಮಂದಿ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕಾಯಂ ಕೆಲಸ ಕೊಡ್ಲಿಕ್ಕೆ ಆಗುದಿಲ್ಲ, ತಾತ್ಕಾಲಿಕ ನೆಲೆಯಲ್ಲಿ ಹೊರ ಗುತ್ತಿಗೆಯಲ್ಲಿ ಕೊಡುವುದಂತ. ಹೌದು. ಇವರಿಗೆ ಕೇಂದ್ರ ಸರ್ಕಾರದ ಸಂಸ್ಥೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಉಂಟಂತೆ, ಹಾಗಾದ್ರೆ ಅದನ್ನು ಯಾಕೆ ಮಾಡುದಿಲ್ಲ? ಸ್ವಾಮಿ, ಅಲ್ಲಿ ಸಲ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ರೀ ಕೂಡ್ಲೆ. ಅಲ್ಲಿ ಕೂಡ permanent ಇಲ್ಲ. ಹೇಗೆ ಆಗುದು? ಒಂದು Okay. ಕ್ರಮ ಇಲ್ವ ಮರ್ರೆ? ಈಗ ನೋಡಿ, ಸರಿ, ಹಾಗೆ ಇರ್ಬೋದು, MRP ಅಲ್ಲಿ ಇರ್ಬೋದು. ಎಷ್ಟೋ ಜನರಿಗೆ ನಾವು ಔಟ್ಸೋರ್ಸ್ ಅಲ್ಲಿ ಕೆಲಸ ಕೊಡ್ತೇವೆ ಅಂತ ಹೊರತು ನಾವು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸಿಸ್ಟಮ್ಯಾಟಿಕ್ ಪ್ರಕಾರವೇ ಆಗ್ಬೇಕು. Okay. ಮಾನವೀಯ ದೃಷ್ಟಿಗೆ ಏನಾದ್ರು ಹೆಲ್ಪ್ ಮಾಡಬಹುದು ಬಿಟ್ರೆ ಇಂಥದನ್ನು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಎಲ್ಲಿಯೂ ಆಗುದಿಲ್ಲ. ಯಾರಿಗೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಆಗುದು? ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಕಾರ್ಪೊರೇಟರ್ ಆಗಿದ್ರು ಎಲ್ಲಿಯೂ ಮಾಡ್ಲಿಕ್ಕೆ ಆಗುದಿಲ್ಲ. MRPL ಅಲ್ಲಿ SEZ ಅಲ್ಲಿ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಯಾವ ರೀತಿ ಕೆಲಸ ಆಗಿದೆ ಅಂತ ನೀವು ದಾಖಲೆ ತೆಗೆದು ನೋಡಿ. ಕರೆಕ್ಟ್. ಇದು ಸುಮ್ಮನೆ ಇಲ್ಲಿ ಅದು ಯಾರಿಗೆ ಆಗಿದೆ, ಇಲ್ಲಿ ನಮ್ಮ ಸುತ್ತಮುತ್ತಲ ಜನರು ಯಾರು ಯಾವ ರೀತಿಯಲ್ಲಿ ಯಾರಿಂದ ಆಗಿದೆ ಅಂತ ಕೇಳಿ ನೋಡಿ. ಇದೆಲ್ಲ ನಾಟಕೀಯವಾಗಿ ನಾವು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಪ್ರಕಾಶ್ ಕೈಕಮ್ಮದಿಂದ. ಎಸ್ ಸರ್, ಪಾತ್ರಲ್ಲ ಸರ್, ಮಾತಾಡಿ. ಮತ್ತೆ ಸರ್, ಒಂದು ಎಂಜಿನ ನಿಖಿಲ ಪ್ರೋಗ್ರಾಮ್ ನೆಟ್ಟಾರ್ದ ಪ್ರವೀಣ್ ನೆಟ್ಟಾರ್ನ ಮಿತ್ರಸನ ಬಗ್ಗೆನಾ ಅಥವಾ ಬೇತೆ ಇದಾದ ದಯಗೆ ಇದೇ ಪ್ರಶ್ನೆ ಉಂಟು ಸರ್ ಪಲ್ಲೆ ಅಂಚ ತೆಂಗ್ಳೂರು ಐತ ಬಗ್ಗೆನೇ ಕೊಡೋಡು ಇದು ದಾದ ಬಂಡ ಅದೇನು ಇವರ ಕೆಲಸವ್ರದ್ದು ಅವರನ್ನ ತಾತ್ಕಾಲಿಕವಾಗಿ ಇರ್ತೀನೇನು ಈ ಕಾಂಗ್ರೆಸ್ ಗವರ್ಮೆಂಟ್ ಬರ್ತದೆ ಅವರ ಏನು ಇನ್ ಮಾಡ್ತಾನೆ ಪೂರ ಮಾತಾಡಿರಲ್ಲ ಆರ್ನಂದತ್ ಮಾತಾಡಿರಲ್ಲ ಮಲ್ತಾನೆ ಕರೆಕ್ಟ್ ಮಾತಾಡಿರಲ್ಲ ಒತ್ತಡ ಪೂರ ಪೋದಾದನ ಅರೇನು ಮರುಣ ಎಂಬಕ್ಕ ಮಲ್ಪುವ ಬಂಡದ ಒಂಜಿ ಮೇರೆ ಟ್ವೀಟ್ ಮಲ್ತಾರೆ ಸಿದ್ದರಾಮಯ್ಯ ಕರೆಕ್ಟ್ ಬೊಕ್ಕ MP ಪಂತಿರ್ ದಕ್ಷಿಣ ಕನ್ನಡದ NMP ಇಟ್ಟಿದ್ದು ಕುದುರೆಮುಖಡತ್ತು NMP ಇಟ್ಟಿದ್ದು ಒಂಜಿ ವೇಳೆ ಅಲ್ಪ ಅದು ಆಗಿದ NMP ಇಟ್ಟಿದ್ದು ತಾತ್ಕಾಲಿಕ ಅವನ್ನ ಕಾಂಟ್ರಾಕ್ಟ್ ಬೇಸ್ಡ್ ಉಪ್ಪುನು NMP ಇಟ್ಟಿಲ್ಲ ದುಂಬು ಇತ್ತಿನ ಉಳ್ಳೇರು ಪರ್ಮನೆಂಟ್ ಅದಕ್ಕೆ ಕಾಂಟ್ರಾಕ್ಟ್ ಬೇಸ್ಡ್ ಪುನಃ ಇಟ್ಟು ಪಾತಿರ್ದು ಕೊರ್ಕ ಅಂದು ಪಂತಿನ ಅದು ಇಂದು ಒಂಜಿ ಕಾಂಗ್ರೆಸ್ ದಾರ ಒಂಜಿ ಮಲ್ಲ ಇಶ್ಯೂ ಮಲ್ತೊಂದುಲ್ಲೇರು ಮಕ್ಕಳು ಸುರುಕು ಪಂತಿನ ಇದು ಎಲ್ಲ ಓಟ್ ಮಾಡ್ರಿ ಎಲ್ಲ ಒಂದು ಮತದಾರತೆ ಸುರುಕು ಪಂತಿನ ಒಂದು ಗ್ಯಾರಂಟಿನೇ ಮಕ್ಕಳಿಗೆ ಇದು ಮಾಡ್ತಾರ ಅತ್ತೆ ಬಿಜೆಪಿದ 5 ವರ್ಷದ ಗ್ಯಾರಂಟಿ ಇಡ್ತುವಲ್ಲಿ ನಿಖಿಲ್ ಚುನಾವಣಾ ಪೂರ್ವ 2019 ಚುನಾವಣೆ ಹೆಂಚಿನ ಮತ ಭರವಸೆ ಕೊಡ್ತಾರೆ ಈ ರಾಜ್ಯ ಮತದಾರ ಹೆಂಚಿನ ಪಂಚಾಯತ್ ಉತ್ತರ ಕೊರ್ಲೆ 5 ವರ್ಷದ ಗ್ಯಾರಂಟಿ ನೀರು ತುಂಬ ಏರ್ಲ ಪಾತಿರ್ತಾರೆ ನಿಖಲು ಇತ್ತ ಓಟುಗೂ ಬೋಡಾದ ನಿಖಲು ಕೇಂದ್ರ ದಿನ ಉಂಡತ್ತೆ ಎಲ್ಲೇ ಕೊಡ್ಪ ಬಂದದ್ದು ನನಗೂ ಫ್ರೀ ನಿಮಗೂ ಫ್ರೀ ಕಾಕಪ್ಪನವರಿಗೂ ಫ್ರೀ ಆಗಲೇ ಪೂರ ಬಂತಾರೆ ಕಮ್ಮಿ ಆತಿನ ಹೆಚ್ಚಾತಿನ
స్వామి SGST బొర్చే ఇరేగు నికులు బొర్చే దతను జరా నికులు SGST నికులు దతను జరా స్టేట్ దా SGST నికులు దతను రేజా ಬಗ್ಗೆ ಮಾತಾಡೋದಿಲ್ಲ ಸ್ವಾಮಿ ಉಪ್ಪುಗೆ GST ಇಜ್ಜಾಂಡು ತೂತಬಡಿಗೆ GST ಇಜ್ಜಾಂಡು ಪಾಟ್ನ ಕುಂಟುಗೆ GST ಇಜ್ಜಾಂಡು ಜೋಕಲ ಪುಸ್ತಕಕ್ಕೆ GST ಇಜ್ಜಾಂಡು GST ವೈಗೋಯ್ಕಿತ್ತು ನೀರು ಫಸ್ಟ್ ತೂವಲ್ಲಿ GST ಬಂದ ಈ ರಾಜ್ಯ ಸರ್ಕಾರದ ಪಾಲನೆ ತಪ್ಪಿನಿ ಕೇಂದ್ರ ಸರ್ಕಾರ ಭಿಕ್ಷೆ KST GST ಸೆಂಟ್ರಲ್ ಟ್ಯಾಕ್ಸ್ ರಾಜ್ಯ ಸರ್ಕಾರ ಟ್ಯಾಕ್ಸ್ ಎತ್ತಿನ ಹೌದಾನ ಭಿಕ್ಷೆ ಕೊರ್ಪಿನತ್ತು ಈ ರಾಜ್ಯ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಇಲ್ಲದ ಕೊರ್ಪಿನತ್ತು ಏರ್ಲ ಸೀಟ್ ಸಾಮಾನ್ಯ ಕೊರ್ನ ತೆರಿಗೆಯನ್ನು ಕೊರ್ಪಿನಿ ಅವಂತ ತೆರೆದಪ್ಪಾಡು ತೆರಿಗೆನೇ ಕೊಡ್ತೀನಿ ತೆರಿಗೆ ಕೊರ್ನ ನಿಕಲು ಪನ್ನಗ ಫ್ರೀ ಫಂಡ್ ಪನ್ನಗ ನಿಕಲು ಆಲೋಚನೆ ಮಾಡ್ಕೊಡ್ತೀನಿ ನಿಕಲು ಆಲೋಚನೆ ಮಾಡ್ಕೊಳಚ್ಚ ಫ್ರೀ ಫಂಡ್ ನಿಕಲು 1000 ಕೋಟಿ ಈಗ ಶುರು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ 1 ಲಕ್ಷ ಕೋಟಿ ಟ್ಯಾಕ್ಸ್ ಬರೋದು 45,000 ಮಾತ್ರ ಬರೋದುಂಟು GST ಕೊಡ್ತಾರತ್ತ 5 ಕೊರ್ಪಿನ ಸಿದ್ದರಾಮಯ್ಯ ಬಂದಿರತ್ತ ಕೇಂದ್ರ ಇದು ಬರೆಯರ ಉಂಟು 5 ಕೊರಿಯರ ಕೇಂದ್ರದಾಗಲೇ ಬಲ್ಲಿಯರು ಮುಲ್ತರು ಹೊಸ ನಿಕಲು ಸುಲಭ ನಂದಲ್ಲಾರ 3 ಲಕ್ಷ ಕೋಟಿ ಬರ್ರೆ ಉಂಟು ಬಂದು ಇದಕ್ಕೆ ಅಲ್ಪ ಹಾಪಿನ ಟೋಟಲ್ 1.5 ಲಕ್ಷ ಕೋಟಿ ಈ ಕೇಂದ್ರ ಆಡಿಟರ ಎಂಕು ತೋರುದಿಲ್ಲ ಸ್ವಾಮಿ ಈರ ಕೇಂದ್ರ ಈರ ಒಂದು ಈರ ಸರಿ ಕೇಂದ್ರದ ಬಲ್ಲೆ ಈರ ನಿಖಿಲ ಜಿಲ್ಲಾಧ್ಯಕ್ಷ ಸರಿ ಕೇಂದ್ರದ ಬಲ್ಲೆ ಬಂದಾಗ ಸರಿ ಕೇಂದ್ರದ ಬಲ್ಲೆ ಇದಾದ ಮಾತ್ರ ಮಾತಾಡೋರು ಬಂದದ್ದು ಸರಿ ಲಾಸ್ಟ್ ಅದಿನ ಪ್ರಶ್ನೆ ಲಾಸ್ಟ್ ಅದು ಒಂಜಿ ಅಲ್ಲ ಎಸ್ ಮತ್ತೆ ಸರ್ ಯಾರು ಜಿಲ್ಲಾಧ್ಯಕ್ಷರದ ವಕ್ತಾರ ಬಂದಾಗ ಸರಿ ಕೇಂದ್ರದ ಬರೋಡು ಜನಕ್ಕೂ ಕೇಂದ್ರ ಏನಡ ಯಾರು ಕಾಂಗ್ರೆಸ್ ಸರ್ಕಾರ 400 ರೂಪಾಯಿ ಕೊಡ್ತಾರೆ ಗ್ಯಾಸ್ 1 ಸರ್ತ ನೂತನ ತಗೊಂಡಿಲ್ಲ ಇರಾಗಿ 200 ರೂಪಾಯಿ ಓಕೆ ಸರಿ ಸರಿ ಆಯ್ನತ್ತು ಬೇಗ ಉಚಿತ ಬಾಕಿ ಏಪತಿ ಕೊಡೋದಕ್ಕೆ ಏನೋದಿಲ್ಲ ಇತ್ತ ಮೊದಲ ಕಷ್ಟ ಆತ್ರಿ ಜೀವನ ದಪ್ಪರೆ ಮೊದಲಿಗೆ ಭಾರಿ ಕಷ್ಟ ಆತ್ರಿ ಅಂತ ಬಿಜೆಪಿ ದಾಖಲೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಬಿಟ್ಟಿ ಭಾಗ್ಯ ಅಕ್ಕಲಿಗೆ ಏನೊಂದು ಇಜ್ಜರು ಇನ್ನು ಬಿಟ್ಟಿ ಭಾಗ್ಯ ಮೊದಲ ಜೀವನ ಬರೋದಿಲ್ಲ ರಾತ್ರಿ ಓಕೆ ಸರ್ ಈ ಒಂದು ವಿಚಾರದ ಅನ್ಪರ್ ಸರ್ ಯಾನು ಒಂದು ವಿಷಯದ ದಾಳ ಪನ್ಪುನ ಇಜ್ಜಿ ದಾಯಪಂಡ ಅಂತಾರೆ ಸರ್ ನಿತಿನ್ ಸರ್ ಎಲ್ಲನೇ ಕೊರಪ ಬಣ್ಣದು ಪತ್ತಿ ಪಕ್ಕನೆ ಕೊರಪ ಬಣ್ಣದು ಪತ್ತಿ ಪಕ್ಕನೆ ಒಂಜಿ 4 ದಿನ ತನಕ ಮಕ್ಕಳು ಡಿಕ್ಲೇರ್ ಮಾಡ್ಕೊಡತ್ತೆ ಮಕ್ಕಳ ಕೈಗೆ ಸಾಧ್ಯ ಇಷ್ಟ ಬಣ್ಣದಲ್ಲ ಜನಕ್ಕೆ ಮೋಸ ಮಾಡ್ತೀನಿ ಇಲ್ಲಿಜ್ಜಿಂದ ಭಾರತ ಇಜ್ಜಿಂದ ಬಂತೇರಿ ಮೋದಿಯರು ಇನ್ನು ಕರಿಯರ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ ಯಾವಾಗ ಉಚಿತ ಭಾಗ್ಯವನ್ನ ಕೊಡ್ತೀರಾ ಅನ್ನುವಂತ ವಿಚಾರವನ್ನ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ಎಸ್ ಸರ್ ಅಶೋಕ್ ಡಿ ಕೆ ಅವರು ಉಚಿತ ಭಾಗ್ಯ ಯಾವಾಗ ಅನ್ನೋದು ಕೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, 2019 ಲೋಕಸಭಾ ಚುನಾವಣೆಯ ಎಲ್ಲಾ ಸಭೆಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2022ಕ್ಕೆ 4 ವರ್ಷ ಇದೆ, ನಿಮಗೆ ಅಚ್ಚೇ ದಿನ ಬರ್ತಾ ಇದೆ, ಭಾರತದಲ್ಲಿ ಯಾವನೂ ಒಬ್ಬ ಮನೆ ಇಲ್ಲ ಅನ್ನುವ ಮಾತನ್ನು ನಾನು ಮಾಡಿಸ್ತೇನೆ ಅಂತ. ಇದು ಮೋದಿಯ ಮನೆ ಯೋಜನೆ. ಗೋಡೆಗಳೆಲ್ಲ ಕಾಂಗ್ರೆಸ್ನ ನಲ್ಲಿ ಅದರಲ್ಲಿ ನೀರು ಬರ್ತದೆ, LED ಬಲ್ಬು ಬರ್ತದೆ, ಶೌಚಾಲಯ ಬರ್ತದೆ ಎಲ್ಲ ಹೇಳಿದ್ರಲ್ಲ. 2022 ಸ್ವಾತಂತ್ರ್ಯ ಆಗಿ ಇವತ್ತು ಎಷ್ಟು ವರ್ಷ ಆಯ್ತು? ಕೊಟ್ರ ಎಲ್ರಿಗೆ? ಯಾರಿಗೆ ಕೊಟ್ರಿ ಇವರು?
ಅದರ ಬದಲು 400 ರೂಪಾಯಿ ಗ್ಯಾಸ್ ಅನ್ನು 1100 ತೆಗೆದುಕೊಂಡ್ರು. ಗ್ಯಾಸ್ ಫ್ರೀ ಅಂತ ಹೇಳಿದ್ರು, ಕೊಟ್ರ. ನೀರಿನ ಬೆಲೆ ಎಷ್ಟಾಯ್ತು, ಕರೆಂಟ್ ಬೆಲೆ ಎಷ್ಟಾಯ್ತು, ಅದನ್ನ ನೋಡಿ. ಜನರ ಮೇಲೆ ಹೊರೆ ಹಾಕಿ ಬೇರೆ ಬೇರೆ ವಿಧಗಳ GST ಅನ್ನು ಖರೀದಿ ಬೆಂಕಿ ಪೆಟ್ಟಿಗೆ, ಉಪ್ಪು, ಮಕ್ಕಳ ಪುಸ್ತಕಕ್ಕೆ, ಪೆನ್ಸಿಲ್ ಪೆನ್ನುಗಳಿಗೆ GST ಹಾಕಿಕೊಂಡು ಇವರು ಬರೀ ಸ್ಟ್ಯಾಚ್ಗಳನ್ನು ಹಾಕಿಕೊಂಡು ಅಲ್ಲಲ್ಲಿ ವಿವಾದತ್ವ ಸೃಷ್ಟಿ ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಮಾಡದೆ ಯಾವುದೇ ಒಂದು ಅಭಿವೃದ್ಧಿ ಮಾಡಿದೆ. ಈಗ ನಿಮ್ಗಳ ಕಥೆ ಕೇಳ್ತಾ ಇದ್ದಾರೆ ಅವರು. ನಮ್ಗೆ ಬರಬೇಕಾದಂತ ಕೇಂದ್ರ ಒಂದೊಂದು ಹೇಳ್ಬೇಕಾ ಜನರು ಯಾಕೆ ಅವರುಗಳನ್ನ ಈ ಬಾರಿ ತಿರಸ್ಕಾರ ಮಾಡಿ ಅಂತ ಹೇಳಿದಾಗ ಅವರುಗಳು ಹೇಳಿದನ್ನ ಮಾಡಿಲ್ಲ, ಹಾಗಾಗಿ ಅವರುಗಳ ಮನೆ ಕಳಿಸಿದರೆ ತಿರಸ್ಕಾರ ಮಾಡಿದ್ದಾರೆ. ಈಗ ತಮ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ತಾವುಗಳು ಕೂಡ ಅವರು ಮಾಡಿಲ್ಲ, ನಾವುಗಳು ಕೂಡ ಮಾಡಲ್ಲ. DKC ಅವರು ಕೂಡ ಇವತ್ತು ಹೇಳಿರುವಂತದ್ದು ಅದನ್ನೇ. ಅಲ್ಲಿ ಮೋದಿ ಅವರು ಹೇಳಿದ್ರೆ 15 ಲಕ್ಷ ರೂಪಾಯಿಗಳ ವಿಚಾರಗಳು ಎಲ್ಲಿದೆ ಅನ್ನೋದು ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅವರುಗಳು ಮಾಡಿಲ್ಲ, ನಾವುಗಳು ಮಾಡ್ಬೇಕಾದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಹೇಳಿದ್ದೇನೆ, ಯಾವುದು ಮೊದಲು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಯಾರು ಕೇಳ್ತಾ ಇಲ್ಲ. ಓಕೆ, ಈಗ ನಿಮ್ಮನ್ನ ನಂಬಿಕೆ ಇಟ್ಟು ಈ ಬಾರಿ ಆಯ್ಕೆ ಮಾಡಿದ್ದಾರೆ ತಮ್ಮಗಳನ್ನ, ಹಾಗಾಗಿ ಕೇಳ್ತಾ ಇದ್ದಾರೆ ತಮ್ಮಗಳನ್ನ. ಬಹುಶಃ ನಳಿನ್ ಕುಮಾರ್ ಕಟೀಲ್ ಅದೇ ಭರವಸೆ ಇಟ್ಟಿದ್ದಾರೆ ತಮ್ಮಗಳ ಮೇಲೆ, ಅವರೇ ಹೇಳ್ತಾ ಇದ್ದಾರೆ ಯಾವಾಗ ತಮ್ಮಗಳ ಭರವಸೆ ಸಿಗುತ್ತೆ ಅನ್ನುವಂಥದ್ದು. ನಾನು ಆವಾಗ ನಿಮಗೆ ಉಲ್ಲೇಖ ಮಾಡಿದೆ, ಇದೇ ಬಿಜೆಪಿ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯ ಯಾವುದನ್ನು ಉಚಿತವಾಗಿ ಕೊಡಬೇಡಿ ಅಂತ ಬಿಟ್ಟಿ ಭಾಗ್ಯ ಅಂತ ಜನರ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕೋರನ್ನೊಂದು ಬಿಟ್ಟಿ ಭಾಗ್ಯ ಅಂತ ಹೀನಾಯವಾಗಿ ಮಾತಾಡಿದ್ರು. ಇವತ್ತು ಕಾಂಗ್ರೆಸ್ಗೆ ಮತ ಹಾಕಿದಂತ ಯಾವನೇ ಒಬ್ಬ ಮುಂದೆ ಬಂದು ನನಗೆ ಈಗಲೇ ಕಾರ್ಯಕ್ರಮ ಮಾಡಿ ಅಂತ ಕೇಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಉಂಟು. ಯಾರನ್ನು ನೀವು ಮಾತಾಡ್ತಿದ್ದೀರಾ? ಬರ್ತೇನೆ. ಇನ್ನು 2 ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳಿ ಸರ್. ಹಲೋ ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ನಮಸ್ತೆ ಸರ್, ದಯಮಾಡಿ ತಮ್ಮ ಟಿವಿ ತಮ್ಮ ಟಿವಿ ವಾಲ್ಯೂಮ್ ದಯಮಾಡಿ. ಅಶೋಕ್ ಸರ್ ಒಂದು ಕೇಳಿ ಸರ್, ಈ 5 ಭಾಗ್ಯಗಳನ್ನು ಎಲ್ಲ ಜನರಿಗೆ ಕೊಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಕೇಳಿ ಸರ್. ಅವ್ರು ಗೊಬ್ಬ ಹೊಡೆದಿಬೇಡ ಅಲ್ಲಿ. ಅಲ್ಲ, 5 ಭಾಗ್ಯವನ್ನು ನಿಮ್ಮ ಮನೆಯಲ್ಲಿ ನೀವೊಬ್ಬ ಸರ್ಕಾರಿ ನೌಕರರಾಗಿದ್ರೆ ನೀವು ಪಿಂಚಣಿ ಪಡಿತಾ ಇದ್ದೀರಿ. ನಿಜ ಸರ್, ಮಾತಾಡ್ಲಿಕ್ಕೆ ಬಿಡ್ಬೇಡಿ, ನಮ್ಮ ಮಾತನ್ನು ಕೇಳಲಿಕ್ಕೆ ಹೇಳಿ ಸರ್. ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಮನೆಗೆ ಬರುವಾಗ ಕಾಂಗ್ರೆಸ್ನವರು ಕಾರ್ಯಕರ್ತ ಬಂದು ಕೇಳುವಾಗ 5 ಭಾಗ್ಯಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಸರ್. ನಾನು APL ಕಾರ್ಡ್ ಕಾರ್ಡ್ ಈಗ ಅವತ್ತು ಹೇಳಿದ್ರು ಮತ್ತೆ ಮಾತಾಡ್ಲಿ ಸರ್. ಅವ್ರು ಮತ್ತೆ ಮಾತಾಡಿ, ಏನಿದ್ರು ಮತ್ತೆ ಮಾಡ್ಲಿ ಸರ್. ನೀತಿ ಸರ್ ಮಾತಾಡ್ಬೇಕು ಸರ್. ಈಗ ನೋಡಿ, APL ಕೊಟ್ಟ ಅಲ್ಲ BPL ಕೊಟ್ಟ ಅಂತ ಹೇಳಿಲ್ಲ ಸರ್ ಅವ್ರು ಫಸ್ಟಿಗೆ, ಹೇಳಿಲ್ಲ ಸರ್ ಅವರು. ಈಗ ಎಲ್ಲರಿಗೂ ಕೊಡ್ತಾರ ಅಂತ ಕೇಳಿ ಸರ್, ಅಷ್ಟೇ ಸಾಕು ನಂಗೆ. ಓಕೆ, ಎಲ್ಲರಿಗೂ ಕೊಡ್ತಾರ ಅಂತ ಹೇಳಿದಾರಲ್ವಾ? ಪಾಪ ನೋಡಿಲ್ಲ ಅಲ್ಲ ನಿತಿನ್ ರವ್ರೆ, ಅವರ ಮನೆಗೆ ಯಾರು ಕಾರ್ಯಕರ್ತರು ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಂಟ್ವಾಳದಲ್ಲಿ ತಮ್ಮ ಮನೆ. ಅದರಲ್ಲಿ ಸ್ಪಷ್ಟವಾಗಿ BPL ಕಾರ್ಡ್ದಾರರಿಗೆ 10 kg ಅಕ್ಕಿ ಅಂತ ಸ್ಪಷ್ಟವಾಗಿದೆ, ಅದನ್ನೇ ಅವರು ನೋಡಿಲ್ಲ. 2,000 ರೂಪಾಯಿ ಅದೇ ಸರ್ಕಾರಿ ನೌಕರರಾಗಿದ್ರೆ ಅಥವಾ ಅವರ ಮನೆ ಯಜಮಾನಿ ಯಾವುದೇ ಒಂದು ವಿಧೇಯ ವಾಸಾಸನ ಅಥವಾ ಇನ್ನಿತರ ಯಾವುದೇ ಸೌಲಭ್ಯ ಪಡೆದಿದ್ರೆ ಅದನ್ನು 2,000ಕ್ಕೆ ಹೊಂದಾಣಿಕೆ ಮಾಡ್ತಾರೆ. ಓಕೆ, ಎಲ್ಲರಿಗೆ ಸಿಗುದಿಲ್ಲ ಹಾಗಾದ್ರೆ? ಅಲ್ಲಲ್ಲ, ಈಗ ಒಬ್ಬ ಸರ್ಕಾರಿ ನೌಕರರಾಗಿದ್ದ ಮನೆಯಲ್ಲಿ ಅವರ ಪತಿ ಗಂಡನಿಗೆ ಹೇಳಿದ್ದಾರೆ ಸರ್. ಯಾವ್ದು ಸರ್? ಇದನ್ನು ಮೊದಲು ಹೇಳಿದ್ದಾರೆ ಅವರು. ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಮನೆಗೆ ಬರುವಾಗ ನೀವು ಕೂರಿಸಿ ಮಾತಾಡಿದ್ರೆ ಏನೇನು ಸಿಗ್ತದೆ ಅಂತ ಕೇಳಿದ್ದೀರಾ ನೀವು? ಸರ್, ಏನೆಲ್ಲ ಸಿಗ್ತದೆ ನೀವು ನಿಮ್ಮ ಕಾರ್ಯಕರ್ತ ನೀವು ಹೇಳ್ಬೇಕು. ಅಲ್ಲ, ನೀವು ಕೇಳಿದ್ದೀರಾ? ನೀವು 10 kg ಬಗ್ಗೆ ಮಾತಾಡ್ತೀರಿ, ನಿಮ್ಗೆ APL ಕಾರ್ಡ್ ಅಂತ ನೀವೇ ಹೇಳ್ಕೊಳ್ತೀರಿ. ನೀವು ಅಲ್ಲಲ್ಲ ಕೂತಲೇಬೇಕು, ನೀವು ನಿಮ್ಮ ಮಾತನ್ನು ಫಸ್ಟ್ ಕೇಳಬೇಕು. ನೀವು ಅಶೋಕ್ ಅವರೇ ಗ್ಯಾರಂಟಿ ಕಾರ್ಡ್ ಅಲ್ಲಿ ನಿತಿನ್ ಅವರು ಸ್ಪಷ್ಟವಾಗಿ ನಮ್ಮ ಮಾತನ್ನು ಕೇಳಬೇಕು. ಅಲ್ಲಿ ನಿತಿನ್ ಅವರ ಮಾತ್ರ ಪ್ರಶ್ನೆ ಕೇಳಬೇಕು, ನೀವು ಕೇಳುದಲ್ಲ. ಸರಿ, ಒಂದು ಈಗ ನಿಮ್ಮ ಮನೆಗೆ ಈಗ ಬಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರಿಗೆ ತಾವು ಈ ವಿಚಾರ ಕೇಳಿದ್ರೆ 2,000 ರೂಪಾಯಿಗಳ ಕಥೆ ಏನು? ಮನೆಯೊಡತಿಗೆ 2,000 ರೂಪಾಯಿಗಳು ಏನ್ ಹೇಳಿದಾರೆ ಅವರು? ಕೊಡ್ತೇನೆ ಅಂತ ಹೇಳಿದಾರಾ? ಹೌದು, 200 ಕರೆಂಟ್ ಸಿಗುತ್ತಾ ಅಂತ ಹೇಳಿದ್ರು. 200 ಯೂನಿಟ್ ಕರೆಂಟ್ ಕೂಡ ಸಿಗುತ್ತೆ ಅಂತ ಹೇಳಿದ್ರಾ? ಹೌದು ಹೇಳಿದ್ರು. ಈಗ ಮಾತ್ರ
APL BPL ಅಂತ ಕೇಳಲಿಲ್ಲ. ಓಕೆ ರೈಟ್ ವೇಟ್ ಈಗ ಅಶೋಕ್ ಡಿಕೆ ಅವ್ರ ಜೊತೆ ಕೇಳ್ತೇನೆ, 200 ಯೂನಿಟ್ ಕರೆಂಟ್ ಇವರಿಗೆ ಸಿಗುತ್ತಾ ಇಲ್ವಾ? APL ಕಾರ್ಡ್ದಾರರಿಗೆ 200 ಯೂನಿಟ್ ಕರೆಂಟ್ ಎಲ್ಲ ಮನೆಯವರಿಗೆ ಸಿಗ್ತದೆ, ಎಲ್ಲರಿಗೆ ಸಿಗ್ತದೆ. ಆದ್ರೆ APL ಕಾರ್ಡ್ದಾರರಿಗೆ ಉಚಿತ ಅಕ್ಕಿ ಸಿಗುವುದಿಲ್ಲ. ಉಚಿತ ಅಕ್ಕಿ ಯಾರಿಗೆ ಅರ್ಥವೇ ಮಾಡ್ಕೊಳ್ಳೋದಿಲ್ಲ. ಇದು ಕ್ಲಾರಿಟಿ ಸಿಕ್ಕಿದೆ ಸರ್? ಅವರಿಗೆ ಮುಂಚೆ ಅಕ್ಕಿ ಸಿಗ್ತದೆ ಅಂತ ಕೇಳಿ ಸರ್. ಇದು ಕ್ಲಾರಿಟಿ ನಾನು ಮಾತಾಡ್ತೇನೆ. ಇದು ಕ್ಲಾರಿಟಿ ಸಿಕ್ಕಿದೆ ಸರ್? ಇಬ್ರು ಮಾತಾಡ್ಬೇಕು ಇಲ್ಲ ಅಶೋಕ್ ಸರ್, ನಾ ಮಾತಾಡ್ತೇನೆ. ಈಗ ತಮ್ಗೆ ಈಗ ಕ್ಲಾರಿಟಿ ಸಿಕ್ಕಿತಾ? ತಮ್ಗೆ 200 ಯೂನಿಟ್ ವಿದ್ಯುತ್ ಸಿಗುತ್ತೆ, 10 ಸಿಗುತ್ತೆ. ಯಾವುದು APL ಕಾರ್ಡ್ ಅವರು ಸಿಗುತ್ತೆ ಅಂತ ಹೇಳುವಂತ APL ಅಲ್ಲ ನೋಡಿ, ಅವರು BPL ಈಗ ಅದೇ ಹೇಳುವಂತದ್ದು ನೋಡಿ. ಅಕ್ಕಿ ಸಿಗಲ್ಲ ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಅನ್ನಭಾಗ್ಯ ಇತ್ತಲ್ವಾ, 7 kg ಅಕ್ಕಿಗಳು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. 5 kg ಮಾಡಿದ್ರು ಇವರು. ತಾವುಗಳು 7 kg ಅಲ್ಲಿ ಇದ್ರಲ್ಲ, ಅಲ್ಲ ನಾವು 7 kg 5 kg ಮಾಡಿ ಅದು ಬಿಟ್ಟಾಕಿ ಸರ್. ತಾವು 7 kg ಅಲ್ಲಿ ಹೇಳುವಂತದ್ದು. ಈಗ ಎಸ್ ಸರ್ ಹೇಳಿ. ತುಂಬಾ ಚುರುಕಾಗಿ ಗಾದೆ ಇತ್ತಂದ್ರೆ ನಲಿಪರ ತೀರನ್ನ ಜಾರು ಸರಿಜಿ ಬಂತೆ. ಸರಿ ಓಕೆ ಇರ್ಲಿ ಬಿಡಿ. ನಲಿಪರ ತೀರನ್ನ ಜಾರು ಸರಿಜಿ ಅಂಚನ ಮಕ್ಕಳ ಗಾತೇವೆ. ಸರಿ ಓಕೆ ಎಸ್ ಸರ್ ಗೊತ್ತಾಂಡ ಇರಗೆ 200 ಯೂನಿಟ್ ವಿದ್ಯುತ್ ತಿಕ್ಕೊಂಡು ಏನು ಕುಡಂಜಿ ಪ್ರಶ್ನೆ ಈಗ ಪನ್ನಾಗ 2,000 ರೂಪಾಯಿ ಅರೆ ಅಕಲ ಇಲ್ಲ ಗತಿ ಕೂಡ ಮುಂಚೆ ಪ್ರಶ್ನೆ ಅಕಲ ಇಲ್ಲದು ಎಂಚಿನ ಪಂತೇರಿಂದ ಅರ್ಕೆ ನಡು ನಿಮ್ಮ ಮನೇಲಿ 2,000 ಸಿಗುತ್ತೆ ಸರ್? 2,000 ರೂಪಾಯಿಗೆ ಏನ್ ಹೇಳಿದ್ರು? ಮನೆ ಹೆಂಡತಿಗೆ 2,000 ರೂಪಾಯಿ ಸಿಗುತ್ತಂತ ಹೇಳಿದ್ರು. ಏನ್ ಹೇಳ್ತೀರಾ ಬೆಲೆ ಪಪ್ಪನ ಕೇಳಿ? ಸರ್ ಕಾಸು ಕೊಡ್ಬೇರಾ? ನಿಮ್ಮ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ ಸರ್, ಮನೇಲಿ ಇದ್ದಾರೆ ಎಲ್ಲ ವೈಫ್, ನಾವು ಹೌಸ್ ವೈಫ್. ತಾಯಿ ಮನೇಲಿ ಇದ್ದಾರೆ, ದುಡಿಲಿಕ್ಕಿಲ್ಲ. ನಿಮ್ಮ ತಾಯಿಗೆ ಸಿಗ್ತದೆ ಹಾಗಾದ್ರೆ? ಸಿಗ್ಬೇಕಂದ್ರೆ ಹೇಳ್ಬೇಕು. ನಿಮ್ಮ ತಾಯಿ ಯಜಮಾನಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ತಾಯಿಯ ಫೋಟೋ ಇದ್ರೆ ತಾಯಿಗೆ ಸಿಗ್ತದೆ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹೆಂಡತಿಯ ಫೋಟೋ ಇದ್ರೆ ಹೆಂಡತಿಗೆ ಸಿಗ್ತದೆ. ಇನ್ನೊಮ್ಮೆ ಇದೆಲ್ಲ ಕಾರಣ ಬರುವಾಗ ಇವರನ್ನು ಕೂರಿಸಿ ಅಶೋಕ್ ಸರ್ ಅನ್ನ ಡಿಬೇಟ್ ಅಲ್ಲಿ. ಅಕ್ಕಿಯ ಒಂದು ವಿಚಾರ ಬಿಟ್ಟಾಕಿ ಸರಿ, ಯಾಕಂತ ಹೇಳಿದ್ರೆ ಅದು ಅಕ್ಕಿ ಹಿಂದೆ BPL ಕಾರ್ಡ್ ಅವ್ರಿಗೆ ಸಿಗ್ತಾ ಇತ್ತಲ್ವಾ, ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ ಮುಂಚೆ BPL ಕಾರ್ಡ್ ಅವರಿಗೆ ನಾವು 7 kg ಕೊಟ್ಟಿದ್ದು, ಅದನ್ನು ಬಿಜೆಪಿ ಸರ್ಕಾರ 5 kg ಮಾಡಿತ್ತು. ಸರಿ ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ತಮ್ಮ ಹೆಸರುಲಿಂದ? ವೇಣುಗೋಪಾಲ್ ಮಲ್ಲೂರ್ ಅಂತ. ವೇಣುಗೋಪಾಲ್ ಅವರು. ಎಸ್ ಸರ್, ಸ್ವಲ್ಪ ಜೋರು ಮಾತಾಡಿ ಸರ್. ಮಾತಾಡಿ. ವೇಣುಗೋಪಾಲ್ ಅಂತ ಮಲ್ಲೂರ್ ಅಂತ. ಮಲ್ಲೂರಿಂದ ವೇಣುಗೋಪಾಲ್. ಎಸ್ ಸರ್, ಮಾತಾಡಿ ಸರ್. ಅದೇನು ಇವಾಗ ನಮ್ದು ಕಾಂಗ್ರೆಸ್ ಗವರ್ಮೆಂಟ್ ಇದು ಪ್ರಣಾಳಿಕೆ ಉಂಟಲ್ಲ, ಇದು ನಾನು ಕೂಡ ಕಾಂಗ್ರೆಸ್. 5 ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕೊಡಬಾರ್ದು. ಅವ್ರು ಯಾರ್ದು 5 ಕೂಡ ಪ್ರಣಾಳಿಕೆ ಕೂಡ ಕೊಡಬಾರ್ದು, ಯಾರಿಗೆ ಕೂಡ ಕೊಡಬಾರ್ದು. ನಾವು ಓಟ್ ಹಾಕಿದವರು, ಓಟ್ ನಮ್ಗೆ ಕೂಡ ಅದರದ್ದು ಅವಶ್ಯಕತೆ. ಲಾಭ ತೆಗೆದು ಇನ್ನೊಬ್ಬರು ಓಟ್ ಹಾಕಿದವರು, ನಮ್ಗೇನೆ ಇದರದ್ದು ಅರ್ಜೆಂಟ್ ಇಲ್ಲ, ಬೇರೆಯವ್ರಿಗೆ ಅರ್ಜೆಂಟ್ ಇಲ್ಲ ಅದ್ರದ್ದು. ಅದಕ್ಕೆ ನಾವು ಹೇಳುದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆ 5 ಗ್ಯಾರಂಟಿ ಕೂಡ ಬಾರ್ದಂತ ನಾನು ಹೇಳಿದ್ದೆ. ಓಕೆ, ಪುತ್ತೂರು ಮತ್ತು ಉಳ್ಳಾಲಕ್ಕೆ ಕೂಡ ಕೊಡಬಾರ್ದಾ? ದಕ್ಷಿಣ ಕನ್ನಡ ಅಂದ್ರೆ ಪುತ್ತೂರು ಎಲ್ಲ ಬರ್ತದಲ್ಲ, ಓಟ್ ಹಾಕಿದಾರಲ್ವಾ, ಉಳ್ಳಾಲದವರು ಗೆಲ್ಲಿಸಿದಾರಲ್ವಾ, ಅದು ಲೆಕ್ಕಲ್ಲ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕೊಡ್ಲೇಬಾರದು. ಹೌದಾ? ಅಲ್ಲಿ ಉಳ್ಳಾಲದವರು ಗೆಲ್ಲಿಸಿದಾರಲ್ವಾ ಕಾಂಗ್ರೆಸ್ ಅನ್ನ. ಓಟ್ ಹಾಕಿದವರಿಗೆ ನಮಗೆ ಅರ್ಜೆಂಟ್ ಇಲ್ಲ, ಅರ್ಜೆಂಟ್ ಇರೋದು ಇವರಿಗೆ. ಇವರದ್ದು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಬರ್ತದೆ ಅಂತ ಹೇಳಿದ್ರು, ಇವಾಗ ಅದು ಬರ್ಲಿಲ್ಲ. ಅದು ಇವರಿಗೆ ಕೇಳುವ ನೈತಿಕತೆ ಇಲ್ಲ. ನಮ್ದು ಇದು ಪ್ರಣಾಳಿಕೆಯನ್ನು ಕೇಳುವವರಿಗೆ ಇವಾಗ ಪ್ರತಿಭಟನೆ ಮಾಡ್ತೇನೆ, ಅದು ಮಾಡ್ತೇನೆ ಅಂತ ಹೇಳ್ತಾರೆ. ಇವ್ರದ್ದು 15 ಲಕ್ಷದಲ್ಲಿ ಎಲ್ಲಿಗೆ ಹೋಗಿತ್ತು? ಬಿಜೆಪಿ ವಕ್ತಾರರು ಇದ್ದಾರಲ್ಲ, ಅವ್ರು ಮಾತಾಡ್ಲಿ ಅದನ್ನು. ಎಲ್ಲಿಗೆ ಹೋಗಿತ್ತು? ಪ್ರಣಾಳಿಕೆಯಲ್ಲಿ ಉಂಟಲ್ಲ, ಮಹಿಳೆಯರಿಗೆ ಸೃಷ್ಟಿಸಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವರೇ ನಾವು ಏನ್ ಕೊಡ್ಬೇಕು, ರೈತರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದ್ದೇವೆ. ನಾವು 6,000 ಅಕೌಂಟಿಗೆ 2 ಸಾರಿ ಹಾಕಬೇಕಂತ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು 4,000 ಸೇರಿ 10,000 ರೈತರ ಕುಟುಂಬಕ್ಕೆ ಹಾಕಿದ್ದೇವೆ. ನಾವು ಯಾವ್ದನ್ನು ಇಲ್ಲ ಹೇಳುದಿಲ್ಲ ಇವರೇ. ನಾವು ಹೇಳುವಾಗ ಆಲೋಚನೆ ಮಾಡ್ತೇವೆ. ಗ್ಯಾಸ್ ಇದ್ದು ಮಾತಾಡ್ತಾರೆ. ವೀರಪ್ಪ ಮೊಯ್ಲಿ ಅವರು ಇದು
ಪೆಟ್ರೋಲಿಯಂ ಮಿನಿಸ್ಟರ್ ಆದಾಗ ವಾರಕ್ಕೊಂದು ಇದು ವರ್ಷಕ್ಕೆ 3 ಗ್ಯಾಸ್ ಅಂತ ಅನೌನ್ಸ್ ಮಾಡಿತ್ತು. ದುಡ್ಡು ಕೊಟ್ಟರೆ ಗ್ಯಾಸ್ ಅದು ವೀರಪ್ಪ ಮೊಯ್ಲಿ ಅವರೇ ಮಾಡಿದಲ್ಲಿ ಅಲ್ಲ, ಕ್ರೂಡ್ ಆಯಿಲ್ ದಾಸ್ತಾನಿಗೆ ಇಲ್ಲಿ ಮಾಡಿದ ವೀರಪ್ಪ ಮೊಯ್ಲಿ ಅವರು ಮಾಡಿದ ಮೇಲೆ ಇವರಿಗೆ ಕೊಡ್ಲಿಕ್ಕೆ ಅವಕಾಶ ಆಯ್ತು. ಇವರು ಬಂದವರು ಮಾಡಿಲ್ಲ. ವಿಶಾಖಪಟ್ಟಣದಲ್ಲಿ, ಮಂಗಳೂರಲ್ಲಿ ಗ್ಯಾಸ್ ಇದ್ದು ಆಯಿಲ್ ಪ್ರೈಸ್ ಸರ್ಕಾರ ಬಂದ್ರು ಅದೇ ರೀತಿ ಮತ್ತೆ ಪೆಟ್ರೋಲಿಯಂ ಇವರು ಫೈನಾನ್ಸ್ ಮಿನಿಸ್ಟರ್ ಯಾರು ಸಿದ್ದರಾಮಯ್ಯ ಅವರು GST ಮೀಟಿಂಗ್ ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು. ಬಡವರಿಗೆ ಏನ್ ಇದು ಮಾಡಿದೆ ಅದನ್ನು ತಿಳಿಸಿ. ಯಾವ್ದು ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ಬಡವರಿಗೆ ಏನು ಇದನ್ನು ಮಾಡಿದೆ? ಮಾಡ್ಲಿಲ್ಲ ಅಂತ ಹೇಳಿ ಏನ್ ಮಾಡಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಪ್ರವೀಣ್ ಅವರು ಎಲ್ಲಿಂದ? ನಾನು ಮಂಗಳೂರು. ಎಸ್ ಸರ್, ಮಾತಾಡಿ ಪ್ರವೀಣ್ ಅವರೇ. ಈಗ ನಂಗೊಂದು ಕ್ಲಾರಿಫಿಕೇಶನ್ ಏನು ಬಂತ ನೀವು ಈಗ ಯಾವುದರ ಬಗ್ಗೆ ನೀವು ಈಗ ಡಿಬೇಟ್ ಮಾಡ್ತಾ ಇದ್ದೀರಿ? ಎರಡು ವಿಚಾರಗಳ ಬಗ್ಗೆ. ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ, ಜೊತೆಗೆ ಆ ಗ್ಯಾರಂಟಿಗಳ ಜೊತೆಗೆ ಈ ಜಾಬ್ ಗ್ಯಾರಂಟಿಗಳ ಬಗ್ಗೆ. ಜಾಬ್ ಗ್ಯಾರಂಟಿ ಬಗ್ಗೆ ಎಸ್. ನಾನು ಒಂದು ಕೇಳ್ತಾ ಇರೋದು, ಈಗ ನಾನು ಯಾವ್ದು ಪಕ್ಷದಲ್ಲಿ ಇಲ್ಲ. ಯಾಕಂದ್ರೆ ಸರ್ ನಮ್ಮ ಕಾಳಜಿ ಇರುವಂತದಲ್ಲಿ 150 ಜನರು ಕೆಲಸವನ್ನು ಕೂಡ ಕಳೆದುಕೊಂಡಿದ್ದಾರೆ. ಅವರುಗಳ ಕಥೆಯು ಕೂಡ ಬರುತ್ತೆ ಇಲ್ಲಿ. ಏನಾಗಿದೆ ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಮೋದಿ ಅವರು ಫಸ್ಟಿಗೆ ಎಲೆಕ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಕ್ಯಾಂಪೇನ್ ಮಾಡಿದ್ರು. ಏನಂತ ಹೇಳಿದ್ರೆ 2 ಕೋಟಿ ನಾನು ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಪರ್ ಇಯರಿಗೆ ಅಲ್ವಾ? ಒಂದು ಹಾಗೆ. ಇನ್ನೊಂದು ಅಂತ ಹೇಳಿದ್ರೆ ಈ ಬ್ಲಾಕ್ ಮನಿ ಅಂತ ಇರ್ತೇನೆ, ಅದನ್ನು ಎಲ್ರಿಗೂ ಹಂಚಿದ್ರೆ 15 ಲಕ್ಷ ಒಬ್ಬೊಬ್ರ ಅಕೌಂಟಿಗೆ ಈಗ ಸ್ಟೇಟ್ ಗವರ್ಮೆಂಟ್ ಈಗ ತಾವು ಪ್ರಶ್ನೆಯನ್ನ ಕೇಳಿದ್ರಿ, ಹೌದಾ, ಯಾವ ವಿಚಾರದ ಬಗ್ಗೆ ಅಂತ ಹೇಳಿ. ಈಗ ನಾವು ಟಾಪಿಕ್ ಅನ್ನ ಹೇಳಿದ್ವಿ, ಈಗ ಈ ಟಾಪಿಕ್ ಬನ್ನಿ ಸರ್. ಅಲ್ವಾ? ಈಗ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ನಮ್ಗೆ 2 ಕೋಟಿ ಉದ್ಯೋಗ. ಈಗ ನಮ್ಗೆ ಉದ್ಯೋಗ ಸಿಕ್ತಿದ್ರೆ ನಮ್ಗೆ ಈ ಯಾವ ಪಕ್ಷದ್ದು ಗ್ಯಾರಂಟಿಗಳು ಉಚಿತಗಳ ಅವಶ್ಯಕತೆ ಇರಲಿಲ್ಲ. ಯಾವ ಪಕ್ಷದ್ದು ನಮ್ಗೆ ಅಗತ್ಯ ಇರಲಿಲ್ಲ. ನಮ್ಗೆ ಉದ್ಯೋಗ ಬೇಕು. ಈಗ ನಮ್ಗೆ ಉದ್ಯೋಗ ಇಲ್ಲ. 300 ರೂಪಾಯಿ ಸಂಬಳದಲ್ಲಿ ನಮ್ಗೆ ಒಂದು ದಿನ ತೆಗಿಲಿಕ್ಕೆ ಸಾಧ್ಯ ಇದೆಯಾ? 300 ರೂಪಾಯಿ ಸಂಬಳಕ್ಕಿಂತ 500 ರೂಪಾಯಿ ಸಂಬಳವರೆಗೆ ಜಾಸ್ತಿ ಸಿಗೋದು ಅಲ್ವಾ? ನಾವು ಯಾವುದೇ ಪಕ್ಷವನ್ನು ನಾವು ಸಮರ್ಥನೆ ಮಾಡಿಕೊಂಡು ನಾವು ಮಾತಾಡಬಾರ್ದು. ನಾವು ತಿಳ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಎಷ್ಟು ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ನಮ್ಮ ಸಪೋಸ್ ನಾವು ನೋಡ್ತಾ ಇದೀವಿ ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲಿ ನೋಡಿದ್ರು ಕೂಡ ಈ ಜಾತಿ ಗಲಾಟೆ ಆಗ್ತಾ ಇದೆ. ಅವಾಗ ಏನಾಗ್ತದೆ, ಯಾವುದೇ ಒಂದು ಕಂಪನಿ ಬರ್ತಾ ಇಲ್ಲ ಮಂಗಳೂರಿಗೆ ಅಲ್ವಾ? ಈಗ ಹುಬ್ಳಿ, ಬೆಂಗಳೂರು ಆ ಕಡೆ ಹೋಗ್ತಾ ಇದೆ, ಮತ್ತು ಕೆಲವು ಕರ್ನಾಟಕ ಬಿಟ್ಟು ಹೋಗ್ತಾ ಇದೆ. ಹೀಗೆಲ್ಲ ಆದ್ರೆ ನಮ್ಮ ಮುಂದಿನ ಪೀಳಿಗೆಗಳು ಕೆಲಸಕ್ಕೆ ಎಲ್ಲಿಗೆ ಹೋಗ್ಬೇಕು? ಅಲ್ಲ, ಎಲ್ಲಿಯಾದ್ರೂ ಅವರು ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಕಳ್ಳತನ ಜಾಸ್ತಿ ಆಗ್ತಾ ಹೋಗ್ತದೆ ಕೆಲಸ ಇಲ್ಲದಿದ್ರೆ ಅಲ್ವಾ? ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋದು ನಾವು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡುವ ಬದಲು ನಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಏನಾದ್ರೂ ಅವರು ಐಡಿಯಾವನ್ನು ಮುಂದಕ್ಕೆ ಆದ್ರೂ ಹಾಕ್ಲಿ ಎಲ್ಲಾ ಪಕ್ಷದವರು. ಇದನ್ನ ನಾವು ಕೇಳಿದ್ದೇವೆ ಅಲ್ಲ ಸರ್, ಇದನ್ನ ನಾವು ಈ ಹಿಂದೆಯೂ ಕೂಡ ಕೇಳಿದ್ದೇವೆ. ಆದ್ರೆ ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ, ನಿರುದ್ಯೋಗಿಗಳಿಗೆ ಅವರುಗಳು ಕೂಡ ಭಾಗ್ಯವನ್ನು ಕೊಟ್ಟಿದ್ದಾರೆ. 1500 ರೂಪಾಯಿಗಳು, 3000 ರೂಪಾಯಿಗಳು. ಇವತ್ತು IT ಆದವರಿಗೆ 3000 ರೂಪಾಯಿಗಳು, ಪದವಿ ಪಡೆದವರಿಗೆ, ಡಿಪ್ಲೊಮಾದವರಿಗೆ. ಹೌದು. ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಗೌರ್ಮೆಂಟ್ ಯಾವುದೇ ಹಣವನ್ನಾಗ್ಲಿ ಅಥವಾ ಯಾವ್ದನ್ನ ನಾವು ನಂಬಿಕೊಂಡು ಕೂತ್ಕೊಳ್ಳೋ ಬದಲು ನಮ್ಗೆ ಕೈಕಾಲು ಗಟ್ಟಿ ಇರ್ಬೇಕಾದ್ರೆ ನಾವು ದುಡಿಯೋದು ಬೆಟರ್ ಅಲ್ವಾ? ಅಂತ ಹೇಳ್ಕೊಂಡು ನಾವು ಮಾತಾಡೋದಕ್ಕಿಂತ ನಾವು ಸ್ವಾವಲಂಬಿಗಳಾಗಿ ದುಡಿಲಿಕ್ಕೆ ನಾವು ಪ್ರಯತ್ನ ಪಡಬೇಕಲ್ಲ. ಓಕೆ, ಸರಿ. ನಾನು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರುವಂತ ಪ್ರತಿ ಬಾರಿ ಕೂಡ ಉಚಿತ ಭಾಗ್ಯಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಕೂಡ ಹೇಳ್ತಾ ಇರುವಂತದ್ದು ಉದ್ಯೋಗದ ವಿಚಾರ. ಉದ್ಯೋಗ ಸೃಷ್ಟಿ ಹೇಗ್ ಮಾಡ್ತೀರಾ, ಜೊತೆಗೆ ಜೊತೆಗೆ ಹೆಲ್ತ್ ಸೆಕ್ಟರ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿತ್ತು, ಜೊತೆಗೆ ಎಜುಕೇಶನ್ ಬಗ್ಗೆ ನಾವು ಯೋಚನೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಯೋಚನೆ ಮಾಡಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಎಲ್ಲ ಪಕ್ಷದವರು ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಮಾಡಿಲ್ಲ. ಎಜುಕೇಶನ್ ಮತ್ತು ಹೆಲ್ತ್ ಬಗ್ಗೆ ಆಯುಷ್ಮಾನ್ ಕಾರ್ಡ್ ಒಂದೇ ಅದನ್ನೇ ಹೇಳ್ತೀರಾ ಪ್ರತಿ ಬಾರಿ, ಆಯುಷ್ಮಾನ್ ಕಾರ್ಡ್. ಯಾಕೆ ಎಜುಕೇಶನ್ ಮತ್ತು ಹೆಲ್ತ್ ಅನ್ನ ಮುಟ್ಟಲ್ಲ ರಾಜಕೀಯ ಪಕ್ಷಗಳು ಅಂತ ಬಂದಾಗ ಬಂಡವಾಳಗಳನ್ನ ಹಾಕಿದೆ. ಈ ರಾಜಕೀಯ ಪಕ್ಷಗಳು ಹೆಲ್ತ್ ಮತ್ತು ಎಜುಕೇಶನ್ಗೆ ಬಹಳಷ್ಟು ಬಂಡವಾಳಗಳನ್ನ ಹಾಕಿದೆ.
ಅದನ್ನ ರನ್ ಮಾಡ್ತಾ ಇದೆ, ಹಾಗಾಗಿ ಮುಟ್ಟಲ್ಲ ಅದನ್ನ. ಅಲ್ಲಲ್ಲ, ಎಲ್ಲಾ ರಾಜಕಾರಣಿಗಳಿಂದ ಖಾಸಗಿ ಶಾಲೆಗಳು ಅದಕ್ಕೋಸ್ಕರ ಮುಟ್ಟಲ್ಲ, ಯಾರು ಕೂಡ ಮುಟ್ಟಲ್ಲ ರಾಜಕೀಯ ವ್ಯಕ್ತಿಗಳು ಈ ಹೆಲ್ತ್ ಮತ್ತು ಎಜುಕೇಶನ್ ಸೆಕ್ಟರ್ ಗಳನ್ನ ಕಾರಣಕ್ಕೋಸ್ಕರ. ಎಸ್ 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 ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸೂರ್ಯಪ್ರಸಾದ್ ಬಂಟ್ವಾಳ. ಎಸ್ ಸರ್, ಪಾತ್ರಲ್ಲ ಸರ್. ಏನಾಗಿದೆ ಗೊತ್ತಾ, ಇವಾಗ ನನ್ಗೂ ಫ್ರೀ ನಿನ್ಗೂ ಫ್ರೀ ಅಂತ ಕೊಟ್ಟವರು ಈಗ ಕಂಡೀಷನ್ ಯಾಕೆ ಹಾಕ್ತಾರೆ ಅನ್ನೋ ನನ್ನ ಪ್ರಶ್ನೆ. ಇನ್ನೊಂದು ಏನ್ ಗೊತ್ತಾ, ಇದು ಅವರು ಸಿಗ್ನೇಚರ್ ಮಾಡಿದ್ದಾರೆ, ಯಾರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಸಿಗ್ನೇಚರ್ ಮಾಡಿ ಭರವಸೆಯನ್ನು ಕೊಟ್ಟಿದ್ದಾರಲ್ಲ, ಆ ಭರವಸೆ ಮೇಲೆ ಇವರು ಓಟ್ ಕೊಟ್ಟಿದ್ದಾರೆ, ಆದ ಕಾರಣ ಇವರು ಗೆದ್ದಿದ್ದಾರೆ. ಅಂದ್ರೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವರು ಓಟ್ ಅಲ್ಲಿ ಗೆದ್ದಿದ್ದಾರೆ ಅಂತ ಅರ್ಥ ಆಯ್ತಲ್ವಾ? ಈಗ ಏನ್ ಮಾಡಿದ್ರು ಗೊತ್ತಾ, ಇವರು ಈಗ ಇಷ್ಟೆಲ್ಲ ಕಂಡೀಷನ್ ಆಗ್ತಾರಲ್ಲ, ಇವರನ್ನು ನಾವು ಕೋರ್ಟಿಗೆ ಯಾಕೆ ಹೇಳಿಬಾರ್ದು? ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಯಾಕೆ ಕೋರ್ಟಿಗೆ ನಂಬಿಕೆ ದ್ರೋಹ, ಕರ್ನಾಟಕ ಜನತೆಗೆ ಮೋಸ ಮಾಡಿದ್ದಾರೆ, ದೋಷ ಮಾಡಿದ್ದಾರೆ ಅಂತ ಯಾಕೆ ಇವರನ್ನು ಎಳಿಬಾರ್ದು ಅಂತ ನಾನು ಹೇಳುದು. ಇದು ಚುನಾವಣೆ ಆಯೋಗ ಆಗ್ಲಿ, ರಾಷ್ಟ್ರಪತಿಗಳು, ರಾಜ್ಯಪಾಲರು ಇದರ ಮೇಲೆ ಇಂಟರ್ಫಿಯರ್ ಆಗ್ಬೇಕು. ಯಾಕಂದ್ರೆ ಇನ್ನು ಮುಂದೆ ಯಾವುದೇ ರಾಜಕೀಯ ಪಕ್ಷಗಳು ಇಂತಹ ವಂಚನೆ, ದ್ರೋಹ, ಈ ನಂಬಿಕೆ ದ್ರೋಹ ಮಾಡಬಾರ್ದು. ಯಾರಿಗೂ ಕರ್ನಾಟಕ ಜನತೆಗೆ ಇನ್ನು ಯಾವತ್ತೂ ಇಂತ ಇದು ಸುಳ್ಳು ಭರವಸೆಗಳನ್ನು ಕೊಡಬಾರ್ದು ಅನ್ನೋ ನನ್ನ ಉದ್ದೇಶ. ಇನ್ನೊಂದು ಏನ್ ಗೊತ್ತಾ, ಈಗ ಇವರು ಹೇಳ್ತಾರಲ್ಲ, ಇದು ಇವರಿಗೆ ಎಲ್ಲಿಂದ ಆರ್ಥಿಕ ಅದು ಹೊಂದಾಣಿಕೆ ಮಾಡ್ತಾರೆ, ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ತಾರೆ? ಇವರು ಮೊದಲ ಲೂಟ್ ಇದುಂಟಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟದ್ದು, ಅದನ್ನು ತಗೊಂಡು ಮೋದಿ ಅವರ ಹತ್ರ ತರ್ಲಿಕ್ಕೆ ಮೋದಿ ಅವರ ಹತ್ರ ತರ್ಲಿಕ್ಕೆ ಮೋದಿ ಅವರು ಇನ್ನೂ 9 ವರ್ಷಗಳು ತರ್ಲಿಲ್ಲ ಅಲ್ಲ, ಬೇರೆ ಕಡೆಗೆ ವರ್ಗಾವಣೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಕೊಟ್ಟಿದ್ದೀರಿ, ಯಾವ ಇದರಲ್ಲಿ ಕೊಟ್ಟಿದ್ದೀರಿ? ಅಂದ್ರೆ ವಂಚಿಸಲು ಬೇಕಂತಲೇ ಕೊಟ್ಟಿದ್ದೀರಲ್ಲ ನೀವು, ಈ ಜನತೆಯನ್ನು ವಂಚಿಸಬೇಕಂತಲೇ ಕೊಟ್ಟಿದ್ದಲ್ಲ ನೀವು. ಯಾರು ಕೊಟ್ಟದ್ದು? ಕೇಂದ್ರ ಸರ್ಕಾರದ ಪಾಲನ್ನು ಕೇಳಲಿಕ್ಕೆ ನಮ್ಮ 25 ಸಂಸದರಿಗೆ ಆಗಿಲ್ಲ, ಅದನ್ನು ನಾವು ತರ್ತೇವೆ. ರಾಜಸ್ಥಾನದಲ್ಲಿ ಕೊಡ್ಲಿಲ್ಲ ಯಾಕೆಂತ ಇವತ್ತು ಸಾಮ್ರಾಜ್ಯದವರು ಅರಸರು ಎಂತ ಎಷ್ಟೆಷ್ಟು ಒಳ್ಳೆ ರೀತಿಯಲ್ಲಿ ಆಡಳಿತ ವಹಿಸಿದಾರ್ರಿ. ಯಾಕ್ರಿ ಈಗ ನಾಚಿಕತ್ತೀರಿ ನೀವು? ಆಗದಿದ್ರೆ ಬಿಡಿ, ಯಾಕೆ ಅಂತ ಮೋಸ ವಂಚನೆ ಎಲ್ಲ ಮಾಡ್ತಿದ್ದಾರೆ? ಒಂದು ವಿಚಾರ. ಹಲೋ ಸರ್, ಹೇಗೆ ಮಾಡ್ತೀರಿ? ಲೆಕ್ಕ ಕೊಡಿ, ಶ್ವೇತಪತ್ರ ಹೊರಡಿಸಿ ನೀವು, ಅನಂತರ ನೀವು ಆಶ್ವಾಸನೆ ಕೊಡಿ. ಆಯ್ತಾ ಸರ್? ಓಕೆ, ಈಗ ಕಾಯಿರಿ ಅನ್ನುವಂಥದ್ದು ಹೇಳ್ತಾರೆ. ಎಷ್ಟು ತನಕ ಕಾಯ್ಬೇಕು ಸರ್? ಎಷ್ಟು ತನಕ ಕಾಯ್ಬೇಕು? 1 ತಿಂಗಳು ಕಾಯ್ಬೇಕಾ, 3 ತಿಂಗಳು ಕಾಯ್ಬೇಕಾ? ಏನ್ ಇಲ್ಲ, ಹಂತವಾಗಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ. ಈಗಾಗಲೇ ತಾತ್ವಿಕವಾದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಬಹುಪಾಲು ಆರ್ಥಿಕವಾಗಿ ಇನ್ನೂ ಕೂಡ ಬಂದಿಲ್ಲ. ಅದರಿಂದ ಯಾವುದೇ ಕಾರ್ಯಕ್ರಮಗಳಿಗೆ ಅಡೆತಡೆಗಳಾಗಿದೆ. ಅದಕ್ಕಾಗಿ ಈಗಾಗಲೇ 20,000 ಕೋಟಿಯ ಕಾಮಗಾರಿಗಳಿಗೆ ತಡೆ ಹಿಡಿದಿದ್ದಾರೆ ಮುಖ್ಯಮಂತ್ರಿಗಳು. ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ಕೊನೆಯ ಒಂದು ಕರೆಯನ್ನು ಸ್ವೀಕಾರ ಮಾಡ್ತೇನೆ. ಕೊನೆಯ ಒಂದು ಕರೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿತಿನ್ ನಮಸ್ತೆ, ಅಶೋಕಣ್ಣ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಯಾನು ಒಂಜಿ ಕಾಂಗ್ರೆಸ್ ಕಾರ್ಯಕರ್ತೆ. ಓಕೆ. ಎಂಕಲ್ ಕಾಂಗ್ರೆಸ್ ಓಟ್ ಪಾರ್ದ ಎಂಕ್ಲೆಗ್ ಒವೇ ಒಂಜಿ ಅರ್ಜೆಂಟ್ ಇದ್ದು ಸರ್. ಎಂಕ್ಲೆಗ್ ಟೀಚರ್ಸ್ ಬರನ್ನೆ ಕೊಲ್ಲಾಡ ಎಂಕಲ್ ಕಾಂಗ್ರೆಸ್ ಚಾಪಲ ಸಪೋರ್ಟ್ ಮಾಡ್ತೀನಿ. ಓಕೆ. ಅಂಡ್ ಈ ಬಿಜೆಪಿ ದಾಯ ಇಂಚ ತುಲ್ಲಾರ ಒಂದು ಗೊತ್ತಾಗ್ಬೇಕನ್ನ. ಓಕೆ. ಬಿಜೆಪಿ ಸರ್ಕಾರ ಒಪ್ಪನಾಗ ನಮ್ಮ ಜನ್ಧನ್ ಯೋಜನೆ ಪಂದ್ ಬರ್ತಲ್ಲ, ಪಾಪ ದಕ್ಲೆಗ್ ಹೆಲ್ಪ್ ಮಾಡ್ತಾರೆ ಪಂದ್. ಆಯ್ತು, ಏರೆಗ್ ಬತ್ತನು ಬೈದನು ಇಜ್ಜಿ ಒರಿಗೆ ಏನಿದ್ದೀರಿ ಅಪ್ಪಗೆ ದಾಯ ಮಾತೆಲ್ಲ ಪಾತಿರ್ದಿದ್ದೀರಿ. ಇಚ್ಚೆಟ್ಟುಲಿಗೆ ಕಾಯಿ ಬತ್ತಿನ ಮನದಾನೆ ಪವರ್ ಕೊರಡು ಪನ್ನೊಂದಿಲ್ಲ ಎಂಚಿನ ಅವ್ನು ಎಂಚಿನ ಪನ್ನ ಬೊಕ್ಕ ಪೆಟ್ರೋಲ್ ರೇಟ್ ತುಲೆ ಎಂತ ಏರ್ದಲ್ಲಿ ಅವಕ್ಕೆ ಏನಾರೆ ಒರಿಲ ಇಚ್ಚೇರು, ಗ್ಯಾಸ್ ರೇಟ್ ಇಚ್ಚಾತಂದು ಇಚ್ಚೆಟ್ಟುಲೆ ಎಂಕಲ್ ಪೂರ ಕಲ್ದಿನಕ್ಲೆ ಎಂಕ್ಲಿಗೆ ಬೇಲೆ ಇದ್ದಲ್ಲ ಎಂಕಲ್ ಇಲ್ಲಾಡುಲ್ಲ. ಆವತ್ತು ಪಂಡೇರ ಬೇಲೆ ಇಟ್ಕೊಂಡು ಒಂಜಿ ಬೇಲೆ ಮಂದಿಜೇರಿ ಎಂಕಲ್ ಅಲ್ಪದ ಬಿಜೆಪಿ ಸರ್ಕಾರ ಡುಪ್ಪುನಗಳು ಒಂಜಿ ಬೇಲೆ ಮಂದಿಜೇರಿ. ಬೊಕ್ಕ ಉಂಪಿನ ಅರಿಕೆ ಸಮೇತ GST ಬಾರ್ದು ಪಾಪದಕ್ಕಲು ಉಂಪಿನ ಎಂಚ ಪಲ್ಲೆ 25 kg ಪ್ಯಾಕೆಟ್ GST. ಇರೆಗ ಅರ್ಜೆಂಟ್ ಇಜ್ಜಿ ಉಚಿತ ಭಾಗ್ಯದ ಅಂಚನ ಎಂಗು ಒಯ್ಕಲ ಅರ್ಜೆಂಟ್ ಇಜ್ಜಿ ದಾಪಣೆ ಅವೇ ಕಾಂಗ್ರೆಸ್ ಬೆಂದಿದ ಅನ್ನ. ಓಕೆ ಓಕೆ. ಇತೆ ಒವೇ ಅರ್ಜೆಂಟ್ ಇಜ್ಜಿ ಕಾಂಗ್ರೆಸ್ ಪಂಡೈಕ್ ಒಂಜಿ ಎಲ್ಲಿಯ ಉತ್ತರ ಬಿಜೆಪಿ ದಾಲ ಮಲ್ತೆಜಿ ಒಂದೊಂದು ಪುರಕೆಂಡೆ ಎರೆಗ ತಿಕ್ಕದಿಜಿ ಅಂದೆ ಎರೆಗ ತಿಕ್ಕದಿಜಿ ಅಂದ ಅಗಲೇ ನೋಡು ಪೂರ ಜನಕ್ಲ ಎರೆಗ ಏತ್ ಜಾಗ ಉಂಟು ಒಂದು 40 ಜನ ಅಲ್ಲ ಒಂದು ಜಾಗ ಇತ್ತು, ಅಗ್ರಿಕಲ್ಚರ್ ಜಾಗ ಇದ್ರೆ ಅವರಿಗೆ 10,000 ರೂಪಾಯಿ ಎಲ್ರಿಗೂ ಸಿಕ್ಕಿದೆ. 3 ಸೆಂಟ್ ಜಾಗ ಇತ್ತು, ಇದ್ರೆ ಸಿಗುದಿಲ್ಲ, ಅದು ಇವರಿಗೆ ಗೊತ್ತುಂಟು.
ಇನ್ನೊಂದೇನಂದ್ರೆ ಮೋದಿ ಅವರು ಏನು ಮಾಡಿದ್ದಾರೆ ಅಥವಾ ಕರ್ನಾಟಕ ಸರ್ಕಾರ ಯಡಿಯೂರಪ್ಪರು ಇರುವಾಗ ಏನು ಮಾಡಿದ್ದಾರೆ ಎಲ್ರಿಗೂ ಗೊತ್ತುಂಟು. ಅವರು ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಹಾಗೆ ಮಾತಾಡ್ಬೇಕು. ಅವರು ಬಿಜೆಪಿಗೆ ಹೊಗಳಿಕ್ಕೆ ಆಗ್ತದೆ, ಅವ್ರು ಅದನ್ನೇ ಮಾತಾಡ್ಬೇಕು, ಅದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಅದನ್ನೇ ಹೇಳ್ಬೇಕು. ನಿಮ್ಗೆ ಅರ್ಜೆಂಟ್ ಇಲ್ಲದೆ ಇರ್ಬೋದು ಮೇಡಮ್, ಅರ್ಜೆಂಟ್ ಇದ್ದವರು ಈಗ ಬಿಜೆಪಿ ಅವರು ಕಾಂಗ್ರೆಸ್ನವರ ಕ್ವಶನ್ ಅಲ್ಲ. ನೀವು ನೋಡ್ಬೋದು ಉತ್ತರ ಕರ್ನಾಟಕದಲ್ಲಿ ಬಸ್ ಹತ್ತಿದ ಕೂಡಲೇ ಅವರು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಫ್ರೀ ಅಂತ ಹೇಳಿದಿರಿ, ಯಾಕೆ ತಗೊಳ್ತಾ ಇದ್ದೀರಿ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ ಅಷ್ಟೇ, ಅದರಲ್ಲಿ ಚರ್ಚೆ ಇಲ್ಲ. ಮೇಡಮ್ ಒಂದು ಈ ವಿಚಾರ ಎಸ್ ಸಂಜಯ್ ಅವರು ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ, ಅದನ್ನೊಂದು ಗಮನ ನೋಡಿ ಮೇಡಮ್. ಬಸ್ಸಿಗೆ ನೀವು ಹೇಳಿದ ಕೂಡಲೇ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ತುಂಬಾ ಕೆಂಪು ಬಸ್ಸುಗಳು ಕಮ್ಮಿ ಮೇಡಮ್, ಇಲ್ಲಿ ಎಲ್ಲ ಬಾರಿ ಕಮ್ಮಿ ಬಸ್ ಇರುದು. ಉತ್ತರ ಕರ್ನಾಟಕದಲ್ಲಿ ಬಸ್ ಹತ್ತಿದವರು ಪ್ರಾಯದವರು ಕಂಡಕ್ಟರ್ ಹತ್ರ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಬಂದ ಕೂಡಲೇ ಅಂದ್ರೆ ಅವರಿಗೆಲ್ಲ ಅದರಲ್ಲಿ ಕಂಡೀಷನ್ ಅಪ್ಲೈ ಜಾಹೀರಾತಿನಲ್ಲೆಲ್ಲ ಹಾಕ್ತಾರೆ 100% ಆಫ್ ಅಂತ ಹೇಳಿ ಕಂಡೀಷನ್ ಅಪ್ಲೈ ಅಂತ. ಆ ಮಹಿಳೆಯರಿಗೆಲ್ಲ ಕಂಡೀಷನ್ ಅಪ್ಲೈ ಗೊತ್ತಿಲ್ಲ. ಅವರು ಸಿದ್ದರಾಮಯ್ಯ ಹತ್ರ ಕೇಳಿ ಅಥವಾ ಡಿ ಕೆ ಶಿವಕುಮಾರ್ ಹತ್ರ ಕೇಳಿ ಟಿಕೆಟ್ ಅಂತ ಹೇಳಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಉಂಟು. ಬಿಜೆಪಿ ಅವರು ಹಾಕುದಾ ಕಾಂಗ್ರೆಸ್ನವರು ಹಾಕುದಂತಲ್ಲ, ಎಲ್ಲ ಕಡೆ ಸಮಸ್ಯೆಗಳು ಆಗ್ತಾ ಉಂಟು. ಅದನ್ನು ಕ್ಲಾರಿಟಿಯನ್ನು ಕೊಡ್ಲಿಲ್ಲ ಅಂತ ಹೇಳುದು. ಬಿಜೆಪಿಗೆ ಅರ್ಜೆಂಟ್ ಅಂತಲ್ಲ, ಕ್ಲಾರಿಟಿ ಹೇಳ್ಬೋದಿತ್ತು ಮೊನ್ನೆ ಜೂನ್ 15ರಿಂದ ನಮ್ದು ಅಥವಾ ಜೂನ್ 20ರಿಂದ ಅಂತ ಹೇಳ್ಬೋದು. ಇವರು ಚುನಾವಣೆ ಬಂದ ಕೂಡ ಫಸ್ಟ್ ಕ್ಯಾಬಿನೆಟ್ ರಾಹುಲ್ ಗಾಂಧಿ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ ಸ್ವೀಕಾರ ಆದ ಕೂಡಲೇ ಅಂತ ಹೇಳಿದ್ದಾರೆ. ಫಸ್ಟ್ ಕ್ಯಾಬಿನೆಟ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ನಂಗೆ ಅಶೋಕ, ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಅಂತ ಹೇಳಿದ್ದಾರೆ. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೌದು, ಎಲ್ಲರಿಗೂ ಲೆಟರ್ ಬಂದಿದೆ. ಅಧೀನ ಕಾರ್ಯದರ್ಶಿಗಳಿದ್ದಾರೆ, ಇದು ಅಧೀನ ಕಾರ್ಯದರ್ಶಿಗಳಿದ್ದಾರೆ, ಯಾವುದಕ್ಕೂ ಲೆಕ್ಕಪತ್ರವಿಲ್ಲದೆ ವ್ಯವಹಾರ ಮಾಡೋದಲ್ಲ. ಓಕೆ 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 ಸರ್, ಮೇಡಮ್ ಕೊನೆಯದಾಗಿ ತಮ್ಮ ಪ್ರಶ್ನೆ. ಎಸ್ ಮೇಡಮ್. ಅದೇ ಸರ್, ಈಗ ನೋಡಿ ಪಾಪದವರಿಗೆ ಮೊದಲು ಪೆನ್ಷನ್ ಒಂದು ಬರ್ತಿತ್ತು ಸರ್, ಓಲ್ಡ್ ಏಜ್ ಪೆನ್ಷನ್ ಎಷ್ಟು ಸಮಯದಿಂದ ಬರ್ತಾ ಉಂಟು ಅಂತ ಡಿಜಿಟಲ್ ಮಾಡಿ ಹಾಕಿದ್ದಾರೆ. ಆ ಪಾಪ ಬೇರೆಯವ್ರು ತಿನ್ಲಿ ಅಂತ ಮಧ್ಯದಲ್ಲಿ ಈಗ ಕೈಗೆ ಸಹ ಹಣ ಬರ್ತಿಲ್ಲ ಬಿಜೆಪಿ ಸರ್ಕಾರ. ಹೌದ್ರೆ ಬ್ಯಾಂಕಿಗೆ ಹೋಗ್ತದೆ, ಮೊದಲು ಕೈಯಿಂದ ತಿಂತಿದ್ರು ಪೂರ ಜನ ಸಹ. ಅದು ನಿಮ್ಮ ರಾಜೀವ್ ಗಾಂಧಿ ಅವರೇ ಹೇಳಿದ್ದು, ಮೇಲೆ 1 ರೂಪಾಯಿ ಕೊಟ್ಟರೆ ಕೆಳಗೆ 15 ಪೈಸೆ ಸಿಗುದು ಅಂತ. ನಾವೆಲ್ಲ ಹೇಳಿದ್ದು. ನಾವು ಕಡು ಬಡತನದಿಂದ ಮೇಲೆ ಬಂದವರು, ನಮ್ದು ಅಜ್ಜಿ ಬೇರೆನೇ ಇರೋದು, ಅವರಿಗೆ ತಿಂಗಳಿಗೆ ಒಂದು 500 ರೂಪಾಯಿ ಬರ್ತಿತ್ತು. ಹೌದು, ಅಕೌಂಟಿಗೆ ಬರ್ತದಲ್ಲಮ್ಮ. ಅದು ಈಗ ಅವರಿಗೆ ಕೈಗೆನೆ ಸಿಗಲ್ಲ. ಅವರಿಗೆ ಪಾಪ ಬ್ಯಾಂಕಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಂದು ಸಿಗ್ನೇಚರ್ ಬೇರೆಯವರು ತಿನ್ಬಹುದು, ಬರಲಿಕ್ಕೆ ಗೊತ್ತಿಲ್ಲ ಸರ್. ಮೊದಲು ಪೋಸ್ಟ್ ಅವರ ಮನೆಗೆ ಒಂದೊಂದು ತಮ್ಮ ಕೊಟ್ರೆ ಹಣ ಕೊಟ್ಟು ಹೋಗ್ತಿದ್ರು. ಈಗ ಪಾಪ ಅವ್ರು ಯಾರ ಕೈ ಕಾಲು ಇದ್ದು ಬ್ಯಾಂಕಿಗೆ ಕರ್ಕೊಂಡೋಗಿ ಹಣ ತೆಗಿಬೇಕು ಸರ್. ಇದೆಲ್ಲ ಬೇಕಿತ್ತ ಸರ್? ನಿಮಗೆ ಬೇಡ, 99% ಜನರಿಗೆ ಬೇಕಿತ್ತು ಅಷ್ಟೇ. ಆದ್ರೆ ಇಷ್ಟು ಕಷ್ಟಕ್ಕೆ ಬೇಕಾ ಡಿಜಿಟಲ್? ಹೇಳಿ ಸರ್, ನೀವೇ ಹೇಳಿ ಸರ್. ನಿತಿನ್ ಈರ್ಪನ್ನೆ ಅಲ್ಲ ಈರ್ ಪಾತ್ಯವ್ರನ್ನ ಹೇಳ್ತಿರ್ತೆ ಡಿಜಿಟಲ್ ಇತ್ತಿನೇಕೆ ಮೇಡಮ್ ಇರುತ್ತೆ ನಿತಿನ್ ಪಾತ್ಯರೊಂದುಲ್ಲರಂತ ಡಿಜಿಟಲ್ ಹತ್ತಂಡ ಇದೆ ಪಾತ್ಯ ರಾಪುಜಿ ಅವೇ ಡಿಜಿಟಲ್ ಬೋರ್ಡ್ ಎಂಗ್ಲ ಡಿಜಿಟಲ್ ಯುಗ ತಕ್ಲೆ ಮಕ್ಕಳ ಸ್ಟುಡಿಯೋ ಓಪನ್ ಆದ್ರೆ ಮೋದಿ ಬತ್ತಿ ನೋಡ್ಬೇಕು ಅದೇನತ್ತೆ ಅವರು ಡಿಜಿಟಲ್ ಬೋರ್ಡ್ ಬನ್ನಿ ಡಿಜಿಟಲ್ ನಿಗಲ ರಾಜೀವ್ ಗಾಂಧಿನ ಕನಸಿನ ಕೂಸು ತೆರೆದುಪಾಡು ರಾಜೀವ್ ಗಾಂಧಿ ಸರಿ ಎಸ್ ಡಿಜಿಟಲ್ ಬಗ್ಗೆ ಜಾಗತೀಕರಣ ಖಾಸಗೀಕರಣ ಔದ್ಯೋಗೀಕರಣ ರಾಜೀವ್ ಗಾಂಧಿ ಮಂತ್ರಿ ಅನುಷ್ಠಾನ ಮಂತ್ರಿನೇನು ಅಭಿವೃದ್ಧಿ ಮಂತ್ರಿ ನರಸಿಂಹರಾಯರು ನೀನು ಕೂಡ ಆಯ್ತು ಜಾಗತೀಕರಣ ಖಾಸಗೀಕರಣ ಔದ್ಯೋಗೀಕರಣ ಆಯ್ತು ಡಿಜಿಟಲೀಕರಣದ ಬಗ್ಗೆ ಅದರ ಬಗ್ಗೆ ಬೇರೆ ಒಂದು ಚರ್ಚೆ ಮಾಡಬಹುದು ಮಾಡೋಣ. ಎಸ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಬಂಟ್ವಾಳದಿಂದ. ಎಸ್ ಸರ್, ಮಾತಾಡಿ ಸರ್. ಸರ್, ಸಂಜಯ್ ಪ್ರಭು ಅವರಿಗೆ ನಮಸ್ಕಾರ. ಸಂಜಯ್ ಪ್ರಭು ಎಷ್ಟು ವರ್ಷ ಆಯ್ತು ಸರ್ ಬಿಜೆಪಿಗೆ ಬಂದವರು? ಅಲ್ಲ, ನಾನು ಶುರುವಿಂದಲೇ ಬಿಜೆಪಿ, ಬೇರೆ ಪಾರ್ಟಿಯಿಂದ ಬಂದದಲ್ಲ ಸ್ವಾಮಿ. ಅಲ್ಲ ಸರ್, ಎಷ್ಟು ವರ್ಷ ಆಯ್ತು ಸಾಧಾರಣ? ಅಲ್ಲ, ನನಗೀಗ 54 ವರ್ಷ. ನಾನು ಸಾಧಾರಣ ಜನಸಂಘದಿಂದಲೂ ಬಿಜೆಪಿ ಇದರಲ್ಲಿ ಇದ್ದೇನೆ. ಅದು ಮೊದ್ಲು ಹೇಗಿತ್ತು ಸರ್ ಬಿಜೆಪಿ? ಯಾವುದು ಬಿಜೆಪಿ ಹೇಗಿತ್ತು ಮೊದ್ಲು? ಅಲ್ಲ, ಮೊದ್ಲಿನಾಗೆ ಇದ್ರೆ ಈಗ ವಿನ್ ಆಗ್ತೇವೆ ನಾವು ಸ್ವಾಮಿ, ನಾವು ಸೋಲ್ತಾ ಇರ್ತೇವೆ ಅಷ್ಟೇ. ಅಲ್ಲ ನೋಡಿ, ಅಧಿಕಾರ ಬರಬೇಕಾದ್ರೆ ಮತ್ತೆ ಮೊದಲಿನಾಗೆ ಇದ್ರೆ ನಾವು ಜನಸಂಘದಲ್ಲಿ ಹೇಗಿದ್ದೇವೆ ಅಂತ ಕೇಳಿದ್ರೆ ಅದೇ ರೀತಿ ಪಾರ್ಟಿ ಬರ್ಲಿಕ್ಕೆ ಆಗುದಿಲ್ಲ. ಎಲ್ಲರನ್ನೂ ಸೇರಿಸಬೇಕು, ಎಲ್ಲರನ್ನೂ ತಗೊಳ್ಬೇಕು. ಆಯ್ತು, ಹೇಳಿ. 5 ಗ್ಯಾರಂಟಿ ಅದು ಇರ್ಲಿ, ನಿಮ್ಮ ಭ್ರಷ್ಟಾಚಾರ ಜಾಸ್ತಿ ಆಯ್ತು ಸರ್. ನಿಮ್ಮ ಭ್ರಷ್ಟಾಚಾರ ಜಾಸ್ತಿ ಆದ ಕಾರಣ ಜನ ಎಲ್ಲ ತಿರುಗಿದ್ರು. ಘಟ್ಟದವರಿಗೆ ಘಟ್ಟದವರು ಅಂತ ಹೇಳ್ತಿದ್ರಲ್ಲ, ಈಗ ದಕ್ಷಿಣ ಜಿಲ್ಲೆಯವರು ದಡ್ಡವರು, ದಕ್ಷಿಣ ಕನ್ನಡ ಜಿಲ್ಲೆಯವರೇ ದಡ್ಡವರು. ಘಟ್ಟದವರು ನಿಮ್ಮ ಸರ್ಟಿಫಿಕೇಟ್ ತಗೊಳ್ಳಪ್ಪ. ನೀವೊಂದು ಸರ್ಟಿಫಿಕೇಟ್ ಕೊಟ್ಟು ಪ್ರೊಫೆಸರ್ ಆಗಿರ್ಬೋದು. ನೀವೊಂದು ಪ್ರೊಫೆಸರ್ ಆಗಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಅದು ನಿಮ್ಮದು ಇದು. ಆದ್ರೆ ಒಂದ್ ಹೇಳ್ತೇನೆ,
ಫ್ರೀ ಕೊಟ್ಟದ್ದು ಇದು ಕೊಟ್ಟ ಕೂಡಲೇ ಜನರು ಆಮ್ ಆದ್ಮಿ ಪಾರ್ಟಿ ಅಂತದ್ದು ಪಾರ್ಟಿಯೇ ಬಂದಿದೆ, ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನು ತಿರಸ್ಕಾರ ಮಾಡಿ ಡೆಲ್ಲಿಯಲ್ಲಿ. ಫ್ರೀ ಕೊಟ್ಟ ಕೂಡಲೇ ಜನರು ಒಪ್ಪುತ್ತಾರೆ ಫಸ್ಟಿಗೆ. ಈಗ ಎಲ್ರಿಗೂ ಗೊತ್ತುಂಟು ಡೆಲ್ಲಿಯಲ್ಲಿ ಏನಾಗ್ತಾ ಉಂಟು, ನಮಗೆ ಚರ್ಚೆ ಬೇಡ ಅದು ಬೇರೆ ಆಗ್ತದೆ. ಇವರೇ ಫ್ರೀ ಕೊಟ್ಟದಕ್ಕೆ ಸರ್ಕಾರ ಬಂದಿದೆ, ಆದಷ್ಟು ಬೇಗ ಫ್ರೀ ಕೊಡ್ಲಿ ಅಂತ ಹೇಳಿ ಎಲ್ಲರೂ ಕೇಳುದಷ್ಟೇ. ಓಕೆ ಓಕೆ ಸರ್, ತಮ್ಮ ಪ್ರಶ್ನೆ ಕ್ಲಿಯರ್ ಆಗಿರ್ಲಿ. ತಮ್ಮ ಪ್ರಶ್ನೆ ಒಂದು ಕ್ಲಿಯರ್ ಆಗಿರ್ಲಿ. ಎಸ್ ಸರ್. ಅಲ್ಲ, ಹಿಂದೂಗಳನ್ನ ತುಳಿದ್ರಲ್ಲ ನೀವು, ಹಿಂದೂಗಳನ್ನ ತುಳಿದ್ರಲ್ಲ ನೀವು ಅಲ್ಪಸಂಖ್ಯಾತರ ಮೇಲೆ ತಂದದ್ದು. ಯಾರು? ಬಿಜೆಪಿ ಅವರ? ಅಲ್ಪಸಂಖ್ಯಾತರ ಮೇಲೆ ತಂದದ್ದು ಯಾರು? ಬಿಜೆಪಿ ಅವರ? ಹಿಂದುತ್ವದಲ್ಲಿ ಓಟ ತಗೊಂಡದ್ದು, ಹಿಂದೂಗಳ ಓಟ ತಗೊಂಡದ್ದು, ಅಲ್ಪಸಂಖ್ಯಾತರ ಮೇಲೆ ತಂದದ್ದು. ಓಕೆ, ಯಾರು ಯಾರು? ಮತ್ತೆ ಎಲ್ಲಿ ಬೇಕಾದ್ರೆ ನೋಡಿ, ನೀವು ಅಲ್ಪಸಂಖ್ಯಾತರನ್ನೇ ಮೇಲೆ ತಂದದ್ದು. ಯಾರು? ಎಲ್ಲ ಈ ಬಿಜೆಪಿ ಇಲ್ಲಿ ಇರುವ ಲೀಡರ್ಸ್ಗಳೆಲ್ಲ ಅಲ್ಪಸಂಖ್ಯಾತರೊಟ್ಟಿಗೆ ಇರುವುದು. ಓಕೆ ಬಿಜೆಪಿ ಲೀಡರ್ಸ್. ಓಕೆ, ಸರಿ ಸರಿ. ಹಿಂದುತ್ವ ಎಲ್ಲ ಕಡೆಯಲ್ಲಿ ಸರ್. ಓಕೆ, ಹಿಂದುತ್ವದ ಪರವಾಗಿಲ್ಲ ಅಂತ ಹೇಳುವಂತದ್ದು. ಇಲ್ಲ, ಗ್ಯಾರಂಟಿ ಇಲ್ಲ ನಿಮ್ದು ಈಗ. ಸರಿ ಸರಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ಧನ್ಯವಾದ. ಎಸ್ ಸರ್, ಎಸ್ ಸರ್. ಕೊನೆದಾಗಿ ಕರೆಗಳು ಬರ್ತಾ ಇದೆ, ಮಾಡಿ ಕ್ಷಮಿಸಬೇಕು. ಇನ್ನು ಮುಂದಕ್ಕೆ ಕರೆಗಳು ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ ಸಮಯದ ಭಾವ ತುಂಬಾನೇ ಇದೆ, ಹಾಗಾಗಿ. ಎಸ್ ಸರ್, ಕೊನೆದಾಗಿ ಸಂಜಯ್ ಪ್ರಭು ಅವರು, ಹಾಗಾದ್ರೆ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯವರ ಕೆಲಸದ ಕತೆ ಏನು ಅನ್ನೋ ಪ್ರಶ್ನೆ ಬರುತ್ತೆ, ಜೊತೆಗೆ 150 ಜನರ ಕೆಲಸದ ಕತೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅವರ ಬಗ್ಗೆ ಬಿಜೆಪಿಗೆ ಕಾಳಜಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಹರಿದಾಡ್ತಾ ಇದೆ. ಏನ್ ಹೇಳ್ತಾರೆ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಏನ್ ಕೇಳೋದಂದ್ರೆ, ತಾತ್ಕಾಲಿಕ ಹುದ್ದೆ ಅವರಿಗಿದ್ದ 150 ಜನರನ್ನು ಕೂಡ ಸಿದ್ದರಾಮಯ್ಯ ಅವರು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ನಾವೊಂದು ಅವರ ಹತ್ರ ಒಂದು ಬೇಡಿಕೆ ಸಲ್ಲಿಸುದು. ಬಟ್ ಅದು ಅವರಿಗೆ ಬಿಟ್ಟ ವಿಚಾರ. ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯ ವಿಷಯ ಬಂದಾಗ ಅವರು ಟ್ವೀಟ್ ಮಾಡಿದ್ದಾರೆ, ಅದನ್ನು ಅವರು ಮಾಡಿರಬಹುದು, ಮುಂದೆಯೂ ಇದನ್ನು ಮಾಡ್ತಾರಂತ ಹೇಳುವ ನಮಗೆ ಒಂದು ಭರವಸೆ ಇದೆ. ಓಕೆ ಓಕೆ. 150 ಜನರ ವಿಚಾರ ಅದರಲ್ಲೇ ಹೇಳಿದ್ ನಾನು. 150 ಜನರಿಗೆ ಸಹ ಅವರು ಯಾಕಂತ ಕೇಳಿದ್ರೆ, ಒಬ್ಬರು ತಾತ್ಕಾಲಿಕ ಹುದ್ದೆಗೆ ಬರುವಾಗ ಅವರು ಬಿಜೆಪಿ ಅವರು ಕಾಂಗ್ರೆಸ್ನವರಂತ ಅಲ್ಲ, ಅವರು ಕರ್ನಾಟಕದ ಪ್ರಜೆಗಳು. ಯಾವುದೇ ಸರ್ಕಾರ ಬರಲಿ ಹೋಗ್ಲಿ, ಅವರು ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳುದೊಂದು. ಯಾಕಂದ್ರೆ ಅವರೊಂದು ಬಾರಿ ಸೀನಿಯರ್ ಜನ, ಮತ್ತೆ ಒಂದು ಲಾಯರ್ ಅವರೊಂದು ಆರ್ಥಿಕ ತಜ್ಞ ಅಂತ ತಾನು ಹೇಳ್ತಾರೆ. ಇಷ್ಟೋ ಬಜೆಟ್ ನಾನು 13 ಮಂಡನೆ ಮಾಡಿದ್ದೇನೆ ಹೇಳ್ತಾರೆ. ಆಗ ಅವರು ಆಲೋಚನೆ ಮಾಡಬೇಕು ಅಂತ ಹೇಳುದು ನಂದೊಂದು ಇಚ್ಛೆ. ಓಕೆ ಓಕೆ. ಅಶೋಕ್ ಡಿಕೆ ಅವರು ಸರ್, ಇಲ್ಲಿ ಯಾವ ರೀತಿ ಅಂತ ಬಂದಾಗ, ಹೊಸ ಸರ್ಕಾರ ಬರುತ್ತೆ ಅಂತ ಬಂದಾಗ ಇದು ಎಲ್ಲರನ್ನೂ ಕೂಡ ಕೆಲಸದಿಂದ ತೆಗೆದು ಹಾಕಬೇಕು, ಮನೆ ಕಳಿಸಬೇಕು ಅನ್ನೋದು ಸಹಜ ಪ್ರಕ್ರಿಯೆ ಅಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಸಹಜ ಪ್ರಕ್ರಿಯೆ ಅಲ್ಲ ಇದು, ಸರ್ಕಾರದ ಅಲ್ಲ. ಇದು ಏನು ಗೊತ್ತಾ, ಮುಖ್ಯಮಂತ್ರಿಗಳ ಕಚೇರಿಗೆ ಅಂತ ಇರುವುದು. ಎಸ್, ಇದು ಸರ್ಕಾರ ಅಂತ ಹೇಳಿದ್ರೆ 150 ಜನರು, 150 ಮಂದಿ ಸರ್ಕಾರ ಮುಖ್ಯಮಂತ್ರಿಗಳ ವಿವಿಧ ಕಚೇರಿಯಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು. ಓಕೆ, ಮುಖ್ಯಮಂತ್ರಿ ಸಚಿವಾಲಯ ಕಚೇರಿಯಲ್ಲಿ. ಅದರಿಂದ ಆ ಪ್ರಕ್ರಿಯೆ ಸರ್ಕಾರ ಬದಲಾದಾಗ ಬಂತು. ಇವರು ಮುಖ್ಯಮಂತ್ರಿ ಕಚೇರಿಗಳ ಸಿಬ್ಬಂದಿ, ಇವರು ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದ್ದದ್ದು. ಅದರ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದ್ದಂಥ 150 ಸಿಬ್ಬಂದಿಗಳನ್ನು ಅವರು ತೆಗೆದಿದ್ದಾರೆ. ಕರೆಕ್ಟ್. ಆದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆಯವರನ್ನು ಆಯ್ಕೆ ಮಾಡುವಾಗ ಇವರನ್ನು ಕೂಡ ಪರಿಗಣಿಸ್ತೇನೆ, ಮಾನವೀಯತೆಯಲ್ಲಿ ಪರಿಗಣಿಸ್ತೇನೆ ಅಂತ ಹೇಳಿದ್ದಾರೆ. ನನ್ನ ಒಂದು ಕಾಳಜಿ ಯಾಕೆಂತ ಹೇಳಿದ್ರೆ, ಶರತ್ ಮಡಿವಾಳರವರ ಕುಟುಂಬಸ್ಥರನ್ನು ಕೂಡ ಇದರ ಜೊತೆಗೆ ಹರ್ಷರ್ ಅವರ ಕುಟುಂಬಸ್ಥರನ್ನು, ಫಾಜಿಲ್ ಮತ್ತು ಮಸೂದ್ ಫಜಿಲ್, ಏನು ಇವತ್ತು ಕಳೆದ 2 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋಮು ಸೂಕ್ಷ್ಮ ಗಲಭೆಗಳಾಗಿ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಮನೆಯವರನ್ನು ಕೂಡ ತಾತ್ಕಾಲಿಕ ನೆಲೆಯಲ್ಲಿ ಒಟ್ಟಿಗೆ ಸೇರಿಸಿದ್ರೆ ಇವತ್ತು ಎಲ್ಲದಕ್ಕೊಂದು ತಾತ್ವಿಕವಾದಂತ ಅಂತ್ಯ ಕಾಣ್ತದೆ. ಇದನ್ನು ಯಾರು ಪ್ರಶ್ನೆ ಮಾಡ್ತೀರಾ? ತಾವುಗಳು ಪ್ರಶ್ನೆ ಮಾಡ್ತೀರಾ ಇನ್ನು ಮುಂದಕ್ಕೆ? ಅಲ್ಲ, ಮಾಡ್ಬೇಕಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೇನಲ್ಲ. ಇದನ್ನು ಕೂಡ ಇವರು ಕೂಡ ಧ್ವನಿ ಎತ್ತಬೇಕು. ಯಾಕೆಂತ ಹೇಳಿದ್ರೆ, ನೆಟ್ಟರ್ ಅವರ ಪತ್ನಿ ಕೊಡ್ಬೇಕೆನ್ನುವುದರಲ್ಲಿ ಮೊದಲಿಗೂ ನಾನು ಅಂತ ಆಗೇನೆ ಉಲ್ಲೇಖ ಮಾಡಿದ್ದೆ. ಆದ್ರೆ ಶರತ್ ಮಡಿವಾಳರು ಇವರಿಗೆ ಬೇಡವಾ? ಹರ್ಷ ಕೊಲೆಯಾದ ಇವರಿಗೆ ಬೇಡವೇ? ವಿನಾಯಕ ಬಾಲಿಗರ ಅವರಿಗೆ ಮದುವೆ ಆಗಿರ್ಲಿಲ್ಲ. ಒಂದು ನಿಮಿಷ, ಗಡಿಬಿಡಿ ಮಾಡಬೇಡಿ. ಕೆಲವರಿಗೆ ಮದುವೆ ಆಗಿರ್ಲಿ. ಒಂದು ನಿಮಿಷ ಅಲ್ಲ, ನಿಮ್ಮ ಮಾತಾಡೋ ನಾನು ಬರಲಿಲ್ಲ. ಇದರಲ್ಲಿ ಮದುವೆ ಆದದ್ದು ಮದುವೆ ಆಗದ ಪ್ರಶ್ನೆ ಬರುವುದಿಲ್ಲ. ತಾಯಿಗೆ ಮಗ ಇರುವುದಿಲ್ಲ, ಅಥವಾ ಹೆಂಡತಿಗೆ ಗಂಡ ಇರುವುದಿಲ್ಲ ಈ ಒಂದು ಕೊಲೆ ಅಂತ ಹೇಳಿದ್ರೆ, ಅಥವಾ ಮಕ್ಕಳು ತಬ್ಬಲಿ ಆಗ್ತಾರೆ. ಅವನ ವಯೋವೃದ್ಧ ತಂದೆ ಇರಬಹುದು, ಅಥವಾ ಇನ್ನೊಬ್ಬ ಸಹೋದರನಿಗೆ ಕೊಡಬಹುದು ಇನ್ನೊಬ್ಬರಿಗೆ. ಆದ್ರಿಂದ ಇದರಲ್ಲಿ ಪತಿ ಅಂತ ಬರುವುದಿಲ್ಲ. ಆದ್ರಿಂದ ಕುಟುಂಬದ ಒಬ್ಬ ಯಜಮಾನ, ಮನೆಯ ಎಲ್ಲವನ್ನು ನೋಡತಕ್ಕಂಥ ವ್ಯಕ್ತಿ, ವಿಧಿಯ ಕ್ರೂರ ಅಂತ ಹೇಳಿದ್ರೆ, ಇವತ್ತು ಕೋಮು ದುಲ್ಲರಿಗಳ ಇದಕ್ಕೆ ಗಲಭೆಗೆ ಬಲಿಯಾದಂಥ ಸಂದರ್ಭಗಳಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಕಳೆದ ಒಂದು 3 ವರ್ಷಗಳನ್ನು ಸೆನ್ಸಸ್ ಮಾಡಿಕೊಂಡು ಅದನ್ನು ಕೊಡ್ಬೇಕಂತ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಏನು ಹೇಳ್ಬೇಕಂತಿದ್ರಿ ಎಲ್ಲರಿಗೂ? ಅಲ್ಲ, ಅವರು ಕೊಡ್ಬೇಕಂತ ಹೇಳಿ ನಾವು ಸಹ ಕೊಡ್ಬೇಕಂತಲೇ ಹೇಳುದು. ಇವರು ಅದನ್ನು ಈ ಹಿಂದೆ
ನೆಟ್ಟರ್ ಅವರ ಪತ್ನಿ ಕೇಳಿದಾರೆ ಹೊರತು ಫಾಜಿಲ್ ಅಥವಾ ಮಸೂದ್ ಅಥವಾ ಇವರಿಗೆ ಆ ಸಂದರ್ಭದಲ್ಲಿ ಕೇಳಿಲ್ಲ. ಈ ಪ್ರೊಸೆಸ್ ಯಾವಾಗ ಆಗ್ಬಹುದು? ನೆಟ್ಟರ್ ಅವರ ಪತ್ನಿಗೆ ಕೆಲಸ ಯಾವಾಗ ಸಿಗಬಹುದು? ಯಾಕಂದ್ರೆ ಇದು ಭರವಸೆ ಆಗುತ್ತಾ ಮುಖ್ಯಮಂತ್ರಿಗಳ ಕಚೇರಿಗೆ ಈಗಾಗಲೇ ಸಿಬ್ಬಂದಿಗಳನ್ನು ನೇಮಕ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆಯಾ? ಅಲ್ಲ, ಆಗ್ಬಹುದು. ನೋಡಿ, ಸರ್ಕಾರ ಬಂದಾದ ಎಷ್ಟು ದಿನಗಳಾಯ್ತು, 2 ಕ್ಯಾಬಿನೆಟ್ ಮೀಟಿಂಗ್ ಆದದ್ದು ಎಲ್ಲ. ಅದರ ಮಧ್ಯೆ ಅವರು ನಮ್ದು ಹೈಕಮಾಂಡ್ ಮೀಟಿಂಗ್ ಆಗ್ಲಿ, ಇನ್ನು ಕೇಂದ್ರ ಸರ್ಕಾರದ ಮೀಟಿಂಗ್ ಆಗ್ಲಿ, ಇನ್ನಿತರ ಇಲಾಖೆ ಮೀಟಿಂಗ್ ಎಲ್ಲ ಮಾಡಬೇಕು. ಎಲ್ಲವನ್ನು ಮಾಡಿ ಸರಿದೂಗಿಸಿಕೊಂಡು ಸಿದ್ದರಾಮಯ್ಯ ಒಬ್ಬ ಭರವಸೆ ನಾಯಕ. ಅವ್ರು ಯಾವ್ದು ಮಾತು ಕೊಡ್ತಾರೆ ಅದನ್ನು ಮಾಡ್ತಾರೆ, ಯಾವ್ದು ಮಾಡ್ತಾರೆ ಅದನ್ನು ಮೊದಲೇ ಮಾತು ಕೊಡ್ತಾರೆ. ಸಿದ್ದರಾಮಯ್ಯ ಮೇಲೆ ಭರವಸೆ ಇಡಿ. ಹಾಗಾದ್ರೆ ನೆಟ್ಟರ್ ಅವರ ಪತ್ನಿಗೆ ಕೆಲಸ, ಕಾಂಗ್ರೆಸ್ ಮೇಲೆ ಭರವಸೆ ಇಡಿ. ನೆಟ್ಟರ್ ಅವರ ಪತ್ನಿಗೆ ಹಾಗಾದ್ರೆ ಕೆಲಸ ಸಿಕ್ಕೇ ಸಿಗುತ್ತೆ. ಕಾಂಗ್ರೆಸ್ ಮೇಲೆ ಭರವಸೆ ಇದ್ರೆ ನೆಟ್ಟರ್ ಅವರ ಪತ್ನಿ ಕೆಲಸ ಸಿಕ್ಕೇ ಸಿಗುತ್ತೆ. ಅಂದ್ರೆ ಇದು ಮರು ನೇಮಕಾತಿ ಅಂತ ಬಂದಾಗ ಅದೇ ಕೆಲಸದಲ್ಲಿ ಎಕ್ಸ್ಟೆಂಡ್ ಮಾಡುವಂತದ್ದು ಅವರ ಗುತ್ತಿಗೆ. ಅದು ತಾಂತ್ರಿಕವಾಗಿ ಆಗ ಅವರೇ ಉಲ್ಲೇಖ ಮಾಡಿದ್ರು, ಅವರು ಪ್ರಬುದ್ಧರು. ಆದ್ರಿಂದ ಟೆಕ್ನಿಕಲ್ ಅಲ್ಲಿ ಮಾಡಬಹುದು ಅಂತ ಏನು ಸಮಸ್ಯೆ ಇಲ್ಲ. ತಾತ್ಕಾಲಿಕ ಹುದ್ದೆ ಹೇಗಿರ್ತದೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇರೋದು, ಎಕ್ಸ್ಟೆಂಡ್ ಮಾಡುವಂತದ್ದು ಅಷ್ಟೇ. ಅದನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಲ್ಲ ಇವ್ರುಗಳಿಗೆ. ಕ್ಲಾರಿಟಿ ಕೊಡ್ಬೇಕು ಜನರಿಗೆ ಅಷ್ಟೇ. ಜನರಿಗೆ ನಾನು ಒಂದು ಕ್ಲಾರಿಟಿ ಕೊಡ್ಬೇಕು. ಎಕ್ಸಾಮ್ ಎಲ್ಲ ಬರೆದು ಒಂದು ಎಕ್ಸಾಮ್ ಅಂತ ಎಕ್ಸಾಮ್ ಬರೆದು ಹೌದು ಪ್ರೊಸೀಜರ್ ಇರುತ್ತೆ. ಅದನ್ನ ಬಿಟ್ಟು ಮಾನವೀಯತೆ ನೆಲೆಯಲ್ಲಿ ಪರ್ಮನೆಂಟ್ ಆಗಲ್ಲ. ನೋಡಿ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಮಾನವೀಯತೆ ಈ ಎಕ್ಸಾಮ್ ಬರೆದ್ರೆ ಸಂಬಂಧಪಟ್ಟ ಬೇರೆ ಬೇರೆ ಪರಿಶೀಲನೆ ಮಾಡಬಹುದು. ಆ ರೀತಿ ಮಾಡಬಹುದು. ಅದನ್ನ ಬಿಟ್ರೆ ಈ ನೆಲೆಯಲ್ಲೇ ಅದರ ಮಧ್ಯದಲ್ಲಿ NMPT ಅಲ್ಲಿ ಅಂತ ಹೇಳಿದ್ರು, ಇವರು ಕುದುರೆಮುಖದಲ್ಲಿ ಅಂತ ಹೇಳಿದ್ರು. ಅದು ಅದರ ಮಧ್ಯದಲ್ಲಿ ಪುನಃ ಅದು ತಾತ್ಕಾಲಿಕ ಗುತ್ತಿಗೆ ಆಧಾರದಲ್ಲೇ ನಡೆಯುತ್ತೀರಿ. ಅದು ಕೂಡ ಹೌದಪ್ಪ, ನಿಮ್ಗೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ, ಔಟ್ಸೋರ್ಸ್ ಅಲ್ಲೇ ಆಗುದು. ಅಲ್ಲ, ಸರಿ, ಅವರಿಗೆ ಕುಟುಂಬದ ಆದಾಯಕ್ಕೆ ಯಾವುದು ಹೆಚ್ಚು ಲಾಭದಾಯಕ ಉಂಟು ಅದನ್ನು ನೋಡಿ ಮಾಡುದು. ಅದು ಕೂಡ ಗುತ್ತಿಗೆ ಆಧಾರದಲ್ಲಿ ಆಗುತ್ತದೆ. ತಾವು ಹೇಳಿದಂತೆ ವಿವಿಧ ಕಂಪನಿಗಳ ವಿಚಾರವಾಗಿಯೂ ಕೂಡ. ವಾಟ್ ಅಬೌಟ್ 150 ಜನರ ಕೆಲಸದ ಬಗ್ಗೆ ಕೂಡ ತಾವು ಕಾಳಜಿಯನ್ನು ವಹಿಸ್ತೀರಿ ಹಾಗಾದ್ರೆ? ಕಾಂಗ್ರೆಸ್ 150 ಮಂದಿಯನ್ನು ಯಾವ ಮಾನದಂಡದಲ್ಲಿ ಸೇರಿಸಿದ್ದಾರೆ ಅಂತ ಆಗಿನ ಮುಖ್ಯಮಂತ್ರಿಗಳು ನನಗೆ ಗೊತ್ತಿಲ್ಲ. ಒಂದು ಮಾನದಂಡ ಉಂಟು. ಯಾವ್ದಾದ್ರು ಇದು ಹೊರಗುತ್ತಿಗೆಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಕೆಲವರು ಏನಂತ ಹೇಳಿದ್ರೆ ಹೊರಗುತ್ತಿಗೆಯಲ್ಲಿಯೂ ಇಂಪ್ಲೇಸ್ ಮಾಡಿಕೊಂಡು ಮುಖ್ಯಮಂತ್ರಿ ಕಚೇರಿಗೆ ಬಂದಿರಬಹುದು. ಮತ್ತೆ ಇನ್ನೊಂದು, ಕಾಂಗ್ರೆಸ್ ಗ್ಯಾರಂಟಿಗಳು ಯಾವಾಗ ಬರುತ್ತೆ ಅನ್ನೋದು, ಉಚಿತ ಗ್ಯಾರಂಟಿಗಳು ಯಾವಾಗ ಆಗ್ಬಹುದು? ಹೌದು, ಕೆಲವೇ ದಿನಗಳಲ್ಲಿ. ಭರವಸೆನ ಕೊಡ್ತಾ ಇದ್ದೀರಿ. ಖಂಡಿತವಾಗಿ. ಎಸ್ ಇದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕರಾವಳಿ ಭಾಗದಲ್ಲಿ ಒಂದ್ ಕಡೆ ಪ್ರವೀಣ್ ನೆಟ್ಟಾರ್ ಅವರ ಪತ್ನಿಯ ಕೆಲಸ ಹೋಗಿತ್ತು ಅಂತ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ ಕೆಲಸ ಹೋಗಿದೆ ಅನ್ನುವಂತ ಒಂದು ದೊಡ್ಡ ಆರೋಪ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರ ಮನಗೆ ಬಂದಿದೆ, ಹಾಗಾಗಿ ನಾನು ಈ ವಿಚಾರದಲ್ಲಿ ಮರು ನೇಮಕಾತಿಯನ್ನ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡ್ತಾರೆ. ಜೊತೆಗೆ ಇವರುಗಳ ಜೊತೆಗೆ 150 ಜನರ ಕೆಲಸವನ್ನ ಹೋಗುತ್ತೆ, ಅವ್ರಗಳ ಕತೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಕಾಂಗ್ರೆಸ್ನ ಉಚಿತ ಭಾಗ್ಯಗಳು, ಉಚಿತ ಗ್ಯಾರಂಟಿಗಳು ಯಾವಾಗ ಬರುತ್ತೆ ಅನ್ನೋದು ಜನರು ಕೇಳ್ತಾ ಇದ್ದಾರೆ. ಜನರು ಉತ್ಸುಕರಾಗಿದ್ದಾರೆ. ನಾಟ್ ಓನ್ಲಿ ಕಾಂಗ್ರೆಸ್ನವರು, ಬಿಜೆಪಿಯವರು ಕೂಡ ಉತ್ಸುಕರಾಗಿದ್ದಾರೆ. ಒಟ್ಟಿನಲ್ಲಿ ಜನರು, ಶ್ರೀಸಾಮಾನ್ಯರು ಉತ್ಸುಕರಾಗಿದ್ದಾರೆ. ಯಾಕಂದ್ರೆ ಬಿಜೆಪಿಯವರನ್ನ ಬಹುಶಃ ಜನರು ಮನೆಗೆ ಕಳಿಸಿರುವಂಥದ್ದು ಈ ಒಂದು ವಿಚಾರಕ್ಕೆ. ಯಾಕಂದ್ರೆ ಏನೂ ಮಾಡಿಲ್ಲ, ಏನು ಭರವಸೆಗಳನ್ನ ಕೊಟ್ಟಿಲ್ಲ. ಬಿಜೆಪಿಯ ಭರವಸೆ ಹೇಳ್ತೀರಾ, ಆದರೆ ಏನೂ ಭರವಸೆನ ಕೊಡಲಿಲ್ಲ. ಬಿಜೆಪಿಯ ಭರವಸೆ ಎಲ್ಲಿಂದ ಆಗುತ್ತೆ? ಆದರೆ ಕಾಂಗ್ರೆಸ್ ಗ್ಯಾರಂಟಿ ಇತ್ತು, ಅವರುಗಳು ಗ್ಯಾರಂಟಿಯನ್ನು ಕೊಟ್ಟಿದ್ರು 5, ಆ ಗ್ಯಾರಂಟಿಗಳು ಕ್ಲಿಕ್ ಆಯಿತು. ಹಾಗಾಗಿ ಜನರು ಅವರ ಕೈಯನ್ನು ಹಿಡಿದಿದ್ದಾರೆ. ಜನರು ಹಿಡಿದಿರುವಂತಹ ಕೈಯನ್ನ ಕಾಂಗ್ರೆಸ್ನವರು ಎಲ್ಲಿ ತನಕ ಉಳಿಸಿಕೊಳ್ತಾರೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಇನ್ನು ಮುಂದಕ್ಕೆ 1 ವರ್ಷಗಳ ಅವಧಿಯಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ಕಾಂಗ್ರೆಸ್ನಗಳ ಈ ಭರವಸೆ ಹುಸಿ ಆದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬಹಳಷ್ಟು ಕಷ್ಟ ಇದೆ. ಜಿಲ್ಲಾ ಪಂಚಾಯತ್ ಕೂಡ ಬಹಳಷ್ಟು ಕಷ್ಟ ಇದೆ ಕಾಂಗ್ರೆಸ್ನವರಿಗೆ. ಹಾಗಾಗಿ ಈ ಒಂದು ಭರವಸೆಗಳನ್ನ ಉಳಿಸಿಕೊಳ್ಳಬೇಕಾಗಿರುವಂತಹ ಅನಿವಾರ್ಯದಲ್ಲಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಬಹಳಷ್ಟು 13 ಬಜೆಟ್ಗಳನ್ನ ಮಂಡನೆ ಮಾಡಿರುವಂತಹ ಪ್ರಬುದ್ಧವಾಗಿರುವಂತಹ ಮುಖ್ಯಮಂತ್ರಿ. ಹಾಗಾಗಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಪ್ರಶ್ನೆ, ಜೊತೆಗೆ DKಶಿ ಅವರು ಕೊಟ್ಟಿರುವಂತಹ ಮಾತುಗಳು, ಇದೆಲ್ಲವೂ ಕೂಡ ಯಾವ ರೀತಿ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವರ ಆಗುತ್ತಾ ಅಥವಾ ಶಾಪ ಆಗುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಸಿದ್ದರಾಮಯ್ಯನವರ ಒಂದು ಟ್ವೀಟ್ ಸದ್ಯದ ಮಟ್ಟಿಗೆ ಕರಾವಳಿ ಭಾಗದ ಬಹಳಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು. ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿರುವಂತಹ ಅತಿಥಿಗಳು ಸಂಜಯ್ ಪ್ರಭು ಅವರು, ಬಿಜೆಪಿ ವಕ್ತಾರರು, ಅದೇ ರೀತಿ ಅಶೋಕ್ DK ಅವರು, ಕಾಂಗ್ರೆಸ್ ವಕ್ತಾರರು. ಬೋತ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು